ಮುಖ್ಯ ಸಲಹೆಗಾರರಾದ ಯತೀಶ KS ಅವರು ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಬರಮಾಡಿಕೊಳ್ಳುತ್ತಿದ್ದೇವೆ. ಸಂಸ್ಥೆಯ ನಿರ್ದೇಶಕರಾದ ವಸಂತ K ಅವರು ಕೂಡ ಇದ್ದಾರೆ. ಸರ್, ತಮ್ಮನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಶುಭಾರಂಭಕ್ಕೆ ಪಾವನತೆಯನ್ನು ತರುತ್ತದೆ. ಇದು ಯಾವುದೇ ಕಾರ್ಯಕ್ರಮವಾಗಿರಲಿ ಪ್ರಾರ್ಥನೆಯಿಂದ ಆರಂಭವಾದರೆ ಅದರ ಕಲೆ ಕಾಪಾಡುತ್ತದೆ ಎಂಬ ನಂಬಿಕೆ ನಮ್ಮದಾಗಿದೆ. ಈಗ ನಾವು ದೇವರ ಸ್ಮರಣೆಯೊಂದಿಗೆ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ. ಸರಸ್ವತಿ ಇವರಿಂದ. ಶ್ರೀ ವಿಘ್ನೇಶ್ವರ ವಿನಾಯಕ ವರ ಪ್ರಸಾದಿಸೋ ಗಜಾನನ ಶ್ರೀ ವಿಘ್ನೇಶ್ವರ ವಿನಾಯಕ. ರೂಪುರೇಷೆಯಂತೆ ನೆರೆದಿರುವ ಸಮಸ್ತ ಅತಿಥಿ ವರ್ಗದವರನ್ನು ಸ್ವಾಗತಿಸಲಿದ್ದಾರೆ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀಯುತ ಗಿರಿಧರ್ ಸ್ಕಂದ ಸರ್ ಇವರು. ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರಗಳು. ಆತ್ಮೀಯರೇ, ದಕ್ಷಿಣ ಕನ್ನಡ ಜಿಲ್ಲಾ ತೆಂಗು ರೈತ ಉತ್ಪಾದಕರ ಕಂಪನಿ ಇದು ಭಾರತದ ಅತಿ ದೊಡ್ಡ ರೈತ ಸಂಸ್ಥೆ ಎಂಬುದಕ್ಕೆ ನಮಗೆ ತುಂಬ ಹೆಮ್ಮೆಯಾಗುತ್ತಿದೆ. ಬಹುಶಃ ಈ ಸಂಸ್ಥೆಯು ರೈತರಿಂದ ರೈತರಿಗಾಗಿ ಹಾಗೂ ರೈತರಿಗೋಸ್ಕರ ಮತ್ತು ರೈತರಿಂದಲೇ ನಡೆಸಲ್ಪಡ್ತಕ್ಕಂಥ ಒಂದು ಸಂಸ್ಥೆ. ಈ ಸಂಸ್ಥೆಯ ವಾರ್ಷಿಕ ಮಹಾಸಭೆ ಇಂದು ಇಲ್ಲಿ ಸಂಪನ್ನಗೊಳ್ಳಲಿದೆ. ಈ ಸಭೆಗೆ ಆಗಮಿಸತಕ್ಕಂಥ ಎಲ್ಲರನ್ನ ನಾವು ಸ್ವಾಗತಿಸುವುದು ಕರ್ತವ್ಯದ ನೆಲೆಯಲ್ಲಿ ನಾನಿಲ್ಲಿ ಬಂದು ನಿಂತಿದ್ದೇನೆ. ಆತ್ಮೀಯರೇ, ಇವತ್ತಿನ ಈ ವಾರ್ಷಿಕ ಮಹಾಸಭೆಯ 23-24ನೇ ಸಾಲಿನ ವಾರ್ಷಿಕ ಮಹಾಸಭೆ. ಈ ಮಹಾಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ನಮ್ಮ ಸಂಸ್ಥೆಯ ಹೆಮ್ಮೆಯ ಅಧ್ಯಕ್ಷರು, ಯುವಕರು, ಈ ಸಂಸ್ಥೆಯನ್ನು ಮುನ್ನಡೆಸುತ್ತಿರತಕ್ಕಂಥ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಕುಸುಮಾಧರ SK ಅವರಿಗೆ ಸಂಸ್ಥೆಯ ಪರವಾಗಿ ಹಾಗೂ ಇಲ್ಲಿ ಸೇರಿದಂಥ ಎಲ್ಲ ರೈತ ಮಿತ್ರರ ಪರವಾಗಿ ಪ್ರೀತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆಯೇ ನಮ್ಮ ಸಂಸ್ಥೆಯ ನಿರ್ದೇಶಕರು ಲತಾ P, ತಿಮ್ಮಪ್ಪ V, ವರ್ಧಮಾನ ಶೆಟ್ಟಿ, ಚಂದ್ರಹಾಸ, ಹರಿಪ್ರಸಾದ್ DB, ವಸಂತ್ K ಹಾಗೂ ಉಪಾಧ್ಯಕ್ಷನಾಗಿ ಗಿರಿಧರ S ನಾನು ಕಾರ್ಯನಿರ್ವಹಿಸುತ್ತಿದ್ದೇನೆ. ಎಲ್ಲ ನಿರ್ದೇಶಕರುಗಳಿಗೆ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ಒಂದು ಸಂಸ್ಥೆಯ ಎಲ್ಲ ಕಾರ್ಯಚಟುವಟಿಕೆಗಳು ನಡೆದುಕೊಂಡು ಹೋಗಬೇಕಿದ್ದರೆ ಅದಕ್ಕೆ ಸೂಕ್ತವಾದ ಮಾರ್ಗದರ್ಶನವನ್ನು ಮಾಡೋದಕ್ಕೆ ಹಿರಿಯರು, ಅನುಭವಿಗಳು ಹಾಗೂ ಕೃಷಿ ಕ್ಷೇತ್ರದಲ್ಲಿ ಅನೇಕ ಸಾಧನೆಗಳನ್ನು ಮಾಡಿದಂಥ ಹಿರಿಯರು ನಮ್ಮ ಜೊತೆಯಲ್ಲಿ ಇಂದು ವೇದಿಕೆಯಲ್ಲಿದ್ದಾರೆ. ಶ್ರೀ ನಿತ್ಯಾನಂದ ಮುಂಡೋಡಿ, ಕಣೆಮಜಲು ಸುಭಾಶ್ರೈ, ಚಿದಾನಂದ ಬೈಲಾಡಿ, ಬದನಾಜೆ ಶಂಕರ ಭಟ್, ಕುಮಾರ್ ಪೆರ್ನಾಜೆ, ಪ್ರಭಾಕರ ಮಯ್ಯ, ಮಾಲಿಂಗ್ ನಾಯ್ಕ, ಗಣಪಯ್ಯ ಭಟ್, ಡೇವಿಡ್ ಜೈಮಿ ಕೊಕ್ಕಡ ಹಾಗೂ ಅವರೆಲ್ಲರಿಗೂ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಒಂದು ಸಂಸ್ಥೆಯ ಎಲ್ಲ ಆಗುಹೋಗುಗಳ ಲೆಕ್ಕ ಪರಿಶೋಧಕರಾಗಿ ನಿರ್ವಹಿಸುವುದು ಎಲ್ಲ ಸದಸ್ಯರಿಗೆ ಈ ಸಂಸ್ಥೆಯ ಲೆಕ್ಕ ಪರಿಶೋಧಕವನ್ನು ಮಾಡುತ್ತಿರತಕ್ಕಂಥ ಹೇಮಂತ ಅಸೋಸಿಯೇಟ್ಸ್ ಬೆಂಗಳೂರು ಈ ಸಂಸ್ಥೆಯ ಕಿರಣ್ ಸರ್ ನಮ್ಮೊಂದಿಗಿದ್ದಾರೆ. ಹಾಗೂ ಆ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ
ಮುಖ್ಯ ಸಲಹೆಗಾರರಾಗಿ ಯತೀಶ್ ಇವರು ಇರ್ತಾರೆ. ಶ್ರೀ ಯತೀಶ್ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಈ ಸಂಸ್ಥೆಯ ಬೆನ್ನೆಲುಬುಗಳಾಗಿ ಇರುವವರು ಎಲ್ಲ ರೈತ ಮಿತ್ರರು. ಬಹುಶಃ ಈ ಸಂಸ್ಥೆಯೊಂದಿಗೆ ನಿರ್ದೇಶಕರಾಗಿ ಸದಸ್ಯರಾಗಿ ಈ ಸಂಸ್ಥೆಯನ್ನು ಮುನ್ನಡೆಸ್ತಿರ್ತಕ್ಕಂಥ ಎಲ್ಲ ರೈತ ಮಿತ್ರರು ಇಲ್ಲಿ ಬಂದಿದ್ದಾರೆ. ಎಲ್ಲರನ್ನೂ ಕೂಡ ಈ ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಿದ್ದೇನೆ. ಹಾಗೆ ನಮ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೆ, ಮಾಧ್ಯಮದ ಮಿತ್ರರಿಗೆ ಹಾಗೂ ಇಲ್ಲಿ ಆಗಮಿಸಿದಂಥ ಎಲ್ಲ ಹಿರಿಯ ಕಿರಿಯ ಬಂಧುಗಳಿಗೆ, ಮಾತೆಯರಿಗೆ, ಮಹಿಳೆಯರಿಗೆ ಮತ್ತೊಮ್ಮೆ ಪ್ರೀತಿಪೂರ್ವವಾದಂಥ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತವನ್ನು ಮುಗಿಸ್ತಿದ್ರೆ ಧನ್ಯವಾದಗಳು. ಕಾರ್ಯಕ್ರಮ ವಾರ್ಷಿಕ ಮಹಾಸಭೆ 2023-24ನೇ ಸಾಲಿನ ಉದ್ಘಾಟನಾ ಸಮಾರಂಭ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಂಸ್ಥೆಯ ಸಲಹಾ ಸಮಿತಿಯಲ್ಲಿ ಹಿರಿಯರಾದಂತಹ ಬದನಾಜಿ ಶಂಕರ್ ಭಟ್, ಕಡಮಜಲು ಸುಭಾಷ್ ರೈ ಅವರನ್ನು ಒಳಗೊಂಡಂತೆ ಎಲ್ಲ ಅತಿಥಿ ವರ್ಗದವರು ಕೂಡ ಸೇರಿ ಈ ಉದ್ಘಾಟನೆಯನ್ನು ನಡೆಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶುಭಂ ಕರೋತಿ ಕಲ್ಯಾಣಃ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪರ್ಜ್ಯೋತಿ ನಮೋಸ್ತುತೆ. ಇದೀಗ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಅತಿಥಿಯವರನ್ನು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೇವೆ. ಸರ್, ಅಧ್ಯಕ್ಷರಾದ ಶ್ರೀಯುತ ಕುಸುಮಾಧರ್ ಸರ್ ಇವರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ವರ್ಷಪೂರ್ತಿ ನಡೆದಂತಹ ಕೆಲಸಗಳು, ಸದಸ್ಯರ ಸಕ್ರಿಯತೆ, ಸಂಘದ ಆಡಳಿತ ಶೈಲಿ, ಹೊಸ ಚಟುವಟಿಕೆಗಳು, ಸಲಹಾ ಸಮಿತಿ ಸದಸ್ಯರ ಒಂದಷ್ಟು ಒಳ್ಳೆಯ ಸಲಹೆಗಳು ಪ್ರತಿಯೊಂದು ಸಂಸ್ಥೆಯು ಮುನ್ನಡೆಸಲಿಕ್ಕೆ ಕಾರಣೀಕರ್ತವಾಗುತ್ತದೆ. ಇದೀಗ ಕಾರ್ಯಕ್ರಮದ ರೂಪುರೇಷೆಯಂತೆ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನುಡಿಯ ನೆಲೆಗಟ್ಟಿನಲ್ಲಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಕುಸುಮಾಧರ್ ಎಸ್.ಕೆ. ಇವರು ವೇದಿಕೆಯನ್ನು ಅನುವು ಮಾಡಿಕೊಡ್ತಾ ಇದ್ವಿ. ಸರ್, ಶ್ರೀ ಮಹಾಲಿಂಗೇಶ್ವರ ಪುತ್ತೂರು ಮಹಾಲಿಂಗೇಶ್ವರನಿಗೆ ವಂದಿಸುತ್ತಾ, ಅದೇ ರೀತಿ ಬಲನಾಡು ದಂಡನಾಯಕ ಉಳ್ಳಾಲ್ತಿ ದೇವರಿಗೆ ಸ್ಮರಿಸುತ್ತಾ, ಪುತ್ತೂರು ಎಲ್ಲ ಸೀಮೆಯ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಕರ್ನಾಟಕ ರಾಜ್ಯಾದ್ಯಂತ ದೇಶದ ಬೆನ್ನೆಲುಬಾಗಿರುವಂಥ ಎಲ್ಲ ರೈತಾಪಿ ವರ್ಗದ ಜನಗಳು ಹಾಗೂ ನನಗೆ ಮತ್ತು ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ಸಹಕರಿಸಿರುವ ಎಲ್ಲರಿಗೂ ವಂದಿಸುತ್ತಾ, ಮತ್ತು ನಮ್ಮ ಸಂಸ್ಥೆಗೆ ಇದುವರೆಗೆ ನಮ್ಮ ಸಂಸ್ಥೆಯ ನಿರ್ದೇಶಕರು ಮತ್ತು ಸಲಹಾ ಸಮಿತಿ, ನಮ್ಮ ಸಂಸ್ಥೆಯ ಭದ್ರ ಬುನಾದಿಯಾಗಿರುವಂಥ ಎಲ್ಲ ಸಲಹಾ ಸಮಿತಿ ಸದಸ್ಯರಿಗೂ ಕೂಡ ನಾನು ವಂದಿಸುತ್ತಾ,
ನನ್ನ ಸಂಸ್ಥೆಯನ್ನು 2021ರಲ್ಲಿ ನಾವು ರಿಜಿಸ್ಟ್ರೇಷನ್ ಮಾಡಿಕೊಂಡು ಈವರೆಗೆ ಸುಮಾರು 20,000ಕ್ಕಿಂತಲೂ ಅಧಿಕ ರೈತರು ಕರ್ನಾಟಕದಾದ್ಯಂತ ನಮ್ಮ ಸಂಸ್ಥೆಗೆ ಸದಸ್ಯರನ್ನು ಹೊಂದಿರ್ತಾರೆ. ಅದರಲ್ಲಿ ಒಂದು 10,000ಕ್ಕಿಂತಲೂ ಅಧಿಕ ಸದಸ್ಯರು ಶೇರ್ ಹೋಲ್ಡರ್ಗಳಿದ್ದಾರೆ. ಇವತ್ತು ಏನು ನಾವು ಪ್ರತಿಯೊಬ್ಬರು ರೈತರಿಗೂ ಕೂಡ ನಾವು ಈ ಸಲ ಕರೆ ಮುಖಾಂತರ ನಮ್ಮ ಪ್ರಥಮ ವಾರ್ಷಿಕ ಮಹಾಸಭೆಯನ್ನು ಮಾಡಿರೋ ಮುಖಾಂತರ ಇದೊಂದು ಹಾಲು ಪುತ್ತೂರಿನಲ್ಲಿ ಮಾಡುವಂತ ಹೇಳೋ ಮುಖಾಂತರ ಪ್ರತಿಯೊಬ್ಬರಿಗೂ ಕಾಲ್ ಮಾಡಿ ಅವ್ರನ್ನ ಈ ಸಭೆಗೆ ನಾವು ಆಹ್ವಾನಿಸಿದ್ದೇವೆ. ಆದಷ್ಟು ಜನ ಈ ಮಳೆ ಅಭಾವ ಇದ್ದ ಕಾರಣ ಆದಷ್ಟು ಜನ ಆಗಮಿಸಿದಿರಿ. ಎಲ್ಲರಿಗೂ ನಾವು ಸ್ವಾಗತಿಸುತ್ತಾ ಮತ್ತು ನಮ್ಮ ಸಂಸ್ಥೆಯು ಈವರೆಗೆ CPCRI ಮತ್ತು ಎಲ್ಲ ವಿಜ್ಞಾನಿಗಳು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ತುಂಬ ವಿಜ್ಞಾನಿಗಳ ಒಡಗೂಡಿಸಿಕೊಂಡು ಪ್ರತಿಯೊಬ್ಬರ ಮಾರ್ಗದರ್ಶನ ಮಾಡಿಕೊಂಡು ತುಂಬ ಹಿರಿಯ ಕೃಷಿ ತಜ್ಞರನ್ನು ಅಳವಡಿಸಿಕೊಂಡು ಸಂಸ್ಥೆ ಈಗಾಗಲೇ 3 ವರ್ಷ ದಾಟಿ 4ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. 2 ವರ್ಷ ನಾವು ಸಂಸ್ಥೆಯನ್ನು ರಾಜ್ಯಾದ್ಯಂತ ಮತ್ತು ಈಗ ದೇಶಾದ್ಯಂತ ವಿಸ್ತರಿಸಲು ನಾವು ಮಾಡ್ತಾ ಇದ್ದೇವೆ. ಸಂಸ್ಥೆಯಿಂದ ಒಂದು ತೆಂಗಿನಕಾಯಿ ತಗೊಂಡು ಯಾವುದು ರೂಪು ಮಾಡ್ಬೋದು ಅಥವಾ ತೆಂಗಿನಕಾಯಲ್ಲಿ ಏನೆಲ್ಲ ಅಭಿವೃದ್ಧಿಯನ್ನು ಮಾಡ್ಬೋದು, ರೈತರಿಗೆ ಏನೆಲ್ಲ ತೆಂಗಿನಕಾಯಿಂದ ಏನೆಲ್ಲ ಉತ್ಪನ್ನಗಳನ್ನು ಮಾಡ್ಬೋದು, ಮೌಲ್ಯವರ್ಧನವನ್ನು ಮಾಡಿ ರೈತರಿಗೆ ಯಾವ ರೀತಿ ಲಾಭದಾಯಕ ಮಾಡ್ಬೋದು ಅಂತ ಹೇಳುವಂಥನ್ನು ನಾವೀಗ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆಗೆ ತುಂಬ ಜನ ರೈತರು ಸಹಕರಿಸಿ ಸಲಹೆ ಸೂಚನೆಗಳನ್ನು ಕೊಡುತ್ತಾ ಇಷ್ಟರ ಮಟ್ಟಿಗೆ ನಡೀತಾ ಇದೆ. ಇದಕ್ಕೆಲ್ಲ ನಾನು ಆಭಾರಿಯಾಗಿರ್ತೇನೆ. ನಮ್ಮ ಸಂಸ್ಥೆಯು ಈವರೆಗೆ ತೆಂಗಿನಕಾಯಿಯ ಬೇರಿನಿಂದ ಹಿಡಿದು ಅದರ ಗರಿ ಪ್ರತಿಯೊಂದನ್ನು ಕೂಡ ಮೌಲ್ಯವರ್ಧನ ಮಾಡೋ ಮುಖಾಂತರ ಒಂದಷ್ಟು ಉತ್ಪನ್ನಗಳನ್ನು ಹೊರತಂದಿದ್ದೇವೆ ನಾವು ಈಗಾಗಲೇ. ಮುಂದಿನ ದಿವಸಗಳಲ್ಲಿ ನಮ್ಮಿಂದ ಏನೆಲ್ಲ ಆಶ್ವಾಸನೆ ಕೊಟ್ಟು ರೈತರಿಗೆ ಏನೆಲ್ಲ ನಾವು ತರ್ಬೋದನ್ನು ನಾವು ತೋರಿಸ್ತಾ ಇದ್ದೇವೆ. ಈಗಾಗಲೇ ನಮ್ಮದು ವೆಬ್ಸೈಟ್ ಮುಖಾಂತರ ಆದಷ್ಟು ಅಪ್ಲೋಡ್ ಅದರ ಮುಂದಿನ ವಿಷಯಗಳೆಲ್ಲ ನಾವು ಮುಂದಿನ ಇದರಲ್ಲಿ ನಾವೀಗ ಮಾಡ್ತಾ ಇದ್ದೇವೆ. ನಮ್ಮ ಸಲಹಾ ಸಮಿತಿ ಇವರಿದ್ದಾರೆ, ನಮ್ಮ ಕನ್ಸಲ್ಟೆಂಟ್ ಟೀಮ್ ಅವರು ಇದ್ದಾರೆ, ಸಲಹೆಗಾರರಿದ್ದಾರೆ. ಅವರು ಕೂಡ ನಮಗೆ ತುಂಬ ಸಪೋರ್ಟ್ ಮಾಡಿ ನಮ್ಮ ಸಂಸ್ಥೆಯನ್ನು ಉನ್ನತ ಸ್ಥಾನಕ್ಕೆ ಈಗ ದೇಶದ ಅತಿ ದೊಡ್ಡ ತೆಂಗು ರೈತರ ಸಂಸ್ಥೆ ಅಂತ ಹೇಳಲಿಕ್ಕೆ ನಮ್ಮೆಲ್ಲರಿಗೆ ಹೆಮ್ಮೆ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನಮ್ಮ ರೈತಾಪಿ ವರ್ಗದ ಜನಗಳು. ಯಾಕಂದ್ರೆ ನನಗೆ ರೈತರು ಫಸ್ಟ್ ನನಗೆ ಸ್ಟಾರ್ಟಿಂಗ್ ತುಂಬ ಹೆದರಿಕೆ ಆಯಿತು. ಹೇಗೆ ಇದು ರೈತರನ್ನ ಯಾವ ರೀತಿ ಅಂದರೆ ಪ್ರತಿಯೊಬ್ಬರಿಗೂ ಒಂದೊಂದು ಥರ ಒಬ್ಬೊಬ್ರದ್ದು ಸಮಸ್ಯೆಗಳಿರ್ತವೆ, ಒಂದೊಂದು ಥರ ವಿಚಾರಗಳಿರ್ತವೆ. ಅದನ್ನು ಕೂಡ ನನಗೆ ಪ್ರತಿಯೊಬ್ಬರು ಇದುವರೆಗೆ ಯಾವುದೇ ಒಂದು ರೈತರು ಕೂಡ ನೀವು ಹೀಗಲ್ಲ ಹಾಗೆ ಹೋಗಿ ಅಂತ ಹೇಳಿದ್ವಿ, ಹೀಗೆ ಮಾಡಬೇಡಿ ಅಂತ ಯಾರೂ ಕೂಡ ಹೇಳಲಿಲ್ಲ. ನಾನು ಒಂದು ಸಲ ಲಾಸ್ಟ್ 2-3 ತಿಂಗಳ ಮೊದಲಿಗೆ ತೆಂಗಿನಕಾಯಿಗೆ 70 ರೂಪಾಯಿ ಆಗ್ತದೆ, ನಾನು ಪೇಪರ್ಗೆ ಸ್ಟೇಟ್ಮೆಂಟ್ ಕೊಟ್ಟೆ. ಆ ಟೈಮಲ್ಲಿ ನಮಗೆ ಕೆಲವು ಮಧ್ಯವರ್ತಿಗಳ ಹಾವಳಿಗಳಿಂದ ಸಿಕ್ಕಾಪಟ್ಟೆ ಮಧ್ಯವರ್ತಿಗಳು ನನಗೆ ಸಿಕ್ಕಾಪಟ್ಟೆ ಫೋನ್ ಮಾಡಿದ್ದೀವಿ, ನೀವು ಯಾವ ರೀತಿ ಹೇಳ್ತೀರಿ ಹಾಗೆ ತೆಂಗಿನಕಾಯಿಗೆ ಇಲ್ಲಿ ನಮಗೆ ಆ ಥರ ಹೇಳಿದರೆ ತೆಂಗಿನಕಾಯಿ ರೈತರು ನಮಗೆ ಕೊಡುವುದಿಲ್ಲ, ತೆಂಗಿನಕಾಯಿಗೆ ಹೇಗೆ 70 ರೂಪಾಯಿ ಆಗ್ತದೆ ಅಂತ ಹೇಳಿದೆ. ಪ್ರತಿಯೊಬ್ಬರು ನನಗೆ ಫೋನ್ ಮಾಡಿ ಹಾಗೆ ಹೇಳಬೇಡಿ, ಸ್ಟೇಟ್ಮೆಂಟ್ ಕೊಡಬೇಡಿ, ಪ್ರತಿಯೊಬ್ಬರು ಫೋನ್ ಮಾಡಿ ರಾತ್ರಿ ಮೆಸೇಜ್ ಅದೆಲ್ಲ ಇತ್ತು. ನಾನು ಅದಕ್ಕೆ ಹೇಳಿ ನೀವು 2 ದಿವಸ 3 ದಿವಸ ಕಾಯ್ದು ನಿಮಗೆ ರೇಟ್ ಆಗ್ತದೆ ಅಂತ ಹೇಳಿದೆ. ನಾನು ಹಾಗೆ ಹೇಳ್ಬೇಕಾದ್ರೆ ಕಾರಣ ಮುಖ್ಯ ನಾವು CPCRI ಅಂದ್ರೆ ವಿಜ್ಞಾನಿಗಳು ಹೇಳ್ತಿದ್ದಾರೆ ಇದು ರೇಟ್ ಜಾಸ್ತಿ ಆಗ್ತದೆ, ಮುಂದಿನ ವರ್ಷಕ್ಕೆ ಇದು 100% 100 ರೂಪಾಯಿ ಹತ್ರ ಗಾಡಿ ದಾಟೋದಕ್ಕೆ ಯಾವುದೇ ಸಂದೇಶವಿಲ್ಲ, ಇದನ್ನು ಬೇಕಾದ್ರೆ ನಾವು ಹೇಳೋದನ್ನು ಆಗ್ತದೆ. ಇದು ನಮ್ಮಿಂದಲೇ ಸಾಧ್ಯ. ಯಾಕಂದರೆ ತೆಂಗಿನಕಾಯಿಗೆ ರೇಟ್ ಯಾಕೆ ಕಡಿಮೆ ಅಂತ ಹೇಳಿದರೆ ತೆಂಗಿನಕಾಯಿದು ಮುಖ್ಯ ಕಾರಣ ಬೆಳೆ ಇಲ್ಲ. ತೆಂಗಿನಕಾಯಿ ಬೆಳೆ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ ಈಗ, ಒಂದು ಕಾರಣ ಅದು. ಮತ್ತು ನಮ್ಮ ಈ ಭಾಗದಲ್ಲಿ ಎಲ್ಲ ಮಿಶ್ರ ಬೆಳೆ ಇರೋ ಕಾರಣ ತೆಂಗಿಗೆ ಒತ್ತು ಕೊಡೋರು ತುಂಬ ಕಡಿಮೆ. ಆ ಕಾರಣ ಈ ಕಡೆ ತೆಂಗಿನಕಾಯಿಗೆ ತುಂಬ ರೇಟು ಇದಾಗ್ತಾ ಇದೆ. ಮುಂದಿನ ವರ್ಷ 100% ರೇಟ್ 100% ಜಾಸ್ತಿ ಆಗ್ತಾ ಇರ್ತದೆ. ಈಗಲೇ 72-73 ಗಂಟ ರೇಟ್ ಆಗಿದೆ. ನಾವು ಈಗಾಗಲೇ ಒಂದು 2-3 ತಾಲೂಕುಗಳಲ್ಲಿ ತೆಂಗಿನಕಾಯಿ ತೆಗೆದು ಯಶಸ್ವಿಯನ್ನು ಕಂಡಿದ್ದೇವೆ. ತೆಂಗಿನಕಾಯಿ ಸಿಪ್ಪೆಯಿಂದ ಯಾವ ರೀತಿ ಮಾಡ್ಬೋದು ಅಥವಾ ಅದನ್ನು ಯಾವ ರೀತಿಯಲ್ಲಿ ವರ್ಮಿ ಕಂಪೋಸ್ಟ್ ನಮ್ಮಲ್ಲಿ ಈಗಾಗಲೇ ಎಲ್ಲ ಪ್ರಾಡಕ್ಟ್ಗಳು ಹೊರ ತಂದಿದ್ದೇವೆ ಆಲ್ಮೋಸ್ಟ್ ಎಲ್ಲ. ಅಥವಾ ಕೊಬ್ಬರಿಯಿಂದ ಯಾವ ರೀತಿಯಲ್ಲಿ ಚಟ್ನಿ ಪ್ರಾಡಕ್ಟ್ಗಳು ಮಾಡ್ಬೋದು. ಅಥವಾ ಕಲ್ಪರಸ ನಮ್ಮಲ್ಲಿ ಅದೊಂದು ಇಲ್ಲಿ ಚಾಲೆಂಜ್ ಆಗಿತ್ತು. ಕಲ್ಪರಸ ಈಗಾಗಲೇ ನಾವು ದಾವಣಗೆರೆಯಲ್ಲಿ ನಮ್ಮದೇ ಒಂದು ಉತ್ಪಾದಕ ಸಂಸ್ಥೆಯನ್ನು ಅವರು ನಮ್ಮೊಟ್ಟಿಗೆ ಇದಾಗಿ ಅವರು ಆ ಊರಲ್ಲಿ ಲೈಸೆನ್ಸು ಕೊಡ್ತಿದ್ದಾರೆ. ಬಟ್ ನಮ್ಮಲ್ಲಿ ಬಂದಾಗ ಲೈಸೆನ್ಸಿಗೆ ಬರುವಾಗ ಇಲ್ಲಿ ತುಂಬ ಚಾಲೆಂಜ್ ಆಗಿ ನಾವು
ಪ್ರತಿ ದಿವಸ ಬೆಂಗಳೂರಿಗೆ ವಾರಕ್ಕೆ 4 ದಿವಸ ಓದಿದೆ. ಮನೆಗೆ ಬರೋದು, ಸ್ನಾನ ಮಾಡಿ ಓಡೋದು, ಇವತ್ತು ಬನ್ನಿ ನಾಳೆ ಬನ್ನಿ ಅಂತ. ಆದರೂ ಇದುವರೆಗೆ ಕೂಡ ನಮಗೆ ಯಾವುದು ಅದನ್ನು ಇದು ಮಾಡೋಕ್ಕಾಗಲಿಲ್ಲ. ಬಟ್ ಮುಂದಿರುವ ದಿವಸದಲ್ಲಿ ನಾವು ಅದನ್ನು ಮಾಡೇ ಮಾಡ್ತೇವೆ. ಅದಕ್ಕೆ ಬೇಕಾಗಿ ಒಂದು ಜಾಗವು ಕೂಡ ನಿರ್ದಿಷ್ಟ ಮಾಡಿಕೊಂಡಿದ್ದೇವೆ. ಅದು ಕೂಡ ಮುಂದಿನ ದಿವಸದಲ್ಲಿ ಮಾಡೇ ಮಾಡ್ತೇವೆ ನಾವು. ಈ ಇದರಲ್ಲಿ ಈಗಾಗಲೇ ನಾವು ಕಲ್ಪರಸನ್ನು ಕೂಡ ಹೊರತಂದಿದ್ದೇವೆ. ಮತ್ತು ತೆಂಗಿನ ಮೊಳಕೆ ಮಿಶ್ರಿತ ಐಸ್ ಕ್ರೀಮ್ ಕೂಡ ನಾವು ರೆಡಿ ಮಾಡಿದೆ. ಫಸ್ಟ್ ಟೈಮ್ CPC ಅವರ ತಂತ್ರಜ್ಞಾನೊಟ್ಟಿಗೆ ಸೇರಿಕೊಂಡು ಅದನ್ನು ಕೂಡ ನಾವು ಹೊರತಂದಿದ್ದೇವೆ. ಮತ್ತು ಇದು ಗೆರಟೆ, ಯಾವಾಗಲೂ ಹೊರಗೆ ಬಿಸಾಡುವಂಥ ಗೆರಟೆಗೆ ಮೌಲ್ಯವರ್ಧನ ಮಾಡಿ ನಾವು ಸ್ವಸಹಾಯ ಸಂಘದ ಮಹಿಳೆಯರನ್ನು ಗುರುತಿಸಿಕೊಂಡು ಅವರಿಗೆ ಟ್ರೈನಿಂಗ್ ಕೊಟ್ಟು ನಮ್ಮಲ್ಲೀಗ ತಿಂಗಳಿಗೆ 30,000 ರಿಂದ 40,000 ಉತ್ಪತ್ತಿ ಮಾಡುವಂಥ ಮಹಿಳೆಯರು ಕೂಡ ನಮ್ಮಲ್ಲಿದ್ದಾರೆ. ಈಗಾಗಲೇ ನಿಮ್ಮ ಕಣ್ಣೆದುರು ಒಬ್ಬರು ಪ್ರಮೀಳಾ ಅನ್ನೋರು ಮಹಿಳೆಯರು ನಮ್ಮಲ್ಲಿ ಟ್ರೈನಿಂಗ್ ತಗೊಂಡು ತಿಂಗಳಿಗೆ ನಮ್ಮಲ್ಲಿಂದಲೇ 10-15 ಸಾವಿರ ಬಿಲ್ ಆಗ್ತಾಯಿದೆ. ಈಗ ಪ್ರತಿ ದಿವಸ ಅವರೆಲ್ಲ ಮಾಡಿ ಓನ್ಲಿ ಕೈಯಲ್ಲಿ ಹ್ಯಾಂಡ್ಮೇಡಲ್ಲಿ ಮಾಡ್ತಿದ್ದಾರೆ. ನಾವು ಇನ್ನು ಮುಂದೆ ಕೂಡ ಎಷ್ಟು ಜನ ಮಹಿಳೆಯರಿಗೆ ಮುಂದಿನ ಸಮಯಗಳಲ್ಲಿ ನಾವು 1 ಲಕ್ಷ ಮಹಿಳೆಯರಿಗೆ ಸ್ವ ಉದ್ಯಮ ಮಾಡುವಂಥ ಅಭಿವೃದ್ಧಿಯನ್ನು ಕೂಡ ನಾವು ಇಟ್ಟುಕೊಂಡು ಮುಂದಿನ ದಿನಗಳಲ್ಲಿ ಅದನ್ನು ಮಾಡೇ ಮಾಡ್ತೀವಿ. 2030 1 ಲಕ್ಷ ಮಹಿಳೆಯರಿಗೆ ನಾವು ಸ್ವ ಉದ್ಯೋಗವನ್ನು ಮಾಡಿ ಸ್ವಾವಲಂಬಿಯಾಗಿ ಬದುಕುವಂಥವನ್ನು ನಾವು ಮಾಡಿಕೊಡ್ತಿದ್ದೇವೆ. ಅದೇ ರೀತಿ ಈಗಾಗಲೇ ನಮಗೆ ನಮ್ಮ ಹಿರಿಯರಾದಂಥ ಬದನಾಜೆ ಶಂಕರ ಭಟ್ ಅವರ ಹತ್ರ ನಾವು ಒಂದಷ್ಟು ಕಾಲಗಳ ಕಾಲ ಮಾತಾಡಿ ತೆಂಗಿನ ನೀರಿನಿಂದ ಯಾವ ರೀತಿ ಮಾಡ್ಬೋದು, ಅಥವಾ ಅವರು ತೆಂಗಿನಕಾಯಿಯ ಪಿತಾಮಹ ಅವರು ಹೇಳ್ಬೋದು. ಪ್ರತಿಯೊಂದು ಕೃಷಿಕರಿಗೆ ಅವರು ಪಿತಾಮಹ ಅಂತ ಹೇಳ್ಬೋದು. ಅಂದರೆ ಒಂದು ವಸ್ತುವನ್ನು ತಗೊಂಡು ತೆಂಗಿನಕಾಯಿಯಿಂದ ಯಾವುದೆಲ್ಲ ಲಾಭದಾಯಕ ಮಾಡ್ಬೋದು, ಈ ಥರ ಮಾರ್ಕೆಟ್ ಮಾಡ್ಬೋದು, ಈ ಥರ ಪ್ರತಿಯೊಂದು ಹೇಳಿ ನನಗೆ ಸಪೋರ್ಟ್ ಮಾಡ್ತಿರೋರು ಬದನಾಜೆ ಶಂಕರ ಭಟ್. ನಮ್ಮ ಸಂಸ್ಥೆಯ ಹುಟ್ಟು ಅಂದರೆ ಅವ್ರದ್ದೇ ಬಿಲ್ಡಿಂಗಲ್ಲಿ ಇದುವರೆಗಿದೆ, ವಿಟ್ಲದಲ್ಲಿ ಮಂಗಳ ಮಂಟಪದಲ್ಲಿ ಕಾರ್ಯನಿರ್ವಹಿಸಿದ್ದೆ. ಅವರು ಪ್ರತಿಯೊಂದು ಈ ಥರ ಅಲ್ಲ ಆ ಥರ ಕುಸುಮ ಅವರು ಈ ಥರ ಮಾಡಿ ಪ್ರತಿಯೊಂದು ದಿವಸ ನನಗೆ ಮಾರ್ಗದರ್ಶನ ಮಾಡಿದವರು ಬದನಾಜೆ ಶಂಕರ ಭಟ್ರು. ಸರ್, ನಿಮಗೆ ನಾನು ಈ ಸಂಸ್ಥೆಯಿಂದ ಆಭಾರಿಯಾಗಿದ್ದೇನೆ ಸರ್. ಅದೇ ರೀತಿ ಮುಂದಿನ ದಿವಸ ಇನ್ನೂ ಕೂಡ ನಮಗೆ ಹೋಗಲಿಕ್ಕೆ ಟೈಮ್ ಇಲ್ಲ ಅವ್ರ ಹತ್ರ. ಮುಂದಿನ ದಿವಸದಲ್ಲಿ ತೆಂಗಿನ ಇದು ಕೊತ್ತಳಿಗೆ ದಂಡಿನಿಂದ ಕೂಡ ಉಪ್ಪನ್ನು ಕೂಡ ತೆಗೆದು ತೋರಿಸಿದಂಥವ್ರು. ನಮ್ಮ ತುಂಬ ಪೊಟ್ಯಾಷ್ ಅಂಶ ಇರುವಂಥದ್ದು ತುಂಬ ಬೆನಿಫಿಟ್ ಕೊಟ್ಟಿದ್ದಾರೆ ನಮಗೆ ಅವರು. ಅದನ್ನು ಕೂಡ ಮುಂದಿನ ದಿವಸಗಳು ನಾವು ಮಾಡ್ತಿದ್ದೇವೆ. ಮತ್ತು ಈಗಾಗಲೇ ತೆಂಗಿನ ಎಣ್ಣೆ ಅದೆಲ್ಲ ಕಡೆ ಇದೆ. ಈಗಾಗಲೇ ನಮಗೆ ಹೊರದೇಶಗಳು ಕೂಡ ಆಮದು ಮಾಡುವಂಥ ಸಂಸ್ಥೆ ನಮಗೆ ಮುಂದೆ ಬರ್ತಾ ಇದೆ. ಎಣ್ಣೆಗಳು ಮತ್ತು ಕೆಲವು ಪ್ರಾಡಕ್ಟ್ಗಳು, ಈ ಗೆರಟಿಂದ ಆಗುವಂಥ ಪ್ರಾಡಕ್ಟ್ಗಳು, ಮತ್ತು ಈ ಶೆಲ್ಲಿನಿಂದ ಅದನ್ನು ಈ ಫುಡ್ ಗ್ರೇಡಿಗೆ ಮಾಡುವಂಥದ್ದು ಕೂಡ ದೊಡ್ಡ ಸಂಸ್ಥೆಗಳು ನಮ್ಮ ಮುಂದೆ ಬಂದಿದೆ. ಅದೇ ರೀತಿ ನಾವು ಮುಂದಿನ ಕೆಲವು ಯೋಜನೆಗಳನ್ನು ಮತ್ತು ಮುಂದಿನ ಕೆಲವು ವಿಷಯಗಳನ್ನೆಲ್ಲ ನಮ್ಮ ಮುಖ್ಯ ಸಲಹೆಗಾರರ ಮುಂದೆ ನಮಗೆ ತಿಳಿಸ್ತಾ ಇದ್ದಾರೆ, ನಿಮಗೆ ಎಲ್ಲರಿಗೂ ಕೂಡ. ಅದೇ ರೀತಿ ಈಗಾಗಲೇ ಸಮಯ ತುಂಬ ಆಗಿದೆ. ನನ್ನನ್ನು ನಾವು ಸಣ್ಣದಾಗಿ ಪ್ರಾಸ್ತಾವಿಕ ಭಾಷೆಯನ್ನು ಮುಗಿಸ್ತಾ ಇದ್ದೇನೆ. ಮತ್ತೊಮ್ಮೆ ರೈತಾಪಿ ವರ್ಗದವರಿಗೆ ನಾನು ವಂದಿಸ್ತಾ ಇದ್ದೇನೆ. ಬೆಳವಣಿಗೆ ಅತ್ಯಂತ ಅಗತ್ಯ. ಅದು ನಮ್ಮ ಮುಂದಿನ ಹೆಜ್ಜೆಗೆ ದಾರಿದೀಪವಾಗಿ ಕೆಲಸ ಮಾಡುತ್ತದೆ. ಇಲ್ಲೊಂದು ಮಾತಿದೆ, ಪ್ರತಿಫಲಕ್ಕಿಂತ ಪ್ರಯತ್ನ ಮುಖ್ಯ. ಹೌದು, ಒಂದೊಂದು ದಿನದ ಶ್ರಮ, ತಂಡದ ಒಗ್ಗಟ್ಟು, ನಂಬಿಕೆಯ ಬೆಳಕು ಇವೆಲ್ಲವೂ ಸೇರಿ ನಾವು ಈ 1 ವರ್ಷದ ಸಾಕಷ್ಟು ಹೆಜ್ಜೆ ಹಾಕಿದ್ದೇವೆ. ಹಿಂದಿನ ಮಹಾಸಭೆಯ ಪ್ರಮುಖ ಘಟ್ಟಗಳಲ್ಲಿ ಒಂದಾದ ವಾರ್ಷಿಕ ವರದಿ ನುಡಿ ಇದೀಗ ನಿಮ್ಮ ಪ್ರಸ್ತುತಪಡಿಸಲಾಗುತ್ತಿದೆ. ನಿಮಗೆ ಇದೀಗ ವಾರ್ಷಿಕ ವರದಿ ವಾಚನವನ್ನು ನವ್ಯ ಅಮ್ಮೈ ನೀಡಲಿದ್ದಾರೆ. ಎಲ್ರಿಗೂ ಕೂಡ ಆತ್ಮೀಯವಾದಂತಹ ನಮಸ್ಕಾರಗಳು. ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆ ಕಾರ್ಯಚಟುವಟಿಕೆಗಳ ವಿವರವನ್ನು ನೋಡೋದಾದರೆ, 2013ರ ಕಂಪನಿ ಕಾಯ್ದೆ ಅಡಿಯಲ್ಲಿ ಆಗಸ್ಟ್ 5, 2021ರಲ್ಲಿ ಸ್ಥಾಪಿತವಾದ ರೈತ ಉತ್ಪಾದಕ ಸಂಸ್ಥೆ ವಿಟ್ಲ CPCRI ಬಳಿಯ ಮಂಗಳ ಮಂಟಪದಲ್ಲಿ ಕೇಂದ್ರ ಕಚೇರಿ ತೆರೆದು ತನ್ನ ಕಾರ್ಯವನ್ನು ಆರಂಭಿಸಿತು. ಪ್ರಸ್ತುತ ಅಧ್ಯಕ್ಷರಾಗಿ ಶ್ರೀಯುತ ಕುಸುಮಾಧರ್ SK ಹಾಗೂ ನಿರ್ದೇಶಕ ಮಂಡಳಿಯನ್ನೊಳಗೊಂಡಂತೆ ಶ್ರೀಮತಿ ಲತಾ, ಶ್ರೀ ಗಿರಿಧರ್ ಸ್ಕಂದ, ತಿಮ್ಮಪ್ಪ V, ಶ್ರೀಯುತ ವರ್ಧಮಾನ್ ಶೆಟ್ಟಿ, ಶ್ರೀ ಹರಿಪ್ರಸಾದ್ DB, ಶ್ರೀ ವಸಂತ ಕಾರ್ಯನಿರ್ವಹಿಸುತ್ತಿದ್ದು, ಸಲಹಾ ಸಮಿತಿಯಲ್ಲಿ ಶ್ರೀಯುತ ನಿತ್ಯಾನಂದ ಮುಂಡೋಡಿ, ಕಡಮಜ್ಜಲು ಸುಭಾಷ್ ರೈ, ಚಿದಾನಂದ ಬೈಲಾಡಿ, ಬದನಾಜೆ ಶಂಕರ್ ಭಟ್, ಕುಮಾರ್ ಪೆರ್ನಾಜೆ, ಪ್ರಭಾಕರ್ ಮಯ್ಯ, ಮಾಲಿಂಗನಾಯ್ಕ್ ಅಮಾಯ್, ಗಣಪಯ್ಯ ಭಟ್, ಪೂವಪ್ಪ ಗೌಡ, ಡೇವಿಡ್ ಜೈಮಿ ಕೊಕ್ಕಡರನ್ನೊಳಗೊಂಡಂತೆ
ಸಲಹಾ ಸಮಿತಿ ಕಾರ್ಯನಿರ್ವಹಿಸುತ್ತಿದೆ. ಮೊದಲ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು, ಸುಳ್ಯ, ಕಡಬ, ಬಂಟ್ವಾಳ, ಮಂಗಳೂರು, ಉಳ್ಳಾಲ, ಮೂಡಬಿದಿರೆ ತಾಲೂಕುಗಳನ್ನೊಳಗೊಂಡಂತೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳಿಂದ ತಾಲೂಕುವಾರು ರೈತ ಸದಸ್ಯತ್ವ ನೋಂದಣಿ ಅಭಿಯಾನ ನಡೆಸಲಾಯಿತು. ಕ್ಷೇತ್ರ ವ್ಯಾಪ್ತಿ ದಾಖಲಾತಿಯಲ್ಲಿ ಪ್ರಸ್ತುತ 20,000ಕ್ಕೂ ಅಧಿಕ ನೋಂದಾಯಿತ ಸದಸ್ಯರು, 54,961 ಪ್ರದೇಶ, 332ಕ್ಕೂ ಅಧಿಕ ಗ್ರಾಮಗಳನ್ನು ಒಳಗೊಂಡಿದೆ. ಸಂಸ್ಥೆಯು ಕೈಗೊಂಡಂತಹ ಕಾರ್ಯಕ್ರಮಗಳ ವಿವರವನ್ನು ನೋಡೋದಾದ್ರೆ, ರೈತ ಸಂಘ ಸುಳ್ಯ ಇದರ ಸಹಯೋಗದೊಂದಿಗೆ ಮೊದಲ ತೆಂಗು ರೈತ ಕಾರ್ಡ್ ಬಿಡುಗಡೆ ಕಾರ್ಯಕ್ರಮವು ಸುಳ್ಯದ ಎಪಿಎಂಸಿಯಲ್ಲಿ ನಡೆಯಿತು. ಫೆಬ್ರವರಿ 1, ಫೆಬ್ರವರಿ 10, 2023ರಂದು ಪುತ್ತೂರಿನ ಕೋಡಿಂಬಾಡಿಯಲ್ಲಿ ಸಂಸ್ಥೆಯ ವತಿಯಿಂದ ತೆಂಗಿನ ಗೆರಟೆಯಲ್ಲಿ ಕಲಾಕೃತಿ ರಚನೆಯ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಯಿತು. 120ಕ್ಕೂ ಅಧಿಕ ಮಹಿಳೆಯರು ಇದರ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ. ವಿಟ್ಲ ಪಡ್ನೂರಿನಲ್ಲಿ ನಡೆದ ತೆಂಗಿನ ಗೆರಟೆಯಿಂದ ಸೃಜನಾತ್ಮಕ ಕಲಾಕೃತಿ ರಚನಾ ತರಬೇತಿಯು ಮಾರ್ಚ್ 11ರಿಂದ ಮಾರ್ಚ್ 21ರವರೆಗೆ ನಡೆಯಿತು. ಜನವರಿ 16ರಿಂದ ಜನವರಿ 21, 2023ರವರೆಗೆ ಮಂಗಳೂರಿನಲ್ಲಿ ನಡೆದ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಕೊಕೊನಟ್ ಡೆವಲಪ್ಮೆಂಟ್ ಬೋರ್ಡ್ ಇವರ ಸಹಯೋಗದೊಂದಿಗೆ 60 ತೆಂಗು ರೈತ ಸದಸ್ಯರು ತೆಂಗಿನ ಮರ ಏರುವ ತರಬೇತಿ ಕಾರ್ಯಾಗಾರದ ಪ್ರಯೋಜನವನ್ನು ಪಡೆದುಕೊಂಡರು. ಜೊತೆಗೆ ತೆಂಗಿನ ಮರವೇರುವ ಉಪಕರಣವನ್ನು ಉಚಿತವಾಗಿ ಪಡೆದುಕೊಂಡಿರುತ್ತದೆ. ಮೇ 20, 2023ರಲ್ಲಿ ತೆಂಗು ರೈತ ಸಂಸ್ಥೆ, ಲಯನ್ಸ್ ಕ್ಲಬ್ ಬಂಟ್ವಾಳ, ಕೆಎಂಸಿ ಆಸ್ಪತ್ರೆ ಅತ್ತಾವರ, ದಿವಂಗತ ನಾರಾಯಣ ಶೆಟ್ಟಿ ಮೆಮೋರಿಯಲ್ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವು ಬಂಟ್ವಾಳದಲ್ಲಿ ನಡೆಸಲಾಯಿತು. ಜೂನ್ 15, 2023ರಲ್ಲಿ ತೆಂಗಿನ ಮೌಲ್ಯವರ್ಧನೆಯ ಅನಿವಾರ್ಯದ ಕುರಿತು CPCRI ಕಿದುವಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಹೊಸ ವೆಬ್ಸೈಟ್ ಅನ್ನು ಅನಾವರಣಗೊಳಿಸಲಾಯಿತು. ಬೇರುಹುಳ ನಿರ್ಮೂಲನಾ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ಕುಂದಾಪುರ, ಉಡುಪಿ ಭಾಗಗಳಲ್ಲಿ ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಮಿಲ್ಕ್ ಫೆಡರೇಷನ್ KMFನ ಸಹಯೋಗದೊಂದಿಗೆ ಸಂಸ್ಥೆಯ ಉತ್ಪನ್ನವಾದ EPN ಜೈವಿಕ ಕೀಟನಾಶಕವನ್ನು ರೈತ ಸದಸ್ಯರಿಗೆ ವಿತರಿಸಲಾಯಿತು. ಮೂಡಬಿದಿರೆಯ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ತೆಂಗಿನ ಗೆರಟೆಯ ಕಲಾಕೃತಿ ರಚನಾ ತರಬೇತಿಯನ್ನು ಸಂಸ್ಥೆಯ ತರಬೇತುದಾರ ದಿನೇಶ್ ಅವರ ನೇತೃತ್ವದಲ್ಲಿ ನಡೆಸಲಾಯಿತು. ಮುಂಡಾಜೆಯಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಯಿತು. 2023 ಜೂನ್ 25ರಲ್ಲಿ ಸುಳ್ಯ ತಾಲೂಕಿನ ಗುತ್ತಿಗಾರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಕೃಷಿ ಮಾಹಿತಿ ಕಾರ್ಯಕ್ರಮ ಜರುಗಿತು. ಸಂಸ್ಥೆಯ ವತಿಯಿಂದ ಅಮರಜ್ಯೋತಿ ಟ್ರಸ್ಟ್ ಆಂಬ್ಯುಲೆನ್ಸ್ ಸೇವೆಗೆ ಧನ ಸಹಾಯ ನೀಡಲಾಯಿತು. ಸುಳ್ಯ ತಾಲೂಕಿನ ರೈತ ಸದಸ್ಯರಿಗೆ ಜೂನಿಯರ್ ಕಾಲೇಜು ರಸ್ತೆ ತಾಲೂಕು ಪಂಚಾಯತ್ ವಾಣಿಜ್ಯ ಸಂಕೀರ್ಣದಲ್ಲಿ ಸುಳ್ಯ ಶಾಖೆಯನ್ನು ಕಾರ್ಯಾರಂಭಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಅಶೋಕ್ ಪ್ರಭು, ಪರಿವಾರ ಖಾನ ಲಕ್ಷ್ಮಣಗೌಡ, ಲೋಲಜಾಕ್ಷ ಭೂತಕಲ್ಲು, ಗೋಪಾಲಗೌಡ ಸೇರಿದಂತೆ ರೈತ ಸಂಸ್ಥೆಯ ಧುರೀಣರು ಉಪಸ್ಥಿತರಿದ್ದರು. ಸಂಸ್ಥೆಯ ಉಡುಪಿ ಶಾಖೆಯು ರೈತ ಸೇವಾ ಕೇಂದ್ರ ದೊಡ್ಡನಗುಡ್ಡೆ ಬಳಿ ಕಾರ್ಯಾರಂಭಿಸಲು ಪ್ರಾರಂಭವಾಯಿತು. CPCRI ವಿಟ್ಲದಲ್ಲಿ ನಡೆದ ತಾಳೆ ಮತ್ತು ಕೋಕೋದಲ್ಲಿ ಮಣ್ಣಿನ ಆರೋಗ್ಯ ನಿರ್ವಹಣೆ ಕುರಿತ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿ ಮಾಹಿತಿಯನ್ನು ಸಂಗ್ರಹಿಸಿದರು. ತೆಂಗು ಮತ್ತು ಅಡಿಕೆ ರೋಗಬಾಧೆ ನಿರ್ವಹಣೆಯಲ್ಲಿ ಸುಳ್ಯ ಭಾಗದ ಮರ್ಕಂಜದಲ್ಲಿ ಡಾಕ್ಟರ್ ವಿಶ್ವಕುಮಾರ್ ನೇತೃತ್ವದಲ್ಲಿ ರೈತರಿಗೆ ಸಲಹೆಯನ್ನು ನೀಡಲಾಯಿತು. 2023 ಜೂನ್ 1ರಂದು ವಿಟ್ಲದ ಮಂಗಳ ಮಂಟಪದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಯಿತು. ಹಲವಾರು ರೈತ ಸದಸ್ಯರು ಇದರ ಪ್ರಯೋಜನವನ್ನು ಪಡೆದುಕೊಂಡರು. ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬೇರೆ ಜಿಲ್ಲೆಯ ಹಲವಾರು ರೈತ ಉತ್ಪಾದಕ ಸಂಸ್ಥೆಯ ಸದಸ್ಯರುಗಳು ತೆಂಗು ಸಂಸ್ಥೆಗೆ ಭೇಟಿ ನೀಡಿ ಮಾಹಿತಿಯನ್ನು ಸಂಗ್ರಹಿಸಿದರು. ಜೂನ್ 11, 2023ರಂದು ಕಡಬ ತಾಲೂಕಿನ ರೈತ ಸದಸ್ಯರಿಗಾಗಿ SRK ಟವರ್ ಮುಖ್ಯ ರಸ್ತೆಯಲ್ಲಿ ಕಡಬ ಶಾಖೆಯನ್ನು ತೆರೆಯಲಾಯಿತು. ಸುಳ್ಯ ಶಾಖೆಯಲ್ಲಿ ಮಣ್ಣು ಪರೀಕ್ಷಾ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಮತ್ತು ಮಣ್ಣು ಪರೀಕ್ಷಾ ಕೇಂದ್ರವನ್ನು ತೆರೆಯಲಾಯಿತು. ಜುಲೈ 1, 2023ರಂದು ಕಾರ್ಪೊರೇಟ್ ಕಚೇರಿಯ ಉದ್ಘಾಟನಾ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀ ಧರ್ಮಪಾಲನಾಥ ಸ್ವಾಮೀಜಿ ಆದಿಚುಂಚನಗಿರಿ ಮಹಾಸಂಸ್ಥಾನಂ ಶಾಖಾ ಮಠ ಕಾವೂರು ಆಶೀರ್ವಚನವನ್ನು ನೀಡಿದರು. ಕೇಶವ ಪ್ರಸಾದ್ ಮುಳಿಯ ಅವರು ಕಚೇರಿಯನ್ನು ಉದ್ಘಾಟಿಸಿ ಶುಭ ಹಾರೈಸಿದರು. 20 ಜುಲೈ 2023ರಂದು ಬೆಳ್ತಂಗಡಿ ತಾಲೂಕಿನ ರೈತ ಸದಸ್ಯರಿಗಾಗಿ ಸಂತೆಕಟ್ಟೆ ಕುತ್ಯಾರ್ ಶ್ರೀ ಸೋಮನಾಥೇಶ್ವರ ದೇವಸ್ಥಾನದ ಬಳಿ ಬೆಳ್ತಂಗಡಿ ಶಾಖೆಯನ್ನು ಬಿ ವಿಠಲ್ ಭಟ್ ಉದ್ಘಾಟಿಸಿ ಶುಭ ಹಾರೈಸಿದರು. 30 ಜುಲೈ 2023 ಪುತ್ತೂರಿನ ಸಿರಿಕಡಮಜಲು ಕೃಷಿ ಕ್ಷೇತ್ರದಲ್ಲಿ ದೈಜಿ ವರ್ಲ್ಡ್ ಚಾನೆಲ್ನ ಸಹಕಾರದೊಂದಿಗೆ ತೆಂಗು ಮೌಲ್ಯವರ್ಧನೆ ಮಾಹಿತಿ ಸಾಕ್ಷ್ಯಚಿತ್ರ ಚಿತ್ರೀಕರಣ ನಡೆಯಿತು. ಸುಳ್ಯದಲ್ಲಿ ಉಚಿತ ಕೃಷಿ ಮಾಹಿತಿ ಕಾರ್ಯಾಗಾರ ಮತ್ತು ಸಂಸ್ಥೆಯ ಷೇರು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಶಿವಕೃಪಾ ಕಲಾಮಂದಿರ
ಮಂದಿರ ಸುಳ್ಯದಲ್ಲಿ ಜರುಗಿತು. ಕಾರ್ಯಕ್ರಮದಲ್ಲಿ ಸಿಪಿಸಿಆರ್ಐ ವಿಜ್ಞಾನಿ ದಿವಾಕರ್ ವೈ, ನಿತ್ಯಾನಂದ ಮುಂಡೋಡಿ ಸರ್, ಲೋಲಜಾಕ್ಷ ಭೂತಕಲ್ಲು ಉಪಸ್ಥಿತರಿದ್ದರು. ಬೆಳ್ತಂಗಡಿಯ ನೋಂದಾಯಿತ ರೈತರಿಗೆ ಕಂಪನಿಯ ಷೇರು ಪ್ರಮಾಣ ಪತ್ರ ವಿತರಣೆ ಸೆಪ್ಟೆಂಬರ್ 11, 2023ರಂದು ಬೆಳ್ತಂಗಡಿಯ ಸಿವಿಸಿ ಹಾಲ್ನಲ್ಲಿ ನಡೆಯಿತು. ಜೊತೆಗೆ ಉಚಿತ ಕೃಷಿ ಮಾಹಿತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಹಲವಾರು ರೈತರ ಸದಸ್ಯರು ಇದರ ಪ್ರಯೋಜನವನ್ನು ಪಡೆದುಕೊಂಡರು. ಉಚಿತ ಕೃಷಿ ಕಾರ್ಯಾಗಾರವು 20 ಅಕ್ಟೋಬರ್ 12, 2023ರಂದು ಬಂಟ್ವಾಳದ ಬಿಸಿ ರಸ್ತೆಯಲ್ಲಿರುವ ಗೀತಾಂಜಲಿ ಸಭಾಂಗಣದಲ್ಲಿ ನಡೆಯಿತು. ನೋಂದಾಯಿತ ರೈತರಿಗೆ ಕಂಪನಿಯ ಷೇರು ಪ್ರಮಾಣ ಪತ್ರಗಳನ್ನು ವಿತರಿಸಿದ ಮಹತ್ವದ ಸಭೆಯಾಗಿತ್ತು. ಸೆಪ್ಟೆಂಬರ್ 14ರಂದು ನೆಲ್ಯಾಡಿಯ ಸೇಂಟ್ ಮೇರೀಸ್ ಕಾಂಪ್ಲೆಕ್ಸ್ನಲ್ಲಿ ಹೊಸ ಶಾಖೆಯ ಉದ್ಘಾಟನೆಯನ್ನು ಸೇಂಟ್ ಆಂಥೋನಿ ಶಿಕ್ಷಣ ಸಂಸ್ಥೆಗಳ ಸಂಚಾಲಕರಾದ ಶ್ರೀ ರೆಫಲ್ ಹಾನಿ ಜಕೋಬ್ ಹಾಗೂ ಆರಿಕೋಡಿ ಕ್ಷೇತ್ರದ ಧರ್ಮದರ್ಶಿಗಳಾದ ಶ್ರೀಯುತ ಹರೀಶ್ ಆರಿಕೋಡಿ ಮುಂತಾದ ಗಣ್ಯರಿಂದ ನಡೆಸಲಾಯಿತು. ಬಂಟ್ವಾಳದಲ್ಲಿ ನಮ್ಮ ನೋಂದಾಯಿತ ಸದಸ್ಯರಿಗೆ ಉಚಿತ ಕೃಷಿ ಮಾಹಿತಿ ಕಾರ್ಯಕ್ರಮ ಮತ್ತು ಕಂಪನಿಯ ಷೇರು ಪ್ರಮಾಣ ಪತ್ರಗಳ ವಿತರಣೆ ಕಾರ್ಯಕ್ರಮ ಜರುಗಿತು. ನವೆಂಬರ್ 1, 2023ರಂದು ಪಂಜದ ಮುಖ್ಯ ರಸ್ತೆಯಲ್ಲಿರುವ ಕಮಿಲ ಕಾಂಪ್ಲೆಕ್ಸ್ನಲ್ಲಿ ಪಂಜ ಶಾಖೆಯನ್ನು ತೆರೆಯಲಾಯಿತು. ಉದ್ಘಾಟನಾ ಸಮಾರಂಭದಲ್ಲಿ ಅತಿಥಿಗಳಾಗಿ ಆರೋಗ್ಯ ತಜ್ಞ ಡಾಕ್ಟರ್ ರಾಮಯ್ಯ ಭಟ್, ಗೌರವಾನ್ವಿತ ಪ್ರಗತಿಪರ ರೈತ, ಗ್ರಾಮ ಪಂಚಾಯತ್ ಪಂಜದ ಅಧ್ಯಕ್ಷ ಶ್ರೀಮತಿ ವಿಜಯಲಕ್ಷ್ಮಿ ಮತ್ತು ನಮ್ಮ ಕಂಪನಿಯ ಸಲಹಾ ಸಮಿತಿ ಸದಸ್ಯರಾದ ಶ್ರೀ ನಿತ್ಯಾನಂದ ಮುಂಡೋಡಿ ಅವರು ಉಪಸ್ಥಿತರಿದ್ದರು. ನವೆಂಬರ್ 16, 2023ರಂದು ಮರೋಳಿಯ ಸೂರ್ಯನಾರಾಯಣ ದೇವಸ್ಥಾನ ರಸ್ತೆಯ ಬಳಿ ಮಂಗಳೂರಿನಲ್ಲಿ ನಮ್ಮ ಪ್ರಾದೇಶಿಕ ಕಚೇರಿಯ ಉದ್ಘಾಟನೆಯು ಗಣ್ಯ ಅತಿಥಿಗಳಾದ ಶ್ರೀ ಡಾಕ್ಟರ್ ಧರ್ಮಪಾಲನಾಥ ಸ್ವಾಮೀಜಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಕಾವೂರು ಮಠ, ಶ್ರೀ ಮಿಥುನ್ ರೈ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಮಂಗಳೂರು, ಶ್ರೀ ಡಾಕ್ಟರ್ ಬಾಲಚಂದ್ರ ಹೆಬ್ಬಾರ್ ಕೆವಿ, ನಿರ್ದೇಶಕರು ಐಸಿಎಆರ್ ಸಿಪಿಸಿಆರ್ಐ ಕಾಸರಗೋಡು, ಶ್ರೀ ರಘುನಂದನ್ ಶ್ರೀನಿವಾಸ್ ಕಾಮತ್, ನ್ಯಾಚುರಲ್ ಸಂಸ್ಥಾಪಕರು, ಸಹಾಯಕ ತೋಟಗಾರಿಕಾ ನಿರ್ದೇಶಕರಾದ ದರ್ಶನ್, ಶ್ರೀ ಕೇಶವ ಮರೋಳಿ ಕಾರ್ಪೊರೇಟರ್ ಮರೋಳಿ ವಾರ್ಡ್, ಶ್ರೀ ಉಮೇಶ್ ರೈ ಟ್ರಸ್ಟಿ ಸೂರ್ಯನಾರಾಯಣ ದೇವಸ್ಥಾನ ಮರೋಳಿ, ಶ್ರೀ ರವಿಕಿರಣ್ ಪೂಣಚ, ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಶ್ರೀ ರೂಪೇಶ್ ರೈ ಅಲಿಮಾರು, ಕರ್ನಾಟಕ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ಜಿಲ್ಲಾ ಸಂಯೋಜಕ, ಡಾಕ್ಟರ್ ರಶ್ಮಿ ವಿಜ್ಞಾನ ಕೃಷಿ ವಿಜ್ಞಾನ ಕೇಂದ್ರ ಮಂಗಳೂರು, ಶ್ರೀ ಪ್ರೇಮಾ ಇಳಕೆ ಇವರು ಉಪಸ್ಥಿತರಿದ್ದರು. 7ನೇ ತಂತ್ರಜ್ಞಾನ ಕಲ್ಪ ಆರ್ಗ್ಯಾನಿಕ್ ಗೋಲ್ಡ್ ಅನ್ನು ಕಾಸರಗೋಡಿನ ಸಿಪಿಸಿಆರ್ಐ ನಿರ್ದೇಶಕರಾದ ಡಾಕ್ಟರ್ ಕೆ ಬಾಲಚಂದ್ರ ಹೆಬ್ಬಾರ್, ಭಾರತದ ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯದ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಮತ್ತು ಸುಳ್ಯ ತಾಲೂಕಿನ ಶಾಸಕಿ ಭಾಗೀರಥಿ ಮುರುಳಿಯ ಅವರಿಂದ ಸ್ವೀಕರಿಸಲಾಯಿತು. ಜನವರಿ 5, 2024ರಂದು ನಡೆದ ಸಲಹಾ ಸಮಿತಿ ಸಭೆಯನ್ನು ಸುದ್ದಿ ಬಿಡುಗಡೆ ಸುಳ್ಯ ಪತ್ರಿಕೆಯು ಹೈಲೈಟ್ಸ್ ಮಾಡಿದ್ದು, ಮುಂಬರುವ ಯೋಜನೆಗಳು ಮತ್ತು ಪ್ರಮುಖ ಕಾರ್ಯಚಟುವಟಿಕೆಗಳ ಕುರಿತು ಮಾಹಿತಿಯನ್ನು ಒಳಗೊಂಡಿತ್ತು. ಜನವರಿ 26, 2024ರಂದು ಶ್ರೀಫಲ ಟೆಂಡರ್ ಕೋಕೋನಟ್ ಐಸ್ ಕ್ರೀಮ್ ಅನ್ನು ಬಿಡುಗಡೆಗೊಳಿಸಲಾಯಿತು. ಶ್ರೀ ಆದಿಚುಂಚನಗಿರಿ ಮಠದ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿ ಅವರು ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿ ಲಿಮಿಟೆಡ್ನ ಕಲ್ಪವೃಕ್ಷ ಯೋಜನೆ ಉತ್ಪಾದನಾ ಘಟಕದ ನೀಲನಕ್ಷೆ, ಷೇರು ಪ್ರಮಾಣ ಪತ್ರ ಮತ್ತು ಸಂಸ್ಥೆಯ ಕೈಪಿಡಿಯನ್ನು ಬಿಡುಗಡೆ ಮಾಡಿದರು. ತೆಂಗಿನಕಾಯಿಯಿಂದ ತಯಾರಿಸಿದ ವಿವಿಧ ಉತ್ಪನ್ನಗಳು ಮತ್ತು ನಡೆಯುತ್ತಿರುವ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುತ್ತದೆ. ತೆಂಗಿನ ಎಣ್ಣೆಯ ಗುಣಮಟ್ಟಕ್ಕೆ ಸ್ವಾಮೀಜಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕಲ್ಪ ವಿಕಾಸ ಯೋಜನೆಯಲ್ಲಿ ತರಬೇತಿ ಪಡೆದ 140ಕ್ಕೂ ಹೆಚ್ಚು ಮಹಿಳೆಯರು ರಚಿಸಿದ ವಿವಿಧ ಕಲಾಕೃತಿಗಳು ಮತ್ತು ಕೌಶಲ್ಯಪೂರ್ಣ ಕರಕುಶಲ ವಸ್ತುಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಹಾಗೂ ಅವರ ಪ್ರತಿಭೆ ಮತ್ತು ಕರಕುಶಲತೆಯನ್ನು ಶ್ಲಾಘಿಸಿದರು. ತುಮಕೂರಿನ ಶ್ರೀ ಸಿದ್ಧಗಂಗಾ ಮಠದ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಸಂಸ್ಥೆ ಮತ್ತು ಸಂಸ್ಥೆಯ ಉತ್ಪನ್ನಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ, ತೆಂಗು ರೈತ ಸಂಸ್ಥೆಯು ಭಾರತದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ರೈತ ಸಂಸ್ಥೆಯಾಗಿದ್ದು, ತೆಂಗಿನೆಣ್ಣೆ, ಚಟ್ನಿ ಪುಡಿ, ಶ್ರೀಫಲದಂತಹ ಅನೇಕ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಮಹಿಳಾ ಸಬಲೀಕರಣದಂತಹ ಮಹಾನ್ ಗುರಿಯನ್ನು ಇಟ್ಟುಕೊಂಡಿರುವ ಸಂಸ್ಥೆಯು ಮಹಿಳೆಯರ ಮೂಲಕ ತೆಂಗಿನ ಚಿಪ್ಪು ಗೆರಟೆಗಳಿಂದ ಗೃಹೋಪಯೋಗಿ ಹಾಗೂ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುತ್ತದೆ. ಇದೊಂದು ಕ್ರಾಂತಿಕಾರಿ ಹೆಜ್ಜೆಯಾಗಿದ್ದು, ಸ್ವಾಮೀಜಿಯವರು ಈ ರೀತಿಯ ಸಂತಸವನ್ನು ವ್ಯಕ್ತಪಡಿಸಿದರು. ಅಂತೆಯೇ ಉತ್ಪನ್ನಗಳ ಗುಣಮಟ್ಟವನ್ನು ಶ್ಲಾಘಿಸಿ ಈ ಸಂಸ್ಥೆಯು ರಾಷ್ಟ್ರ ಮಟ್ಟದಲ್ಲಿ ಗರಿಷ್ಠವಾಗಿ ಬೆಳೆಯಲಿ ಎಂದು ಹಾರೈಸಿದರು. ಸಂಸ್ಥೆಯ ಷೇರುಗಳ ಬಗೆಗೆ ವಿಸ್ತಾರವಾದ ಮಾಹಿತಿಯು ವಿಜಯ ಕರ್ನಾಟಕದ ವಿಕಮನಿ ಸಂಸ್ಥೆಯಲ್ಲಿ ಪ್ರಕಟವಾಗಿದೆ. ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ನಡೆದ 2024ರ ಚಿತ್ತಾರ ಸ್ಟಾರ್ ಪ್ರಶಸ್ತಿ ಸಮಾರಂಭದಲ್ಲಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ವಿಶೇಷ ಮನ್ನಣೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದು, ಅಯೋಧ್ಯೆಯ ಶ್ರೀರಾಮ ದೇವಾಲಯದಲ್ಲಿ ಶ್ರೀರಾಮನ ವಿಗ್ರಹವನ್ನು ಕೆತ್ತಿದ ಶ್ರೀ ಅರುಣ್ ಯೋಗಿರಾಜ್ ಅವರು ನೇತೃತ್ವದಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ತೆಂಗು ರೈತರ ಸಂಸ್ಥೆಗೆ ಭೇಟಿ ನೀಡಿದ ಕಿರಿಕೀರ್ತಿ ಅವರು ಮಾತನಾಡಿ, ಸಂಸ್ಥೆಯ ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಮುನ್ನಡೆಸಲಿಕ್ಕೆ ಇದೊಂದು ವೇದಿಕೆ. ಪ್ಲಾಸ್ಟಿಕ್ ಮುಕ್ತ ಹಾಗೂ ದೀರ್ಘ ಬಾಳಿಕೆಗೆ ಲಭ್ಯವಾಗುವಂತಹ ಉತ್ಪನ್ನಗಳನ್ನು ತೆಂಗಿನಿಂದ ತಯಾರಿಸಲು ಮಾರ್ಗದರ್ಶನ ಮತ್ತು ಮಾರಾಟಕ್ಕೆ ಅವಕಾಶವನ್ನು ನೀಡುತ್ತಿರುವ ಸಂಸ್ಥೆಗೆ ಮೆಚ್ಚುಗೆ ಸೂಚಿಸಿದರು. ಕಲ್ಪ ಸಮೃದ್ಧಿ ಸ್ಥಿರ ಠೇವಣಿ ಕುರಿತು ನವೆಂಬರ್ 14, 2026ರಂದು ವಿಜಯ ಕರ್ನಾಟಕ ಪತ್ತಿ ಆವೃತ್ತಿಯಲ್ಲಿ ಪ್ರಕಟಗೊಂಡಿದೆ. ಸಂಸ್ಥೆಯ ಮಾರುಕಟ್ಟೆ ವಿಸ್ತರಣೆ ನಿಟ್ಟಿನಲ್ಲಿ ಫ್ರಾಂಚೈಸಿ ಯೋಜನೆಯ ಕುರಿತ ಸುದ್ದಿಗೋಷ್ಠಿಯು 9/12/2024ರಂದು ಮಂಗಳೂರಿನ ಪ್ಲೇಸ್ ಕ್ಲಬ್ನಲ್ಲಿ ನಡೆಯಿತು. ಡಿಸೆಂಬರ್ 9, 2024
2024 ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ಫ್ರಾಂಚೈಸಿಗಳನ್ನು ಸ್ಥಾಪಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಮಂಗಳೂರಿನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಘೋಷಣೆ ಮಾಡಿತು. ಈ ವಿಷಯವು ಡಿಸೆಂಬರ್ 10, 2024 ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಲೇಖನವಾಗಿ ಪ್ರಕಟವಾಯಿತು. ಜನವರಿ 3, 2025 ಕಾಸರಗೋಡಿನ ICAR CPCRಯಲ್ಲಿ ನಡೆದ HPS SDG ವಿಚಾರ ಸಂಕಿರಣದಲ್ಲಿ ಕಾರ್ಯದರ್ಶಿ ಮಹಾನಿರ್ದೇಶಕ ಡಾಕ್ಟರ್ ಹಿಮಾಂಶು ಪಾಠಕ್ ಅವರು ಸಂಸ್ಥೆಗೆ ಶುಭ ಹಾರೈಸಿದರು. CPCRI ಕಾಸರಗೋಡಿನಲ್ಲಿ ವಿಶ್ವ ತೆಂಗು ದಿನಾಚರಣೆ ಪ್ರಯುಕ್ತ ನಡೆದ ಕಾರ್ಯಕ್ರಮದಲ್ಲಿ ಕಲ್ಪ ಸುವರ್ಣ ಎಂಬ ವಿಶೇಷ ತಳಿಯ ಟೆಕ್ನಾಲಜಿ ವರ್ಗಾವಣೆಯ ಮಾನ್ಯತೆಯನ್ನು ಸಂಸ್ಥೆಯು ಪಡೆದುಕೊಂಡಿತು. ಜನವರಿ 4, 2025 ಉದ್ಯಮಿ ಒಕ್ಕಲಿಗ FC ಎಕ್ಸ್ಪೋ 2025 ಅರಮನೆ ಮೈದಾನ ಗಾಯತ್ರಿ ಗ್ರೌಂಡ್ ಹಾಲ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಕುಸುಮಾಧರ್ SK ಅವರನ್ನು ವಿಶೇಷ ಮನ್ನಣೆಯೊಂದಿಗೆ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಕಂಪನಿಯ ಕೈಪಿಡಿಯನ್ನು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಗಣ್ಯ ನಾಯಕರಾದ ಶ್ರೀ DV ಸದಾನಂದಗೌಡ ಅವರಿಗೆ ಪ್ರದಾನ ಮಾಡಲಾಯಿತು. ಜನವರಿ 9, 2025 ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯು ತೆಂಗು ಉದ್ಯಮವನ್ನು ಉತ್ತೇಜಿಸಲು ಸಂಸ್ಥೆಯ ನವೀನ ಪ್ರಯತ್ನಗಳನ್ನು ಪ್ರಕಟಿಸಿತು. ಪ್ರತಿ ತಾಲೂಕಿನಲ್ಲಿ ವಿತರಣಾ ಕೇಂದ್ರಗಳನ್ನು ಸ್ಥಾಪಿಸುವುದು ಮತ್ತು ತೆಂಗಿನಕಾಯಿ ಐಸ್ ಕ್ರೀಮ್, ರಸಗೊಬ್ಬರಗಳು ಮತ್ತು ತೆಂಗಿನ ಚಿಪ್ಪಿನಿಂದ ತಯಾರಿಸಿದ ಅಲಂಕಾರಿಕ ವಸ್ತುಗಳು ಸೇರಿದಂತೆ 32ಕ್ಕೂ ಹೆಚ್ಚು ತೆಂಗಿನಕಾಯಿ ಆಧಾರಿತ ಉತ್ಪನ್ನಗಳನ್ನು ಉತ್ಪಾದಿಸುವಲ್ಲಿ ರೈತರಿಗೆ ಬೆಂಬಲ ನೀಡುವಲ್ಲಿ ವರದಿ ಮಾಡಿರುತ್ತದೆ. ತೆಂಗು ರೈತ ಸಂಸ್ಥೆಯಲ್ಲಿ ತನ್ನನ್ನು ತಾನು ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀಯುತ ಕುಸುಮಾಧರ್ SK ಇವರಿಗೆ BGS ಕರಾವಳಿ ರತ್ನ ಪ್ರಶಸ್ತಿ, JCI ಮಂಗಳೂರು ಸಾಮ್ರಾಟ್ ಕೃಷಿ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದೆ. ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಗೌರವಾನ್ವಿತ UT ಖಾದರ್ ಮತ್ತು ಕರ್ನಾಟಕ ವಿಧಾನಸಭೆಯ ಸದಸ್ಯ ಗೌರವಾನ್ವಿತ ತನ್ವೀರ್ ಸೇಠ್ ಅವರು ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ಕುಸುಮಾಧರ್ SK ಅವರಿಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ. ತೆಂಗು ರೈತರನ್ನು ಬೆಂಬಲಿಸುವ ಸಂಸ್ಥೆಯ ಪ್ರಯತ್ನಗಳನ್ನು ಅವರು ಶ್ಲಾಘಿಸುತ್ತಾ ಮೌಲ್ಯವರ್ಧಿತ ಉತ್ಪಾದಕತೆಗೆ ಪ್ರೋತ್ಸಾಹವನ್ನು ನೀಡುವ ಭರವಸೆಯನ್ನು ನೀಡಿರುತ್ತಾರೆ. ಸಸ್ಯ ಜಾತ್ರೆ ಪುತ್ತೂರು, ಉಡುಪಿ ಫಲಪುಷ್ಪ ಪ್ರದರ್ಶನ, ತಣ್ಣೀರುಬಾವಿ ಬೀಚ್ ಫೆಸ್ಟ್, ಮರೋಳಿ ಜಾತ್ರೆ, ಪಂಜ ಜಾತ್ರೆ, ಕುಲಶೇಖರ ಜಾತ್ರೆ, ಕೆಲಿಂಜ ಜಾತ್ರೆ, ಎಡಮಂಗಲ ಜಾತ್ರೆ, ನಂದಾವರ ಜಾತ್ರೆ, ಬೆಳ್ತಂಗಡಿ ಜಾತ್ರೆ, ನೀರುಮಾರ್ಗ ಜಾತ್ರೆ, ಸಹ್ಯಾದ್ರಿ ಕಾರ್ಯಕ್ರಮ, ಶಿವರಾತ್ರಿ ಕದ್ರಿ ಪುತ್ತೂರು, ಪುತ್ತೂರು ಕಂಬಳ, ಅಡ್ಯಾರ್, ಉಡುಪಿ ಮಾವು ಉತ್ಸವ, ಹಲಸು ಮೇಳ ಪುತ್ತೂರು, ಹಲಸು ಮೇಳ ಮಂಗಳೂರು ಮುಂತಾದ ಕಡೆಗಳಲ್ಲಿ ಸಂಸ್ಥೆಗಳ ಉತ್ಪನ್ನಗಳ ಮಳಿಗೆಗಳನ್ನು ತೆಗೆದು ಗ್ರಾಹಕರೊಂದಿಗೆ ವ್ಯವಹರಿಸಲಾಯಿತು. ಕಲ್ಪವೃಕ್ಷವೆಂದೇ ಪ್ರಸಿದ್ಧಿ ಪಡೆದ ತೆಂಗು ಕರಾವಳಿಯ ತೋಟಗಾರಿಕಾ ಮತ್ತು ವಾಣಿಜ್ಯ ಬೆಳೆ. ತೆಂಗು ಕೃಷಿಯಲ್ಲಿ ಕರ್ನಾಟಕ ಅಗ್ರಸ್ಥಾನದಲ್ಲಿದ್ದು ಭಾರತದ ಒಟ್ಟು ತೆಂಗು ಉತ್ಪಾದನೆಯಲ್ಲಿ ಕರ್ನಾಟಕದ ಪಾಲು ಸುಮಾರು 25%, ಅಂದರೆ ಸುಮಾರು 5.2 ಬಿಲಿಯನ್ ಟನ್. ಇಷ್ಟು ಅಗಾಧ ಪ್ರಮಾಣದಲ್ಲಿ ಬೆಳೆಯಲಾಗಿರುವಂತಹ ತೆಂಗು ಕೇವಲ ತೆಂಗಿನಕಾಯಿ ಅಥವಾ ಸಿಯಾಳಕ್ಕೆ ಮಾತ್ರ ಸೀಮಿತವಾದರೆ ಬೆಳೆಯನ್ನು ಬೆಳೆದಂತಹ ರೈತನಿಗೆ ಲಾಭವನ್ನು ಪಡೆಯಲು ಸಾಧ್ಯವಿಲ್ಲ. ಕಾರಣ ಮಧ್ಯವರ್ತಿಗಳ ಹಾವಳಿ, ಗುಣಮಟ್ಟ ಕಾಯ್ದುಕೊಳ್ಳದಿರುವಿಕೆ, ಮಂಗಗಳ ಉಪಟಳ, ರೋಗ ಬಾಧೆ ಇತ್ಯಾದಿಗಳು. ದಾರಿ ಸವಾಲಿನದ್ದೇ ಆದರೂ ಕೂಡ ಗ್ರಾಮೀಣ ಪ್ರದೇಶದಲ್ಲಿ ತೆಂಗು ಬೆಳೆಗಾರರಲ್ಲಿ ಹೊಸ ಚಾಪನ್ನು ಮೂಡಿಸುತ್ತಾ ತೆಂಗಿನಕಾಯಿಗೆ ಕಾಯಕಲ್ಪವನ್ನು ನೀಡಿ ತೆಂಗಿನ ಮರದ ಸಂಪೂರ್ಣ ಉಪಯೋಗವನ್ನು ಝೀರೋ ವೇಸ್ಟ್ ಪರಿಕಲ್ಪನೆಯಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಪರಿವರ್ತಿಸಿ ಬೇಡಿಕೆಯನ್ನು ಸೃಷ್ಟಿಸುವ ವಿನೂತನ ಹಾದಿಯಲ್ಲಿ ತೆಂಗು ರೈತ ಸಂಸ್ಥೆಯು ಸಕ್ರಿಯವಾಗಲು ತೊಡಗಿತು. ಗರಿಯಿಂದ ಬೇರಿನವರೆಗೂ ಉಪಯೋಗವನ್ನು ಹೊಂದಿರುವ ತೆಂಗಿನ ಮರವು ಅತ್ಯಂತ ಬಲಿಷ್ಠ ಮಾರುಕಟ್ಟೆಯನ್ನು ಸೃಷ್ಟಿಸಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಮಾರುಕಟ್ಟೆಯಲ್ಲಿ ತೆಂಗಿನಕಾಯಿ ದರ ಗಣನೀಯವಾಗಿ ದಿನೇ ದಿನೇ ಏರುತ್ತಿದ್ದು ರೈತರಿಗೆ ಉತ್ತಮ ದರ ದೊರಕುತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖ ಬೆಳೆಯಾದ ಅಡಿಕೆಗೆ ಕ್ಯಾಂಪ್ಕೋ ಸಂಸ್ಥೆ ಅಡಿಕೆ ಬೆಳೆಗಾರರಿಗೆ ಪೂರಕವಾಗಿ ಕಾರ್ಯನಿರ್ವಹಿಸಿ 60 ವರ್ಷಗಳನ್ನು ಪೂರೈಸಿದೆ. ಅದೇ ರೀತಿ ತೆಂಗು ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ತೆಂಗು ಬೆಳೆಗಾರರಿಗೆ ಸೂಕ್ತ ಪ್ರಯೋಜನವನ್ನು ಒದಗಿಸುವ ಸ್ಪಷ್ಟ ಉದ್ದೇಶದೊಂದಿಗೆ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯು ಕಾರ್ಯಾಚರಿಸುತ್ತಿದೆ. ಕೃಷಿ ಚಟುವಟಿಕೆಗಳಿಗೆ ಪೂರಕವಾಗಿ ಶ್ರಮಿಸುತ್ತಿರುವ ತೆಂಗು ರೈತ ಉತ್ಪಾದಕ ಸಂಸ್ಥೆಯು ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಉತ್ಪನ್ನಗಳನ್ನಾಗಿ ತಯಾರಿಸಿ ರೈತರಿಂದ ನೇರವಾಗಿ ಗ್ರಾಹಕರಿಗಿರುವ ತಲುಪಿಸುವ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡುತ್ತಿದೆ. ನಮ್ಮ ಸಂಸ್ಥೆಯು ಒಟ್ಟು 8 ತಂತ್ರಜ್ಞಾನಗಳನ್ನು ಹೊಂದಿದ್ದು ಅದರಲ್ಲಿ ಪ್ರಮುಖವಾಗಿ ಕಲ್ಪರಸ, ಕೋಕೋ ಸ್ಯಾಪ್ಚಿಲ್ಲರ್, ತೆಂಗಿನ ಹಾಲಿನ ಎಣ್ಣೆ, ವರ್ಜಿನ್ ಕೊಕೊನೆಟ್ ಆಯಿಲ್, EPN ಜೈವಿಕ ಬೇರುಹುಳ ನಿರ್ಮೂಲನಾ ತಂತ್ರಜ್ಞಾನ, ವರ್ಜಿನ್ ಕೊಕೊನೆಟ್ ಆಯಿಲ್ ಕ್ಯಾಪ್ಸೂಲ್ಗಳು, ಕೊಕೊನೆಟ್ ಶುಗರ್, ಕಲ್ಪ ಆರ್ಗ್ಯಾನಿಕ್ ಗೋಲ್ಡ್, ಕಲ್ಪ ಸುವರ್ಣ ತೆಂಗಿನ ತಳಿ, ತೆಂಗಿನ ಉತ್ಪನ್ನಗಳು ಮತ್ತು ಸೇವೆಯನ್ನು ನೋಡೋದಾದರೆ ಆಹಾರ ಉತ್ಪನ್ನಗಳು, ಜೈವಿಕ ಗೊಬ್ಬರಗಳು, ಜೈವಿಕ ಕೀಟನಾಶಕಗಳು, ತೆಂಗಿನ ಚಿಪ್ಪಿನ ಉತ್ಪನ್ನಗಳು, ತೆಂಗಿನ ಮರದ ಉತ್ಪನ್ನಗಳು, ರೈತ ಸಹಾಯವಾಣಿ, ತರಬೇತಿ ಕಾರ್ಯಕ್ರಮಗಳು, ವಿಮಾ ಯೋಜನೆಗಳು, ಗುಣಮಟ್ಟದ ಸಸಿಗಳು ಹಾಗೂ ಫ್ರಾಂಚೈಸಿ ಅವಕಾಶಗಳು ಸೇವೆಗಳು ನಡೆಯುತ್ತದೆ. ಆಹಾರ ಉತ್ಪನ್ನಗಳು ತೆಂಗಿನ ಎಣ್ಣೆ, ವರ್ಜಿನ್ ತೆಂಗಿನ ಎಣ್ಣೆ, ಒಣ ತೆಂಗಿನಕಾಯಿ ಚಟ್ನಿ, ತೆಂಗಿನಕಾಯಿ ಉಪ್ಪಿನಕಾಯಿ, ತೆಂಗಿನಕಾಯಿ ಐಸ್ ಕ್ರೀಮ್, ತೆಂಗಿನ ಹಾಲು ಪಾನೀಯ, ತೆಂಗಿನ ಮೊಳಕೆ, ಶ್ರೀಫಲ, ಕೊಬ್ಬರಿ ಮತ್ತು ಕಚ್ಚಾ ತೆಂಗಿನಕಾಯಿ, ಎಳನೀರು ಐಸ್ ಕ್ರೀಮ್, ಎಳನೀರು ಮಿಲ್ಕ್ ಶೇಕ್, ಡೆಸಿಗೇಟೆಡ್ ಕೋಕೋನಟ್ ಪೌಡರ್, ಕಲ್ಪರಸ, ಸಾವಯವ ಗೊಬ್ಬರಗಳು ಮತ್ತು ಕೀಟನಾಶಕಗಳು, ಬೇವಿನ ಹಿಂಡಿ, ಹರಳಿಂಡಿ, ಬೇವಿನ ಎಣ್ಣೆ, EPN, ಕೋಕೋ
ಕೋಕೋಪೀಟ್, ವರ್ಮಿ ಕಾಂಪೋಸ್ಟ್, ಕಲ್ಪಸಾರ, ಜೈವಿಕ ಗೊಬ್ಬರ, ಟ್ರೈಕೋಡರ್ಮಾ, ಡೋಲೋಮೈಟ್, ಸಸ್ಯ ನಿರೋಧಕ ಶಕ್ತಿವರ್ಧಕಗಳು ದೊರೆಯುತ್ತದೆ. ಮುಂಬರುವ ಉತ್ಪನ್ನಗಳು ತೆಂಗಿನ ಮೌತ್ ಫ್ರೆಶ್ನರ್, ತೆಂಗಿನ ಪಾಮ್ ಶುಗರ್, ತೆಂಗಿನ ಜೇನುತುಪ್ಪ, ತೆಂಗಿನ ವಿನೆಗರ್, ತೆಂಗಿನ ಎಣ್ಣೆ ಸಾಬೂನು, ತೆಂಗಿನ ಚಿಪ್ಪಿನ ಇಂಗಾಲದ ಹಲ್ಲುಪುಡಿ ಕಾರ್ಯಪ್ರವೃತ್ತದಲ್ಲಿದೆ. ಪಂಚಕಲ್ಪ ಯೋಜನೆಗಳನ್ನು ನೋಡುವುದಾದರೆ ಕಲ್ಪ ವೃಕ್ಷ ಯೋಜನೆ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು, ತೆಂಗನ್ನು ಸಂಪೂರ್ಣ ಆದಾಯದ ಮೂಲವನ್ನಾಗಿಸಲು, ತೆಂಗು ಉದ್ಯಮಕ್ಕೆ ದೃಢವಾದ ಮೌಲ್ಯ ಹಾಗೂ ಮಾರುಕಟ್ಟೆ ಬೇಡಿಕೆಯೊಂದಿಗೆ ಮೌಲ್ಯವರ್ಧಿತ ಉತ್ಪನ್ನಗಳಾಗಿ ಅಭಿವೃದ್ಧಿಪಡಿಸಿ ಸುಧಾರಿತ ಉತ್ಪಾದನೆಗೆ ಒತ್ತು ಕೊಡುವುದು ಈ ಯೋಜನೆಯ ಮೂಲ ಉದ್ದೇಶ. ಈ ಯೋಜನೆಯಡಿಯಲ್ಲಿ ಸಂಸ್ಥೆಯ ಎಲ್ಲ ಉತ್ಪನ್ನಗಳ ಮೇಲೆ ಸದಸ್ಯರಿಗೆ 15% ರಿಯಾಯಿತಿಯನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ರೈತರ ಮನೆ ಬಾಗಿಲಿಂದ ನೇರವಾಗಿ ತೆಂಗು ಖರೀದಿ, ತೆಂಗಿನಿಂದ ನಾನಾ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ, ಹೊಸ ಉತ್ಪನ್ನವನ್ನು ತಯಾರಿಕೆ, ದೊಡ್ಡ ಮಟ್ಟದಲ್ಲಿ ತೆಂಗು ಸಂಸ್ಕರಣೆ ಮತ್ತು ದಾಸ್ತಾನು ಕೊಠಡಿ, ಪ್ರೊಡಕ್ಷನ್ ಹೌಸ್, ಎರೆಹುಳು ತಯಾರಿಕಾ ಘಟನೆ, ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು, ಕೋಲ್ಡ್ ಸ್ಟೋರೇಜ್ ಈ ಎಲ್ಲ ವಿಭಾಗಗಳನ್ನು ಸುಮಾರು 20 ಎಕರೆ ಪ್ರದೇಶದಡಿ ಒಂದೇ ಸೂರಿನಡಿ ಶೂನ್ಯ ತ್ಯಾಜ್ಯ ಪರಿಕಲ್ಪನೆಯಡಿ ಬೃಹತ್ ವಿಸ್ತೃತ ಘಟಕವೊಂದನ್ನು ನಿರ್ಮಾಣಗೊಳ್ಳಲಿದ್ದು, ಕಲ್ಪವೃಕ್ಷ ಯೋಜನೆಯ ಬೃಹತ್ ಘಟಕದ ನೀಲನಕಾಶೆಯನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ನಿರ್ಮಲಾನಂದ ಶ್ರೀಗಳು ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ದಾರೆ. ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಕಂಪನಿಯ ಮಹತ್ವಾಕಾಂಕ್ಷಿ 300 ಕೋಟಿ ರು ಮೌಲ್ಯದ ವಿಸ್ತೃತ ಕಲ್ಪವೃಕ್ಷ ಯೋಜನೆಯು 20 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿ ಒಂದೇ ಸೂರಿನಡಿ ನಿರ್ಮಾಣಗೊಳ್ಳಲಿರುವ ಈ ಯೋಜನೆಯು ತೆಂಗಿನ ಉದ್ಯಮದಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯಲಿದೆ. ಪ್ರಥಮ ಹಂತದ ಕಲ್ಪ ಸಮೃದ್ಧಿ ಯೋಜನೆಯ ಬಳಿಕ ಸದಸ್ಯರ ಸಂಖ್ಯೆ 14,000ದಿಂದ 20,000ಕ್ಕೆ ಏರಿದೆ. 20 ಲಕ್ಷ ರು ಮೌಲ್ಯದ ತೆಂಗಿನಕಾಯಿ ಖರೀದಿ ಮಾಡುತ್ತಿದ್ದ ಸಂಸ್ಥೆ 1.5-2 ಕೋಟಿ ರು ಮೌಲ್ಯದ ತೆಂಗಿನಕಾಯಿಯನ್ನು ಖರೀದಿ ಮಾಡುತ್ತಿದೆ. ಸಂಸ್ಥೆಯ ಷೇರು ಪಾಲುದಾರರು ಶೂನ್ಯ ತ್ಯಾಜ್ಯ ಪರಿಕಲ್ಪನೆಯೊಂದಿಗೆ ಪರಿಸರ ಸ್ನೇಹಿ ತೆಂಗು ಉದ್ಯಮ ಬೆಳವಣಿಗೆಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಪರೋಕ್ಷವಾಗಿ ಕೈಜೋಡಿಸಿದಂತಾಗುತ್ತದೆ. ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಆಧಾರಿತ ಇ-ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ರೈತರು ಮತ್ತು ಗ್ರಾಹಕರಿಗೆ ನೇರ ಮಾರುಕಟ್ಟೆ ಮೂಲಕ ಮೌಲ್ಯವರ್ಧಿತ ಉತ್ಪನ್ನಗಳ ಖರೀದಿಗಾಗಿ ವೇದಿಕೆ ಕಲ್ಪಿಸುವಿಕೆ ಪ್ರಗತಿಯಲ್ಲಿದೆ. ಕಲ್ಪರಸ ತೆಂಗಿನ ಮರದ ಸ್ಪ್ಯಾಡಿಕ್ಸ್ನಿಂದ ಸಂಗ್ರಹಿಸಲಾದ ಶುದ್ಧ ಪಾನೀಯ ಕಲ್ಪರಸ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿರುವ ಆರೋಗ್ಯಕರ ಪ್ರಕೃತಿದತ್ತ ಪಾನೀಯ. ಇದನ್ನು ಕೇಂದ್ರೀಯ ಸಂಶೋಧನಾ ಸಂಸ್ಥೆ CPCRI ಅಭಿವೃದ್ಧಿಪಡಿಸಿ ಅನುಮೋದಿತ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ತಯಾರಿಸಲಾಗುತ್ತದೆ. ಕಲ್ಪರಸ ಎಂಬುದು ತೆಂಗಿನ ಬೆಳೆಯ ಸಂಶೋಧನೆಯಲ್ಲಿ ಒಂದು ಮಹತ್ವದ ಮೈಲುಗಲ್ಲು. ರೈತರ ಜೊತೆಗೆ ಹೂಡಿಕೆದಾರರಿಗೂ ಈ ಕಲ್ಪರಸ ಹೆಚ್ಚು ಲಾಭವನ್ನು ತಂದುಕೊಡಲಿದೆ. ಕಲ್ಪ ಸಮೃದ್ಧಿ ಯೋಜನೆ ಚಿಂತೆ ಮುಕ್ತ ನಾಡಿಗಾಗಿ ವಿಶ್ವಸನೀಯ ಆದಾಯದ ಮೂಲ ಕಲ್ಪ ಸಮೃದ್ಧಿ ಯೋಜನೆ ನಿಗದಿತ ಠೇವಣಿಯ ಮೇಲೆ 12% ಅಧಿಕ ಬಡ್ಡಿ ದರದ ಪ್ರಯೋಜನವನ್ನು ಪಡೆದುಕೊಂಡಂತಹ ಈ ಯೋಜನೆಯನ್ನು ಸುರಕ್ಷಿತವಾಗಿ ಬಡ್ಡಿಯನ್ನು ಪಡೆದುಕೊಳ್ಳುತ್ತಿದ್ದಾರೆ. ರೈತ ಉತ್ಪಾದಕ ಕಂಪನಿ ನಿಯಮಾವಳಿಗಳ ಪ್ರಕಾರ ಸಂಸ್ಥೆಯು ಪಬ್ಲಿಕ್ ಲಿಮಿಟೆಡ್ ಕಂಪನಿಯಾಗಿದ್ದು ಇಲ್ಲಿ ಕಂಪನಿಯ ಷೇರುದಾರರು ಸಂಸ್ಥೆಯ ಪಾಲುದಾರರಾಗಿರುತ್ತಾರೆ. ಸಂಸ್ಥೆಯು ತನ್ನ ವಿಸ್ತರಣೆ ಹಾಗೂ ಬೆಳವಣಿಗೆಯಲ್ಲಿ ಸಾಲಕ್ಕಾಗಿ ಯಾವುದೇ ಬ್ಯಾಂಕ್ಗಳ ಮೊರೆ ಹೋಗದೆ ಸಂಸ್ಥೆಯ ಷೇರುದಾರರಿಗೆ ಬಂಡವಾಳ ಹೂಡಿಕೆಯಲ್ಲಿ ಅವಕಾಶ ನೀಡಿ ಅದನ್ನು ಸಂಸ್ಥೆಯ ರೈತಪರ ಯೋಜನೆಗಳಲ್ಲಿ ವಿನಿಯೋಗಿಸಿ ಮೌಲ್ಯವರ್ಧಿಸಿ ಬೇಡಿಕೆಯ ಉತ್ಪನ್ನವನ್ನಾಗಿಸಿ ವ್ಯವಹಾರವನ್ನು ವಿಸ್ತರಿಸುತ್ತಾ ಈ ಅಧಿಕ ರಿಟರ್ನ್ಸ್ ನೀಡಲಾಗುತ್ತಿದೆ. ಈಗಾಗಲೇ ಕಲ್ಪ ಸಮೃದ್ಧಿ ಯೋಜನೆಯಲ್ಲಿ 60% ಹೂಡಿಕೆದಾರರು ಮಾಸಿಕ ಆದಾಯವನ್ನು ಪಡೆದರೆ 40% ಹೂಡಿಕೆದಾರರು ಪೂರ್ಣಾವಧಿ ಪ್ರಯೋಜನವನ್ನು ಪಡೆಯುತ್ತಿದ್ದಾರೆ. ಅದೆಷ್ಟೋ ಹಿರಿಯ ನಾಗರಿಕರು ಮಾಸಿಕ ಆದಾಯದ ಪ್ರಯೋಜನದಿಂದ ತಮ್ಮ ಜೀವನ ನಿರ್ವಹಣೆಗೆ ವಿನಿಯೋಗಿಸುತ್ತಿರುವ ಹಲವಾರು ನಿದರ್ಶನಗಳು ನಮ್ಮಲ್ಲಿವೆ. ಕಲ್ಪ ಸಂಪರ್ಕ ಯೋಜನೆ ರೈತರ ಸಮಸ್ಯೆಗಳನ್ನು ಆಲಿಸಿ ಸಮರ್ಪಕ ಸ್ಪಂದನೆ ನೀಡುವುದಕ್ಕಾಗಿ ಶುಲ್ಕರಹಿತ ಟೋಲ್ ಫ್ರೀ ಸಂಖ್ಯೆ 1800-203-0129 ಸಹಾಯವಾಣಿ ಸೇವೆಯು ಚಾಲ್ತಿಯಲ್ಲಿದ್ದು ಈ ಸೇವೆಯಲ್ಲಿ ಇತರ ಭಾಷೆಗಳ ಜೊತೆಗೆ ತುಳು ಭಾಷೆಯಲ್ಲಿ ವ್ಯವಹರಿಸಬಹುದಾದ ಪ್ರಯತ್ನ ಕರಾವಳಿಯಲ್ಲಿ ಪ್ರಥಮವಾಗಿದೆ. ಈ ಮೂಲಕ ಕೃಷಿಗೆ ಸಂಬಂಧಿಸಿದ ಅನೇಕ ಮಾಹಿತಿಗಳನ್ನು ತಜ್ಞರ ಸಂಪರ್ಕ ಮಾರುಕಟ್ಟೆ ಧಾರಣೆಯನ್ನು ಪಡೆದುಕೊಳ್ಳಬಹುದಾಗಿದೆ. ಇದರೊಂದಿಗೆ ಕಂಪನಿಯ ವೆಬ್ಸೈಟ್ www.coconutfarmers.in ಸಂಸ್ಥೆಯ ಸಂಪೂರ್ಣ ಮಾಹಿತಿ ಲಭ್ಯವಿದೆ. ಸಂಸ್ಥೆಯ ಸಂಪರ್ಕ ಜಾಲದಲ್ಲಿ ಕೊಯ್ಲುಗಾರರ ಸಮಗ್ರ ಮಾಹಿತಿ ಇದ್ದು ತಾಲೂಕಿನಾದ್ಯಂತ ಸದಸ್ಯರಿಗೆ ತೆಂಗು ಕೊಯ್ಲುಗಾರರ ಸಮಯೋಚಿತ ಲಭ್ಯತೆ. ಇಲ್ಲಿ ಯಾವುದೇ ಸೇವಾ ಶುಲ್ಕ ಇರುವುದಿಲ್ಲ. ಸೇವಾರ್ಥವಾಗಿ ನಡೆಯುವ ಪ್ರಕ್ರಿಯೆಯಾಗಿದೆ. ನೇರವಾಗಿ ರೈತರ ಮನೆ ಬಾಗಿಲಿಂದ ಅನುಕೂಲಕರ ವ್ಯವಸ್ಥೆಯ ಮೂಲಕ ಸ್ಪರ್ಧಾತ್ಮಕ ದರದಲ್ಲಿ ಸುಲಿದ ಮತ್ತು ಸಿಪ್ಪೆ ಸಹಿತ ತೆಂಗಿನಕಾಯಿ ಖರೀದಿ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಸದಸ್ಯರ ಸಾಗಣೆ ವೆಚ್ಚ ಮತ್ತು ಸಮಯವನ್ನು ಉಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ. ಕಲ್ಪ ವಿಕಾಸ ಯೋಜನೆ ಅಡಿಯಲ್ಲಿ ಅರ್ಹ ಅನುತ್ಪಾದಕ ತೆಂಗಿನ ಮರಗಳ ಖರೀದಿ, ಹೈಬ್ರಿಡ್ ಸಸಿಗಳ ಪೂರೈಕೆ ಮತ್ತು ತೆಂಗು ಪುನಶ್ಚೇತನಕ್ಕೆ ನಾಂದಿ.
ಅನುತ್ಪಾದಕ ತೆಂಗಿನ ಮರದ ಭಾಗಗಳಿಂದ ಪೀಠೋಪಕರಣ, ಮನೆ ಬಳಕೆಯ ವಸ್ತುಗಳು, ಕಲಾಕೃತಿಗಳ ತಯಾರಿಕೆಗೆ ಆದ್ಯತೆ. ಕಲ್ಪ ವಿಕಾಸ ಯೋಜನೆಯು ಪ್ರಮುಖವಾಗಿ ಮಹಿಳಾ ಸಮುದಾಯವನ್ನು ಸಬಲೀಕರಣಿಸುವ ಧ್ಯೇಯದೊಂದಿಗೆ 1,00,000 ಮಹಿಳೆಯರಿಗೆ ಉದ್ಯೋಗಾವಕಾಶವನ್ನು ಸೃಷ್ಟಿಸುವ ದೂರದೃಷ್ಟಿಯನ್ನು ಹೊಂದಿದೆ. ತರಬೇತಿ ಪಡೆದಂತಹ ಈಗ ಮಹಿಳೆಯರು ಮಾಸಿಕ 25,000 ರೂವರೆಗೆ ಆದಾಯವನ್ನು ಗಳಿಸುತ್ತಿದ್ದಾರೆ. ಗ್ರಾಮೀಣ ಪ್ರದೇಶದ ಆರ್ಥಿಕ ಉನ್ನತಿ, ಉದ್ಯಮಶೀಲತೆಯ ಮನೋಭಾವನೆ ತೆಂಗು ಕೃಷಿ ಉದ್ಯಮವನ್ನು ಪುನರುಜ್ಜೀವನಗೊಳಿಸುತ್ತದೆ. ತೆಂಗು ರೈತ ಸಂಸ್ಥೆ ತನ್ನ ಗ್ರಾಹಕರ ಠೇವಣಿಗೆ ಮೇಲೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಡ್ಡಿ ದರವನ್ನು ಕೊಡಲು ಹೇಗೆ ಸಾಧ್ಯ? ಸಂಸ್ಥೆಯ ಗ್ರಾಹಕರ ಹಣವನ್ನು ಎಲ್ಲಿ ಹೂಡಿಕೆ ಮಾಡುತ್ತದೆ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಲ್ಪ ಸಮೃದ್ಧಿ ಯೋಜನೆಯಡಿಯಲ್ಲಿ ಸಂಗ್ರಹಿಸಲಾದ ಠೇವಣಿಯನ್ನು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ರೈತರಿಂದ ನೇರವಾಗಿ ತೆಂಗು ಖರೀದಿಗೆ ಬಳಸಲಾಗಿದೆ. ದಾಸ್ತಾನು ಸಂಸ್ಕರಣೆ ಮತ್ತು ಖರೀದಿ ಮಾಡಿದ ತೆಂಗಿನಕಾಯಿಯನ್ನು ವೈಜ್ಞಾನಿಕವಾಗಿ ಸಂಗ್ರಹಿಸಿ ಮೌಲ್ಯವರ್ಧಿತ ಉತ್ಪನ್ನವನ್ನಾಗಿ ಪರಿವರ್ತಿಸಲಾಗುತ್ತದೆ. ಇದರಿಂದ ಸಂಸ್ಥೆಗೆ ಹೆಚ್ಚಿನ ಲಾಭ ದೊರೆಯುತ್ತದೆ. ಈ ಲಾಭದಲ್ಲಿ ಕಲ್ಪ ಸಮೃದ್ಧಿಯ ಹೂಡಿಕೆದಾರರಿಗೆ ನೇರವಾಗಿ ನೀಡಲಾಗಿದೆ. ಮೌಲ್ಯವರ್ಧಿತ ಉತ್ಪನ್ನಗಳ ಮಾರಾಟದಿಂದ ಬರುವ ಲಾಭವು ಹೆಚ್ಚಾಗಿದ್ದು ಇದನ್ನು ಸಂಸ್ಥೆಯು ಬಲಪಡಿಸಿದೆ. ಸಂಸ್ಥೆಯ ಷೇರು ಪಾಲುದಾರರು ಶೂನ್ಯ ತ್ಯಾಜ್ಯ ಪರಿಕಲ್ಪನೆಯೊಂದಿಗೆ ಪರಿಸರ ಸ್ನೇಹಿ ತೆಂಗು ಮತ್ತು ಉದ್ಯಮದ ಬೆಳವಣಿಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಕೈಜೋಡಿಸುತ್ತಿದೆ. 2024 ತೆಂಗು ಉತ್ಪನ್ನಗಳ ಮಾರುಕಟ್ಟೆ ಬೇಡಿಕೆಯನ್ನು ಆಧರಿಸಿದ ವರದಿಯ ಪ್ರಕಾರ ನಮ್ಮ ಸಂಸ್ಥೆಯ ಪ್ರಮುಖ ಉತ್ಪನ್ನಗಳಾದ ತೆಂಗಿನಕಾಯಿಯ ಮೊಳಕೆಯಿಂದ ತಯಾರಿಸಿದ ವಿಶೇಷವಾದ ಆರೋಗ್ಯಕರ ಐಸ್ ಕ್ರೀಮ್, ಟೆಂಡರ್ ಕೊಕೊನೆಟ್ ತಯಾರಿಸಿದ ಮಿಲ್ಕ್ ಶೇಕ್, ಕಲ್ಪ ವಿಕಾಸ ಯೋಜನೆಯಡಿಯಲ್ಲಿ ರೈತರಿಂದ ಸಂಗ್ರಹಿತವಾದ ಅನುತ್ಪಾದಕ ತೆಂಗಿನ ಮರಗಳಿಂದ ತಯಾರಿಸಿದ ತೆಂಗಿನ ಮರದ ಪೀಠೋಪಕರಣಗಳು, ಡಿಹ್ಯೂಮಿಡಿಫಿಕೇಶನ್ ವಿಧಾನದ ಮೂಲಕ ತಯಾರಿಸಿದ ವಿರಳವಾದ ಪರಿಶುದ್ಧವಾದ ತೆಂಗಿನ ಎಣ್ಣೆ ಹಾಗೂ ತೆಂಗಿನ ಹಾಲಿನಿಂದ ತಯಾರಿಸಿದ ವರ್ಜಿನ್ ತೆಂಗಿನ ಎಣ್ಣೆ ಮತ್ತು ತೆಂಗಿನ ವಿಶೇಷ ತಳಿಯ ಸಸಿಗಳಿಗೂ ಗ್ರಾಹಕರಿಂದ ಉತ್ತಮ ಬೇಡಿಕೆ ವ್ಯಕ್ತವಾಗಿದೆ. ಇಂಟೀರಿಯರ್ ಡಿಸೈನ್ ಕ್ಷೇತ್ರದಲ್ಲಿ ಹೊಸ ಆವಿಷ್ಕಾರವಾಗಿರುವ ಮನೆ, ಕಚೇರಿ, ಸಾರ್ವಜನಿಕ ಸ್ಥಳ, ಉದ್ಯಮ ಹೀಗೆ ಎಲ್ಲ ಕಡೆಗಳಲ್ಲಿ ಬಳಸಬಹುದಾದ ಸುದೀರ್ಘ ಬಾಳ್ವಿಕೆಯ ಆಕರ್ಷಕ ಹಾಗೂ ಸಾಂಪ್ರದಾಯಿಕ ಪೀಠೋಪಕರಣ ತಯಾರಿಸುವ ಘಟಕ ನಿರ್ಮಾಣ ಪ್ರಗತಿಯಲ್ಲಿದೆ. ಇದಕ್ಕಾಗಿ ನೀರುತ್ಪಾದಕ 18,000 ತೆಂಗಿನ ಮರಗಳ ಮಾರಾಟಕ್ಕೆ ರೈತರು ನೋಂದಣಿ ಮಾಡಿದ್ದಾರೆ. ಖರೀದಿಸಿದ ಮರಗಳಿಗೆ ಪ್ರತಿಯಾಗಿ ಸಸಿಗಳನ್ನು ನೀಡಿ ತೆಂಗು ಕೃಷಿಯ ಪುನಶ್ಚೇತನಕ್ಕೆ ಸಂಸ್ಥೆಯು ದಾರಿ ಮಾಡಿಕೊಡುತ್ತಿದೆ. ಕೇರಾ ಸುರಕ್ಷಾ ನೋಂದಾವಣೆ ಇನ್ಶೂರೆನ್ಸ್, ತೆಂಗು ನೀರ ಕೊಯ್ಲುಗಾರರಿಗೆ 5 ಲಕ್ಷ ರು ಮೌಲ್ಯದ ಆರೋಗ್ಯ ವಿಮಾ ಯೋಜನೆ. ತೆಂಗು ಕೊಯ್ಲುಗಾರರ ರಕ್ಷಣೆ ಹಿತದೃಷ್ಟಿಯಿಂದ ಕೇರಾ ಸುರಕ್ಷಾ ವಿಮೆಯನ್ನು ತೆಂಗು ರೈತ ಸಂಸ್ಥೆಯು ಕೊಯ್ಲುಗಾರರಿಗೆ ಉಚಿತವಾಗಿ ಒದಗಿಸುತ್ತಿದ್ದು ಸುಮಾರು 600ಕ್ಕೂ ಅಧಿಕ ಕೊಯ್ಲುಗಾರರು ವಿಮೆ ನೋಂದಾಯಿಸಿಕೊಂಡಿದ್ದು ಅಪಘಾತ ಸಂದರ್ಭದಲ್ಲಿ ಇದರ ಪ್ರಯೋಜನವನ್ನು ಪಡೆದು ಹಲವಾರು ಬಡ ಕುಟುಂಬಗಳಿಗೆ ಆರ್ಥಿಕವಾಗಿ ನೆರವಾಗಿದೆ. ಶೂನ್ಯದಿಂದ ಆರಂಭವಾಗಿದ್ದ ಕಂಪನಿಯಿಂದ ಈಗ 4 ರಿಂದ 5 ಕೋಟಿ ವಹಿವಾಟು ನಡೆಸುತ್ತಿದ್ದು ಸಂಸ್ಥೆಯ ಬಹುನಿರೀಕ್ಷಿತ ಕಲ್ಪವೃಕ್ಷ ಯೋಜನೆಯ 300 ಕೋಟಿ ರೂಪಾಯಿಯ ಬೃಹತ್ ವಿಸ್ತೃತ ಘಟಕ ಕಾರ್ಯರೂಪದಲ್ಲಿದೆ. ಸಂಶೋಧನೆ ಮತ್ತು ಅಭಿವೃದ್ಧಿ, ತೆಂಗು ಸಂಸ್ಥೆ ಹಲವು ಉತ್ಪನ್ನಗಳನ್ನು ಪ್ರಯೋಗಾತ್ಮಕವಾಗಿ ನಡೆಸಿ ಸಂಶೋಧಿಸಿ ಗ್ರಾಹಕ ಪ್ರತಿಕ್ರಿಯೆಯನ್ನು ಪಡೆದು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿರುತ್ತದೆ. ಆಹಾರ ಉತ್ಪನ್ನಗಳ ತಂತ್ರಜ್ಞಾನವನ್ನು ಹೊಂದಿದ್ದು ಆರಂಭದಲ್ಲಿ ನೈಸರ್ಗಿಕವಾಗಿ ದೊರೆಯುವ ತೆಂಗಿನ ಮೊಳಕೆಯ ಐಸ್ ಕ್ರೀಮ್ ಶ್ರೀಫಲ, ಗ್ರಾಮೀಣ ಭಾಗದಲ್ಲಿ ತೆಂಗಿನಕಾಯಿಯಲ್ಲಿ ದೊರಕುವ ಮೊಳಕೆಯು ಹೇರಳವಾದ ಆರೋಗ್ಯಕರ ಪ್ರಯೋಜನವನ್ನು ಹೊಂದಿದ್ದು ಇದರಿಂದ ವಿಶೇಷವಾಗಿ ತಯಾರಿಸಿದ ಶ್ರೀಫಲ ಗ್ರಾಹಕರಿಂದ ಉತ್ತಮ ಸ್ಪಂದನೆಯನ್ನು ಪಡೆದಿದೆ. EPN ಜೈವಿಕ ಕೀಟನಾಶಕ, ಬೇರುಹುಳಗಳ ಸಮಸ್ಯೆ ಇರುವಂತಹ ರೈತರಿಗೆ EPN ತುಂಬ ಪ್ರಯೋಜನವನ್ನು ನೀಡಲಾಗಿದೆ. ಫ್ರಾಂಚೈಸಿಗೆ ಅವಕಾಶ, ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಮ್ಮ ಸಂಸ್ಥೆಯ ಕಾರ್ಯಯೋಜನೆಗಳ ಕುರಿತು ಉತ್ತಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ನೋಂದಾಯಿಸಿಕೊಳ್ಳುತ್ತಿದ್ದಾರೆ. ಸಂಸ್ಥೆಯ ಉತ್ಪನ್ನಗಳಿಗೆ ಹೊರ ಜಿಲ್ಲೆಗಳಿಂದ ಉತ್ತಮ ಬೇಡಿಕೆ ಇದ್ದು ಕೃಷಿ ಉದ್ಯಮ ಕ್ಷೇತ್ರದಲ್ಲಿ ಸ್ವಾವಲಂಬಿ ಉದ್ಯೋಗವನ್ನು ಮಾಡಲಿಚ್ಛಿಸುವವರಿಗೆ ಸುವರ್ಣ ಅವಕಾಶವನ್ನು ಒದಗಿಸುತ್ತಿದೆ. ಪ್ರಸ್ತುತ 200 ಫ್ರಾಂಚೈಸಿಗಳಿಗೆ ಮಾರಾಟ ಮಳಿಗೆ ಮತ್ತು ವಿತರಣೆ ಮಾನ್ಯತೆಯನ್ನು ನೀಡಲಿದ್ದು ಸಂಸ್ಥೆಯ ಉತ್ಪನ್ನಗಳು ರಾಜ್ಯದ ಮೂಲೆ ಮೂಲೆಗಳಿಗೂ ವಿತರಿಸಲಾಗುತ್ತದೆ. ಕನಿಷ್ಠ ಬಂಡವಾಳದೊಂದಿಗೆ ಸಂಸ್ಥೆಯ ಉತ್ಪನ್ನಗಳ ಮಾರಾಟ ಮಳಿಗೆ ಡೀಲರ್ಶಿಪ್ ನೀಡಿ ಸಂಸ್ಥೆಯು ತನ್ನ ಕಾರ್ಯಕ್ಷೇತ್ರವನ್ನು ವಿಸ್ತರಿಸಲಿದೆ. ಕೇಂದ್ರ ಸರ್ಕಾರದ FAO ಕಾಯ್ದೆಯಡಿ ಮಾನ್ಯತೆಯನ್ನು ಹೊಂದಿದಂತಹ ತೆಂಗು ರೈತ ಸಂಸ್ಥೆಯ ಬೆಳವಣಿಗೆಯಲ್ಲಿ ತಾವು ಕೈಜೋಡಿಸಿ ಮೌಲ್ಯವರ್ಧಿತ ಉತ್ಪಾದನೆಗಳ ಮೂಲಕ ತೆಂಗು ರೈತನ ಸಬಲೀಕರಣಗೊಳಿಸಲು ತಮ್ಮ ಬೆಂಬಲ, ಸಲಹೆ ಹಾಗೂ ಸಹಕಾರವನ್ನು ಬಯಸುತ್ತೇನೆ. ಧನ್ಯವಾದಗಳು. ಅಂದರೆ ಹಣಕಾಸಿನ ಸ್ವಚ್ಛತೆ ಮತ್ತು ಪಾರದರ್ಶಕ ವರದಿತನ. ನಮ್ಮ ಸಂಸ್ಥೆಯ ಕಳೆದ 1 ವರ್ಷದಲ್ಲಿ ಹಣಕಾಸು ನಿರ್ವಹಣೆ ಪ್ರತಿ ಹಂತವನ್ನು ನಿಖರವಾಗಿ ಶಿಸ್ತಿನಿಂದ ಹಾಗೂ ನೈತಿಕವಾದ ರೀತಿಯಲ್ಲಿ ನಿರ್ವಹಿಸಿದೆ. ಈಗ ನಾವು ಆ ಸಂಪೂರ್ಣ ಹಣಕಾಸಿನ ಸ್ಥಿತಿಯನ್ನು ನಿಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. 2023-24 ಸಾಲಿನ ಹಣಕಾಸು ವರದಿಗಳ ಅಂಗೀಕಾರ ಹೇಮಂತ್ ಆ್ಯಂಡ್ ಅಸೋಸಿಯೇಟ್ಸ್, ಬೆಂಗಳೂರು. ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಹಾಗೂ ರೈತರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಕಿರಣ್ PH, ಹೇಮಂತ್ ಆ್ಯಂಡ್ ಅಸೋಸಿಯೇಟ್ಸ್, ಬೆಂಗಳೂರು ಇವರ ವತಿಯಿಂದ ಬಂದಿದ್ದೇನೆ. ಹಾಗೂ
ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯ 2023-24 ಲೆಕ್ಕ ವಿವರ ಹೀಗಿದೆ. ಕಂಪನಿಯು GST 5%, 12%, 18% ಹಾಗೂ ಕೋಕೋನಟ್ ಖರೀದಿಯು 4,19,82,897 ರೂಪಾಯಿಗಳಾಗಿರುತ್ತದೆ. ಕಂಪನಿಯು 5%, 12%, 18% ಹಾಗೂ ತೆಂಗು ಮಾರಾಟವು 3,81,20,623 ರೂಪಾಯಿಗಳಾಗಿರುತ್ತವೆ. ಕಂಪನಿಯ 23-24 ಸಾಲಿನ ಕ್ಲೋಸಿಂಗ್ ಸ್ಟಾಕ್ 1,31,68,638 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಒಟ್ಟು ಖರ್ಚುಗಳು 82,46,574 ರೂಪಾಯಿಗಳಾಗಿರುತ್ತವೆ. 2023-24 ಸಾಲಿನ ಸವಕಳಿ 3,39,208 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 7,48,564 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಟ್ಯಾಕ್ಸ್ 2,04,212 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ನೆಟ್ ಪ್ರಾಫಿಟ್ 5,59,699 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಷೇರು 1 ಕೋಟಿ ರೂಪಾಯಿಗಳಾಗಿದೆ. ಕಂಪನಿಯ ಪೇಯಬಲ್ಸ್ 1,10,17,568 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಪ್ರಾವಿಷನ್ 7,95,988 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಡೆಟಾರ್ಸ್ 34,54,918 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಎಲ್ಲ ಬ್ಯಾಂಕ್ ಬ್ಯಾಲೆನ್ಸ್ 31/3/2024ಗೆ 40,37,705 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಅಡ್ವಾನ್ಸ್ 18,25,791 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಎಲ್ಲ ಡೆಪಾಸಿಟ್ಸ್ 63,83,306 ರೂಪಾಯಿಗಳಾಗಿರುತ್ತವೆ. ಕಂಪನಿಯ ಟೋಟಲ್ ಅಸೆಟ್ಸ್ ಮತ್ತು ಲಯಬಿಲಿಟಿ 3,02,18,161 ರೂಪಾಯಿಗಳಾಗಿರುತ್ತವೆ. ಧನ್ಯವಾದಗಳು. ಗುರಿಯು ಅವನಿಗೆ ದಿಕ್ಕು ನೀಡುತ್ತದೆ. ಅಂತೆಯೇ ಸಂಸ್ಥೆಯ ಗುರಿಯು ನೂರಾರು ಜನರ ಭವಿಷ್ಯ ನಿರ್ಮಾಣ ಮಾಡುತ್ತದೆ. ಅಂತೆಯೇ ನಮ್ಮ ಸಂಸ್ಥೆಯು ಮುಂದೆ ಇನ್ನಷ್ಟು ಪ್ರಭಾವ ಬೀರುವಂತಹ ಸಮಾಜದೊಳಗಿನ ಬೇಡಿಕೆಗೆ ತಕ್ಕಂತಹ ನವೀನ ಯೋಜನೆಗಳನ್ನು ರೂಪಿಸಿಕೊಂಡಿದೆ. ನಾವು ಇಂದು ಸಾಧಿಸಿದ ಯಶಸ್ಸುಗಳ ಮೇಲೆ ನಿಂತು ಬಿಗುವುದಿಲ್ಲ, ಆದರೆ ಅದನ್ನು ನೆಲೆ ಮಾಡಿಕೊಂಡು ಮುಂದಿನ ಮೆಟ್ಟಿಲು ಏರಲು ಸಜ್ಜಾಗಿದ್ದೇವೆ. ಭವಿಷ್ಯದ ಯೋಜನೆಗಳ ಕುರಿತು ಮಾಹಿತಿ ವಿಡಿಯೋ ಪ್ರೆಸೆಂಟೇಷನ್. ತೆಂಗು ಉದ್ಯಮದ ಮೌಲ್ಯವರ್ಧನೆ ಹಾಗೂ ಮಾರುಕಟ್ಟೆ ಧಾರಣೆಯನ್ನು ಹೆಚ್ಚಿಸಿ ತೆಂಗು ರೈತರನ್ನು ಸಬಲೀಕರಣಗೊಳಿಸಲು ಶ್ರಮಿಸುತ್ತಿರುವ ರೈತ ಸಂಸ್ಥೆ, ರೈತಾರ್ಥ ಕ್ರಾಂತಿಗೆ ಹೊಸ ವ್ಯಾಖ್ಯಾನ ನೀಡುತ್ತಿರುವ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಸಂಸ್ಥೆಯ ಮುಂದಿನ ಹೆಜ್ಜೆಯನ್ನು ನೋಡೋದಾದ್ರೆ, ರೈತರಿಂದಲೇ ಸ್ಥಾಪಿತವಾಗಿರುವ ಈ ಸಂಸ್ಥೆ ತೆಂಗು ಹಾಗೂ ಅದರ ಸಂಪೂರ್ಣ ಭಾಗಗಳನ್ನು ಮೌಲ್ಯವರ್ಧಿಸಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರುವ ಉತ್ಪನ್ನವನ್ನಾಗಿ ಪರಿವರ್ತಿಸುತ್ತಿದೆ. ಗ್ರಾಮೀಣ ಭಾಗದ ರೈತರಿಂದ ತೆಂಗಿನಕಾಯಿಗಳನ್ನು ನೇರವಾಗಿ ಸ್ಪರ್ಧಾತ್ಮಕ ದರದಲ್ಲಿ ಖರೀದಿಸುವುದಲ್ಲದೆ ಗರಿಯಿಂದ ಬೇರಿನವರೆಗೂ ಉತ್ಪನ್ನಗಳನ್ನು ತಯಾರಿಸುವ ತಂತ್ರಜ್ಞಾನಗಳ ಪೇಟೆಂಟ್ ಅನ್ನು ಹೊಂದಿದೆ. ತೆಂಗಿನ ಪ್ರತಿ ಭಾಗದ ಅಪರಿಮಿತ ಪ್ರಯೋಜನವನ್ನು ಜನಸಾಮಾನ್ಯರಿಗೂ ತಲುಪಿಸುವ ದೂರದೃಷ್ಟಿಯಿಂದ ದೇಶದಲ್ಲೇ ಮಾದರಿಯಾಗಬಲ್ಲ ಸಂಸ್ಥೆಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಈಗಾಗಲೇ ಪ್ರಾಯೋಗಿಕವಾಗಿ ಯಶಸ್ವಿಯಾಗಿರುವ ಉತ್ಪನ್ನಗಳಿಗೆ ಬೇಡಿಕೆ ಇದ್ದು ಅಧಿಕ ಪ್ರಮಾಣದಲ್ಲಿ ಉತ್ಪಾದಿಸಿ ರಾಜ್ಯಾದ್ಯಂತ ಪೂರೈಸುವ ಕಾರ್ಯಯೋಜನೆಯನ್ನು ರೂಪಿಸಲಾಗಿದೆ. ಮೊಬೈಲ್ ಅಪ್ಲಿಕೇಶನ್ ಮತ್ತು ವೆಬ್ ಆಧಾರಿತ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಮೂಲಕ ರೈತರು ಮತ್ತು
ಗ್ರಾಹಕರಿಗೆ ನೇರ ಮಾರುಕಟ್ಟೆ ಮೂಲಕ ಮೌಲ್ಯವರ್ಧಿತ ಉತ್ಪನ್ನಗಳ ಖರೀದಿಗಾಗಿ ವೇದಿಕೆ ಕಲ್ಪಿಸುವಿಕೆ ಪ್ರಗತಿಯಲ್ಲಿದೆ. ಪಂಚಕಲ್ಪ ಯೋಜನೆಗಳ ಬಳಿಕ ಸದಸ್ಯರ ಸಂಖ್ಯೆಯು 14,000ದಿಂದ 20,000ಕ್ಕೆ ಏರಿಕೆಯಾಗಿದ್ದು, ಇದರಿಂದಾಗಿ ನಮ್ಮ ಸಂಸ್ಥೆಯ ವಾರ್ಷಿಕ ವ್ಯವಹಾರವು ಬೆಳವಣಿಗೆಯಾಗುತ್ತಿದೆ. ಈ ಎಲ್ಲ ಪ್ರಗತಿಯ ಜೊತೆಗೆ ಒಟ್ಟು 8 ತಂತ್ರಜ್ಞಾನಗಳು ಸಂಸ್ಥೆಗೆ ಸೇರ್ಪಡೆಯಾಗಿದೆ. ಅನುತ್ಪಾದಕ ತೆಂಗಿನ ಮರದ ಭಾಗಗಳನ್ನು ಮೌಲ್ಯವರ್ಧನೆ ಮಾಡಿ ರೈತರಿಗೆ ತೆಂಗು ಕೃಷಿಯು ಉತ್ತಮ ಆದಾಯವನ್ನು ಗಳಿಸಿಕೊಡುವುದರ ಜೊತೆಗೆ ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಸ್ವ ಉದ್ಯೋಗವನ್ನು ಕಲ್ಪಿಸುವುದರ ಮೂಲಕ ಅವರ ಬದುಕನ್ನು ಕಟ್ಟಿಕೊಡುವ ಯೋಜನೆಯೇ ಕಲ್ಪ ವಿಕಾಸ ಯೋಜನೆ. ಈ ಯೋಜನೆಯ ಮೂಲಕ ಗ್ರಾಮೀಣ ಭಾಗದ ರೈತ ಮಹಿಳೆಯರಿಗೆ ಸೂಕ್ತ ತರಬೇತಿಯನ್ನು ನೀಡಿ ತೆಂಗಿನ ಮರದ ಗೆರಟೆ ಮತ್ತು ನಾನಾ ಭಾಗಗಳಿಂದ ಕರಕುಶಲ ವಸ್ತುಗಳನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಉತ್ತಮ ಆದಾಯವನ್ನು ಗಳಿಸುತ್ತಿದ್ದಾರೆ. ಮತ್ತಷ್ಟು ವಿಸ್ತರಿಸುವ ಉದ್ದೇಶದಿಂದ ಕರ್ನಾಟಕದ ಪ್ರಸಿದ್ಧ ಚನ್ನಪಟ್ಟಣ ಗೊಂಬೆ ತಯಾರಿಕರೊಂದಿಗೆ ಒಡಂಬಡಿಕೆಯನ್ನು ಮಾಡುವ ಯೋಜನೆಯು ಕಾರ್ಯರೂಪದಲ್ಲಿದೆ. ಈ ಮೂಲಕ ಗ್ರಾಮೀಣ ಭಾಗದ ಸುಮಾರು 1,00,000 ಮಹಿಳೆಯರಿಗೆ ಉದ್ಯೋಗ ಸಿಗಲಿದೆ ಹಾಗೂ ಮಹಿಳಾ ಸಬಲೀಕರಣಕ್ಕೆ ಹೊಸ ಕ್ರಾಂತಿಯನ್ನು ಕಲ್ಪ ವಿಕಾಸ ಯೋಜನೆ ಮಾಡಲಿದೆ. ನಿರುತ್ಪಾದಕ ತೆಂಗಿನ ಮರಗಳನ್ನು ಇಂಟೀರಿಯರ್ ಡಿಸೈನ್ ಕ್ಷೇತ್ರಕ್ಕೆ ಅಳವಡಿಸಿಕೊಂಡು ಮನೆ, ಕಚೇರಿ, ಸಾರ್ವಜನಿಕ ಸ್ಥಳ, ಉದ್ಯಮ ಹೀಗೆ ಎಲ್ಲ ಕಡೆಗಳಲ್ಲಿ ಬಳಸಬಹುದಾದ ಸುದೀರ್ಘ ಬಾಳ್ವಿಕೆಯ ಆಕರ್ಷಕ ಹಾಗೂ ಸಾಂಪ್ರದಾಯಿಕ ಪೀಠೋಪಕರಣ ತಯಾರಿಸುವ ಘಟಕ ನಿರ್ಮಾಣ ಹಂತದಲ್ಲಿದೆ. ಇದಕ್ಕಾಗಿ ನಿರುತ್ಪಾದಕ 18,000 ತೆಂಗಿನ ಮರಗಳ ಮಾರಾಟಕ್ಕೆ ರೈತರು ನೋಂದಣಿ ಮಾಡಿದ್ದಾರೆ. ಖರೀದಿಸಿದ ಮರಗಳಿಗೆ ಪ್ರತಿಯಾಗಿ ಸಸಿಗಳನ್ನು ನೀಡಿ ತೆಂಗು ಕೃಷಿಯ ಪುನಶ್ಚೇತನಕ್ಕೆ ಸಂಸ್ಥೆಯು ದಾರಿ ಮಾಡಿಕೊಡುತ್ತಿದೆ. ಸಂಸ್ಥೆಯು ದೇಶದ ತೆಂಗು ಮೌಲ್ಯವರ್ಧನ ಅತಿ ದೊಡ್ಡ ಕೇಂದ್ರೀಕೃತ ಘಟಕದ ವಿಸ್ತೃತ ಯೋಜನೆಯೊಂದನ್ನು ಕೈಗೆತ್ತಿಕೊಂಡಿದೆ. ಇದರಲ್ಲಿ ತೆಂಗು ಆಧಾರಿತ ಆಹಾರ ಉತ್ಪನ್ನ ತಯಾರಿಕಾ ಘಟಕ, ತೆಂಗಿನ ಮರದಿಂದ ಕಲಾತ್ಮಕ ವಸ್ತುಗಳು ಹಾಗೂ ಪೀಠೋಪಕರಣ ತಯಾರಿಕಾ ಘಟಕ ಮತ್ತು ಇತರ ಮೌಲ್ಯವರ್ಧಿತ ತೆಂಗು ಉತ್ಪನ್ನಗಳ ಕೇಂದ್ರೀಕೃತ ಘಟಕವು ಶೂನ್ಯ ತ್ಯಾಜ್ಯ ಪರಿಕಲ್ಪನೆಯೊಂದಿಗೆ ತಲೆ ಎತ್ತಲಿದೆ. ಇದು ದೇಶದಲ್ಲಿ ತೆಂಗಿನ ಉದ್ಯಮದಲ್ಲಿ ಹೊಸ ಕ್ರಾಂತಿಗೆ ಮುನ್ನುಡಿ ಬರೆಯಲಿದೆ. ಸಂಸ್ಥೆಯ ಷೇರು ಪಾಲುದಾರರಾದವರು ಶೂನ್ಯ ತ್ಯಾಜ್ಯ ಪರಿಕಲ್ಪನೆಯೊಂದಿಗೆ ಪರಿಸರ ಸ್ನೇಹಿ ತೆಂಗು ಉದ್ಯಮ ಬೆಳವಣಿಗೆಗೆ ಮತ್ತು ಮಹಿಳಾ ಸಬಲೀಕರಣಕ್ಕೆ ಪರೋಕ್ಷವಾಗಿ ಕೈ ಜೋಡಿಸಿದಂತಾಗುತ್ತದೆ. ದೊಡ್ಡ ಮಟ್ಟದಲ್ಲಿ ತೆಂಗು ಸಂಸ್ಕರಣೆ ಮತ್ತು ದಾಸ್ತಾನು ಕೊಠಡಿ, ಪ್ರೊಡಕ್ಷನ್ ಹೌಸ್, ಎರೆಹುಳು ತಯಾರಿಕಾ ಘಟಕ, ಸಂಶೋಧನೆ ಮತ್ತು ಅಭಿವೃದ್ಧಿ ಪ್ರಯೋಗಾಲಯಗಳು, ಕೋಲ್ಡ್ ಸ್ಟೋರೇಜ್ ಈ ಎಲ್ಲ ವಿಭಾಗಗಳನ್ನು ಸುಮಾರು 20 ಎಕರೆ ಪ್ರದೇಶದಲ್ಲಿ ಒಂದೇ ಸೂರಿನಡಿ ಝೀರೋ ವೇಸ್ಟ್ ಪರಿಕಲ್ಪನೆಯಡಿ ನಿರ್ಮಾಣಗೊಳ್ಳಲಿದ್ದು, ಕಲ್ಪವೃಕ್ಷ ಯೋಜನೆಯ ಬೃಹತ್ ಘಟಕದ ನೀಲನಕಾಶೆಯನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧಿಪತಿಗಳಾದ ನಿರ್ಮಲಾನಂದ ಶ್ರೀಗಳು ಬಿಡುಗಡೆಗೊಳಿಸಿ ಶುಭ ಹಾರೈಸಿದ್ದಾರೆ. ಪ್ರಾಯೋಗಿಕವಾಗಿ ಯಶಸ್ವಿಯಾದ ತೆಂಗಿನ ಮೊಳಕೆಯ ಐಸ್ ಕ್ರೀಮ್. ತೆಂಗಿನ ಮೊಳಕೆಯ ಉತ್ಪನ್ನ ತಯಾರಿಕೆಯಲ್ಲಿ ತೆಂಗು ರೈತ ಸಂಸ್ಥೆ ಹೊಸ ಮುನ್ನುಡಿಯನ್ನು ಬರೆದಿದೆ. ನಮ್ಮಲ್ಲೇ ಮೊದಲು ಎನ್ನಬಹುದಾದ ತೆಂಗಿನ ಮೊಳಕೆಯ ವಿಶೇಷ ಉತ್ಪನ್ನವಾದ ತೆಂಗಿನ ಮೊಳಕೆಯ ಐಸ್ ಕ್ರೀಮ್ ನಮ್ಮ ಸಂಸ್ಥೆಯ ಒಂದು ಹೊಸ ಆವಿಷ್ಕಾರ. ಆರೋಗ್ಯವರ್ಧಕವಾಗಿರುವ ಈ ಐಸ್ ಕ್ರೀಮ್ ಉತ್ಪನ್ನಕ್ಕೆ ಗ್ರಾಹಕರಿಂದ ಉತ್ತಮ ಬೇಡಿಕೆ ಸೃಷ್ಟಿಯಾಗಿದೆ. ನಮ್ಮ ಸಂಸ್ಥೆ ಖರೀದಿಸುವ ತೆಂಗಿನಕಾಯಿಗಳಲ್ಲಿ ಸುಮಾರು 10% ಮೊಳಕೆಯನ್ನು ಒಳಗೊಂಡಿರುತ್ತದೆ. ಈ ಸವಾಲನ್ನು ಸ್ವೀಕರಿಸಿದ ಸಂಸ್ಥೆಯು ಆರೋಗ್ಯಯುತ ಉತ್ಪನ್ನವಾದ ಮೊಳಕೆಯನ್ನು ಉತ್ತಮ ಪ್ಯಾಕೇಜಿಂಗ್ ಮೂಲಕ ಸ್ಪಾರ್ನಂತಹ ವಿಶ್ವದರ್ಜೆಯ ಮಾರುಕಟ್ಟೆಗಳಲ್ಲಿ ಗ್ರಾಹಕರಿಗೆ ಲಭ್ಯವಾಗುವಂತೆ ಮಾಡಿದೆ. ತೆಂಗಿನ ಹಾಲಿನ ಐಸ್ ಕ್ರೀಮ್, ಬೊಂಡಾ ಮಿಲ್ಕ್ ಶೇಕ್ಗಳು ಗ್ರಾಹಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ತೆಂಗಿನಕಾಯಿಯ ಸಿಪ್ಪೆಯನ್ನು ಸಂಪನ್ಮೂಲವನ್ನಾಗಿಸಿದ ಸಂಸ್ಥೆಯು ಅದರಿಂದ ಉತ್ತಮ ದರ್ಜೆಯ ಎರೆಹುಳು ಗೊಬ್ಬರವನ್ನು ತಯಾರಿಸಿ ಮಾರುಕಟ್ಟೆಯಲ್ಲಿ ಬೇಡಿಕೆಯ ಗೊಬ್ಬರವನ್ನಾಗಿಸಿದೆ. ತೆಂಗಿನ ಮರದಿಂದ ಸಂಗ್ರಹಿಸಲಾಗುವ ಶುದ್ಧ ಪಾನೀಯ ಕಲ್ಪರಸ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಹೊಂದಿರುವ ಪ್ರಕೃತಿ ದತ್ತ ಪಾನೀಯ. ಇದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಗ್ರಾಹಕರಿಗೆ ಪೂರೈಸುವ ಮೂಲಕ ಹೊಸ ಮೈಲುಗಲ್ಲನ್ನು ರೂಪಿಸಿದೆ. ಕಲ್ಪರಸ ಟ್ಯಾಪಿಂಗ್ ಮೂಲಕ
ರೈತರು ತೆಂಗು ಉದ್ಯಮದಲ್ಲಿ ಆದಾಯವನ್ನು ಗಳಿಸಬಹುದು. ಕೃಷಿ ಆಸಕ್ತ ಉದ್ಯಮದಾರರು ತೆಂಗು ರೈತ ಸಂಸ್ಥೆಯ ಯೋಜನೆಗಳಲ್ಲಿ ಪಾಲುದಾರಿಕೆಯನ್ನು ಹೊಂದುವ ಅವಕಾಶವಿದ್ದು ಸಂಸ್ಥೆಯ ಬೆಳವಣಿಗೆಯೊಂದಿಗೆ ಕೈಜೋಡಿಸಬಹುದು. ಈ ತೆಂಗು ರೈತ ಸಂಸ್ಥೆಗೆ ರೈತರ ಪ್ರೋತ್ಸಾಹ, ಸಲಹೆ ಹಾಗೂ ಸಹಕಾರವೇ ಬೆಂಬಲ. ನಮ್ಮ ಸಂಸ್ಥೆಯು ಕಾಲದೊಟ್ಟಿಗೆ ಹೆಜ್ಜೆ ಹಾಕುತ್ತಾ ಹಿಂದೆಂದಿಗೂ ಬಳಸುವಂತಹ ಹೊಸ ಹೊಸ ತಂತ್ರಜ್ಞಾನಗಳತ್ತ ದೃಷ್ಟಿ ಹರಿಸುತ್ತಿದೆ. ಅದರಲ್ಲಿ ಒಂದಾದದ್ದು ಇವತ್ತು ಇಲ್ಲಿ ನಾವು ಉದ್ಘಾಟಿಸಲಿರುವೆವು ನಮ್ಮ ನೂತನ ಮೊಬೈಲ್ ಆ್ಯಪ್. ಇದು ಕೇವಲ ಒಂದು ಆ್ಯಪ್ ಅಲ್ಲ, ಇದು ನಮ್ಮ ಕಾರ್ಯಪದ್ಧತಿಯ ನವೀಕರಣಕ್ಕೆ, ಸಂದೇಶ ಪ್ರಚೋದನೆಗೆ ಮತ್ತು ಸಂವಹನ ಸುಗಮತೆಗೆ ತಂತ್ರಜ್ಞಾನ ಬದ್ಧತೆ. ಈ ಸುಂದರ ಕ್ಷಣದಲ್ಲಿ ನಮ್ಮ ನೂತನ ಮೊಬೈಲ್ ಆ್ಯಪ್ ಅನ್ನು ಅಧಿಕೃತವಾಗಿ ಬಿಡುಗಡೆಸಿಕೊಳ್ಳುತ್ತಿದ್ದೇವೆ. ಈಗ ಸಂಸ್ಥೆಯ ಸಲಹಾ ಸಮಿತಿ ಗೌರವ ಅಧ್ಯಕ್ಷರಾದ ಕಡಮಜಲು ಸುಭಾಷ್ ರೈ ಅತಿಥಿ ನೆಲಗಟ್ಟಿನಲ್ಲಿ ಸಂಸ್ಥೆಯನ್ನುದ್ದೇಶಿಸಿ ಮಾತನಾಡಲಿದ್ದಾರೆ. ಪ್ರೀತಿಯ ನಲ್ಮೆಯ ಆತ್ಮೀಯ ತೆಂಗು ಉತ್ಪಾದಕರೇ, ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರು, ಚೈತನ್ಯಪೂರ್ಣ ಯುವಕರು ಆದಂಥ ಶ್ರೀಯುತ ಕುಸುಮಾಧರ್ ಎಸ್ ಕೆ ಅವರವರೇ, ವೇದಿಕೆಯಲ್ಲಿರುವ ಕಂಪನಿಯ ಎಲ್ಲ ನಿರ್ದೇಶಕರೇ ಮತ್ತು ಸಲಹಾ ಸಮಿತಿಯ ಎಲ್ಲ ಸದಸ್ಯರೇ, ಇವಾಗಲೇ ಯೋಚನೆ ಆಲೋಚನೆಯ ಬಗ್ಗೆ ಸುದೀರ್ಘವಾದ ಮಾಹಿತಿಯನ್ನು ಕಂಪನಿಯ ಮೂಲಕ ರೈತರಿಗೆ ನೀಡಲಾಗಿದೆ. ಹಲವಾರು ರೈತರಲ್ಲಿ ಒಂದು ಜಿಜ್ಞಾಸೆ ಇರ್ತದೆ, ಈ ಕಂಪನಿ ಏನು ಮಾಡ್ಬೋದು, ಏನು ನಮಗೇನು ಲಾಭ ಆಗ್ಬೋದು, ಏನು ಲಾಭದಿಂದ ಜಾಸ್ತಿ ಪ್ರಯೋಜನ ಏನಾಗ್ಬೋದು ಎಂಬ ಜಿಜ್ಞಾಸೆ ಎಲ್ಲರಿಗೂ ಉಂಟು. ಕೆಲವರು ಕೇಳ್ತಾರೆ ನಮ್ಮಲ್ಲಿ ಸಿಕ್ಕಿದಾಗ ಅಲ್ಲಲ್ಲಿ. ನಾನು ಒಂದೇ ಒಂದು ಮಾತು ಹೇಳೋದು, ವಿಶ್ವಾಸವೇ ಫಲದಾಯಕ. ನಮ್ಮಲ್ಲಿ ರೈತರಲ್ಲಿ ಒಂದು ವಿಶ್ವಾಸ ಇರಬೇಕು. ನಾನು ಕೂಡ ರೈತ ಉತ್ಪಾದಕ, ಅಂದರೆ ತೆಂಗು ಉತ್ಪಾದಕ. ಎಲ್ಲ ಬಗೆಯ ಉತ್ಪಾದನೆ ಉಂಟು ನಮ್ಮಲ್ಲಿ. ಅಡಿಕೆ ಇರ್ಬೋದು, ರಬ್ಬರ್ ಇರ್ಬೋದು, ಕೊಕ್ಕೋ ಇರ್ಬೋದು, ಎಲ್ಲ ಯಾವುದು ತೋಟಗಾರಿಕೆಯ ಉತ್ಪಾದನೆಗಳಿದೆ ಅದನ್ನೆಲ್ಲ ಉತ್ಪಾದನೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದೃಷ್ಟೇ ನಾನೊಬ್ಬ ತೆಂಗು ಉತ್ಪಾದಕ. ನಾನು ಕೂಡ ಒಂದು ಸಂದರ್ಭದಲ್ಲಿ 21 ರೂಪಾಯಿಗೆ ತೆಂಗು ಮಾರಿದವ. ಆಗ ಕೂಡ ನಾನು ಮನಸ್ಸಿನಲ್ಲಿ ಧೃತಿ ಕಟ್ಟಲಿಲ್ಲ. ಒಂಜಿ ದಿನ ಬರು ಅಂತೇಳಿ ಒಂದು ದಿನ ಉಂಟಲ್ಲ, ಬರು ಅಂತೇಳಿ ನಮ್ಮಲ್ಲಿ ಆಶಾಭಾವನೆ ಇರ್ತದೆ. ಕೆಲವರು ಏನು ಮಾಡಿದರು, ತೆಂಗಿಗೆ ಹಾಕುವ ಗೊಬ್ಬರ ಕಡಿಮೆ ಮಾಡಿದರು, ಅದನ್ನು ಅದಷ್ಟಕ್ಕೆ ಅನಾಥವಾಗಿ ಬಿಟ್ಟರು. ಈಗೇನಾಯಿತು, ತೆಂಗಿಗೆ ನಾನು ತುಂಬ ಸಂತೋಷ ಏನಂದರೆ, ನಮ್ಮ ಕಂಪನಿ ಈಗ ಪ್ರಾರಂಭ ಆಗಿ ಕೇವಲ 3 ವರ್ಷ, 2 ವರ್ಷ ತುಂಬ ಅದು ಅಂಬೆ ಕಾಲನ್ನು ಇಕ್ಕುತ್ತಾ ನಡೆದು ಒಮ್ಮೆಲ್ಲ ನಾವು ಸೇರಿದ್ದೇವೆ, ಎಲ್ಲ ಪಾಲುದಾರರು ಸೇರಿದ್ದೇವೆ. ಅವರಿಗೆಲ್ಲರ ಪಾಲುದಾರಿಕೆಯ ಪತ್ರವನ್ನು ಕೊಟ್ಟಿದ್ದಾರೆ ಎಲ್ಲ ನಮ್ಮ ಕಂಪನಿಯಿಂದ. ನಿಜವಾಗಿ ನಮ್ಮ ಇನ್ಪುಟ್ ಅಂದರೆ ಇದಕ್ಕೆ ನಾವು ಹಾಕಿದ ಹಣ, ಒಬ್ಬ ರೈತ 1,000 ರೂಪಾಯಿ ಹಾಕಿದೆ ಅಷ್ಟೇ. ಸಾಧಾರಣ 20,000 ರೈತರು ನಾವು ಸೇರಿ ಈ ಕಂಪನಿ, ಇದು ಕೇಂದ್ರ ಸರ್ಕಾರದೊಂದು ಯೋಜನೆ, ಮುಖ್ಯವಾಗಿ ಮೋದಿಜಿಯವರೊಂದು ಯೋಜನೆ. ಈ ತೆಂಗು ಎಲ್ಲ ಉತ್ಪಾದನೆಗಳ ಕಂಪನಿ ಮಾಡಬೇಕು. ಅದರಲ್ಲಿ ರೈತರು ತೊಡಗಿಸಿಕೊಂಡು ರೈತನೇ ಯಜಮಾನ ಇದ್ದಾರೆ, ಕಂಪನಿಯ ಯಜಮಾನ. ಈಗ ನಾವು 20,000 ಮಂದಿ 1,000 ಹಾಕಿ ಕಂಪನಿಯನ್ನು ಪ್ರಾರಂಭ ಮಾಡಿದ್ದೇವೆ ಅಂತ ಇಟ್ಕೊಳ್ಳೋಣ. 20,000 ಜನರ ಯಜಮಾನರು. ನಮಗೀಗ ಸಂತೋಷ ಏನಂದರೆ, ಕುಸುಮಾಧರು ಒಂದು ಕೈ ಹಾಕಿದ್ದು ಅದು ಚಿನ್ನ ಆಗ್ತದೆ. ಮಣ್ಣು ನಾವು ಹೇಳೋದು, ನಾವೆಲ್ಲರ ಒಕ್ಕಲಿಗರು ಅಂದರೆ ಮಣ್ಣು ಒಕ್ಕುವವರು. ಅದರಲ್ಲಿ ಏನಂದರೆ ಮಣ್ಣನ್ನು ನಾವು ಬಂಗಾರ ಮಾಡುವವರು, ಮಣ್ಣನ್ನು ಹೊನ್ನು ಮಾಡುವವರು. ಈಗ ನಮ್ಮ ಮಣ್ಣಿನಲ್ಲಿ ತೆಂಗು ಕಲ್ಪವೃಕ್ಷ ಅಂತ ಹೇಳ್ತಾರೆ, ಅದು ನಮಗೆ ಕಲ್ಪವೃಕ್ಷ ಆಗಿ ಪರಿವರ್ತನೆ ಆಗ್ತದೆ ಒಂದು ದಿನ. ಈ ವರ್ಷ ನಾವು ಎಷ್ಟು ರೂಪಾಯಿಗೆ ತೆಂಗು ಮಾರಾಟ ಮಾಡಿದ್ದೇವೆ? ಸಾಧಾರಣ 70 ರೂಪಾಯಿಯಲ್ಲಿ ಮಾರಾಟ ಮಾಡಿದವರು ಇದ್ದಾರೆ. ಈಗ ಚಿದಾನಂದ ಬೈಲಾಡಿಯವರು ಹೇಳಿದರು 55ಕ್ಕೆ ಮಾರಾಟ ಮಾಡಿದ್ದಾರೆ. ಇರಲಿ, ಅದು ಹಂತವಾಗಿ ಈಗ ಈ ಧಾರಣೆ ಈಗ 70 ರೂಪಾಯಿ ಬಂತು. ಈ 70 ರೂಪಾಯಿ ಧಾರಣೆ ಬಂದಂಥ ಒಂದು ಕೀರ್ತಿ ತೆಂಗು ಉತ್ಪಾದಕರ ಕಂಪನಿಗೆ ಸಲ್ತದೆ ಎಂದು ನಾನು ಹೇಳ್ತೇನೆ. ಯಾಕೆಂದರೆ ಈ ತೆಂಗು ಉತ್ಪಾದಕರ ಕಂಪನಿ ಪ್ರಾರಂಭ ಆದ ನಂತರ ಈ ಧಾರಣೆ ಏರ್ತಾ ಹೋಯಿತು. ಈಗ ಕ್ಯಾಂಪ್ಕೋದ ಉದಾಹರಣೆ ಕೂಡ ಕೊಟ್ಟರು. ಒಂದು ಕಾಲದಲ್ಲಿ ನಾವು ಅಡಿಕೆ ಬೆಳೆಗಾರರು ಎಷ್ಟು ಕಷ್ಟ ನಷ್ಟಕ್ಕೆ ಅನುಭವಿಸಿದ್ದೆವು.
ಹೋರಾಟ ಎಲ್ಲ ಮಾಡಿದ್ದೇವೆ ನಾವು. ಬೆಂಬಲ ಬೆಲೆಗೆ 60 ರೂಪಾಯಿ ಮಾರಿದ್ದೇವೆ, ಹೋರಾಟ ಮಾಡಿ 41 ರೂಪಾಯಿ, 165 ರೂಪಾಯಿ ಆದ ಅಡಿಕೆಗೆ ಧಾರಣೆ ಕುರಿತಾಗಿ ಒಂದು ಕಾಲದಲ್ಲಿ ಇದು ಹೇಳೋದು ನಾನು ಕೂಡ 165ಕ್ಕೆ ಮಾರಿ ಸ್ವಲ್ಪ ಅಡಿಕೆನ ಇಟ್ಟುಕೊಂಡೆ, ಹೆಚ್ಚು ಬರ್ಬೋದು ಧಾರಣೆ ಅಂತೇಳಿ. ಮತ್ತೇನಾಯಿತು, 41 ರೂಪಾಯಿ ಆಯಿತು, ಅಡಿಕೆಗೆ ತುಕ್ಕು ಹಿಡಿಯಿತು. ಅಂದರೆ ಮತ್ತು ನಾವು 41ಕ್ಕೆ ಮಾರಾಟ ಮಾಡಿದವರು ಬೆಂಬಲ ಬೆಲೆಯಲ್ಲಿ 60 ರೂಪಾಯಿ ಮಾರಾಟ ಮಾಡುವಾಗ ನಮಗೆ ಭಾರಿ ಸಂತೋಷ. ನೋಡಿ ರೈತನ ಮನೋಭಾವನೆ. ನಾವು ಈಗ 70 ರೂಪಾಯಿ ಮಾರಾಟ ಮಾಡಿದವ್ರಿಗೂ ಸಮಾಧಾನ ಇಲ್ಲ. ಮೊನ್ನೆಬ್ಬರು ಹೇಳ್ತಾರೆ ಈಗ ಇವತ್ತು 73, ಅಯ್ಯೋ ಮರಿ ಎಲ್ಪೇಟು ಮರಿ ಅಂತ. ನಮಗೆ ಒಂದು ಆತ್ಮತೃಪ್ತಿ ಯಾವಾಗಲೂ ಇರಬೇಕು. ಆತ್ಮತೃಪ್ತಿಯನ್ನು ಯಾವ ರೈತ ಕಂಡುಕೊಳ್ತಾನೆ ಅವನಿಗೆ ಬದುಕಿನಲ್ಲಿ ಒಂದು ಸಂತೃಪ್ತ ಬದುಕು ಸಿಗ್ತದೆ ಅಂತ ಮಾತನ್ನು ಹೇಳ್ತಾ, ನಮ್ಮ ರೈತ ಉತ್ಪಾದನಾ ಕಂಪೆನಿಗ ಈಗ ಎಲ್ಲವನ್ನು ಒಮ್ಮೆಲೆ ಸಾಧಿಸಲಿಕ್ಕೆ ಆಗೋದಿಲ್ಲ. ಹಂತ ಹಂತವಾಗಿ ಈಗೆಲ್ಲ ತೋರಿಸಿದ್ದು ನಿಮ್ಮ ಜಿಜ್ಞಾಸೆಗೆಲ್ಲ ಉತ್ತರ ಯಾವುದು ವರದಿಯಲ್ಲಿ ಸಿಕ್ಕಿದೆ ಮತ್ತು ಇನ್ನು ಯೋಚನೆಯಲ್ಲಿ ಸಿಕ್ಕಿದೆ. ಕೆಲವರಲ್ಲಿ ಉಂಟು. ಈಗ ನಾವು 1,000 ರೂಪಾಯಿ ಕೊಟ್ಟೋದಕ್ಕೆ ಪಾಲು ಮುನಾಫೆ ಅಂದರೆ ಲಾಭಾಂಶ ಯಾವಾಗ ಸಿಗ್ಬೋದು, ಏನೋ ಸ್ವಲ್ಪ ಲಾಭ ಬಂದಿದೆ, ಅದನ್ನೀಗ ಕಂಪೆನಿ ಆ್ಯಕ್ಟ್ ಪ್ರಕಾರ ಈಗಲೇ ನಿಮಗೆ ಪಾಲು ಮುನಾಫೆ ಕೊಡಬೇಕಾಗಿಲ್ಲ. ಕಂಪೆನಿ ಆ್ಯಕ್ಟ್ ಉಂಟು ಇದರಲ್ಲಿ, ಕಂಪೆನಿ ಆ್ಯಕ್ಟ್ ಅಂತೇಳಿ. ಈಗ ನಮ್ಮ ಕೋಆಪರೇಟಿವ್ ಆ್ಯಕ್ಟ್ ಬೇರೆ, ಸಹಕಾರಿ ಸಂಘಗಳೆಲ್ಲ 2 ರೀತಿಯ ಆ್ಯಕ್ಟ್ ಪ್ರಕಾರ, ಅದು ರಾಜ್ಯ ಸರ್ಕಾರದ ಕಾಯ್ದೆ, ಅದರಲ್ಲಿ ನಮ್ಮ ಸಹಕಾರಿ ಸಂಘಗಳೆಲ್ಲ ನಡೆಯುವುದು. ಅದಕ್ಕೆ ಒಂದು ಹೀಗೆ ಅಂತ ನಿರ್ದೇಶನ ಉಂಟು. ಇದಕ್ಕೂಟ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ ಉಂಟು. ಸರ್ಕಾರದ ಅಧೀನ ಸಂಸ್ಥೆ ಇದು, ಒಂದು ರಿಜಿಸ್ಟರ್ಡ್ ಬಾಡಿ ಇದು. ಈಗ 3 ವರ್ಷ ಆಯಿತು. ಈಗ ಯೋಜನೆಗಳೆಲ್ಲ ಕಾರ್ಯರೂಪಕ್ಕೆ ಬಂದರೆ ಖಂಡಿತ ಒಂದು ದಿನ ನಮ್ಮ 1,000 ರೂಪಾಯಿಗೆ 1,000 ರೂಪಾಯಿ ಪಾಲು ಮುನಾಫೆ ಸಿಗುವ ದಿನ ಕೂಡ ಬರ್ಬೋದು. ಅದಕ್ಕೆ ನಮ್ಮ ರೈತರ ಸಹಕಾರ ಬೇಕು. ಮತ್ತು ಒಂದು ಈಗ ಮೊನ್ನೆ ಠೇವಣಿ ಆಯ್ತು ಅಂದರೆ 12.5%ಗೆ ಈಗ ನಮ್ಮ ಕುಸುಮದರು ಕಂಪೆನಿ ಆ್ಯಕ್ಟ್ ಪ್ರಕಾರ ಕಲ್ಪ ಸಮೃದ್ಧಿ ಅಂತ ಹೇಳ್ತಾರೆ. ಅದಕ್ಕೆ ಕಲ್ಪ ಸಮೃದ್ಧಿ ಅಂದರೆ ಈಗ ಒಂದು ಕಾನೂನು ಇದರಲ್ಲಿ. ಬೇರೆ ಕಮರ್ಷಿಯಲ್ ಬ್ಯಾಂಕಿನಿಂದ ಸಾಲ ಪಡೆಯುವ ಹಾಗಿಲ್ಲ ಇದಕ್ಕೆ. ಅಂದರೆ ಸಾಲ ಪಡೆಯುವ ಕಾಯ್ದೆಯಲ್ಲಿಲ್ಲ. ಅದಕ್ಕೇನು ಮಾಡಿದರು ಅವರು, ನೇರ ರೈತರಿಂದಲೇ ಸ್ವಲ್ಪ ಸಾಲ ಪಡ್ಕೊಂಡಿದ್ದಾರೆ. ಕೆಲವರು ವಾಪಸ್ ಸಾಲವನ್ನು ಇಲ್ಲಿ ಡೆಪಾಸಿಟ್ ಅವರು ಕೂಡ ಪಡೆದಿರ್ಬೋದು, ಕೊಟ್ಟಿದ್ದಾರೆ ಅಂತ ಹೇಳಿದೆ. 12.5% ಬಡ್ಡಿ ಸೇರಿಸಿ ಅವರು ಕೊಟ್ಟಿದ್ದಾರೆ. ಏನು ಮೋಸ ಮಾಡುವ ಯೋಜನೆ ಇಲ್ಲ ಅವರಲ್ಲಿ. ನಮ್ಮಲ್ಲಿ ವಿಶ್ವಾಸ ಬೇಕು. ಏನಾದರೂ ಇಲ್ಲಿ ಹಣ ಇಟ್ಟರೆ ಮುಂದೆ ಮೋಸ ಆಗ್ಬೋದಾ? ಮೋಸ ಅಂದರೆ ಪಂಗನಾಮ ಹಾಕ್ಬೋದಾ? ಪಂಗನಾಮ ಅಂತ ಹೇಳಿದ್ದಾರೆ ಅದಕ್ಕೆ ಹೆಸರು. ಪಂಗನಾಮ ಹಾಕುವವರಿದ್ದಾರೆ. ನಾವು ಯೋಚನೆ ಮಾಡಬೇಕು. ಆ ಪಂಗನಾಮ ಹಾಕುವ ಸಂಸ್ಥೆಗಳು ಯಾವುದಿದೆ ಅದರಲ್ಲಿ ನಾವು ವ್ಯವಹಾರ ಮಾಡಬಾರ್ದು. ಯೋಚನೆ ಅಲ್ಲಿ ಕೂಡ ಮಾಡಿ ನಮ್ಮ ಸಂಸ್ಥೆಯನ್ನು ಇದು ನಾವು ಬೆಳೆಸಬೇಕು. ನಾವೀಗ ಸಲಹಾ ಸಮಿತಿಯಲ್ಲಿದ್ದೇವೆ, ನಾವು ಅವರಿಗೆ ಸಲಹೆ ಕೂಡ ಕೊಡ್ತಾ ಇದ್ದೇವೆ. ಹಿರಿಯರೆಲ್ಲ ನಾವಿದ್ದೇವೆ. ಈ ಕಂಪೆನಿ ಹೆಚ್ಚಾಗಿ ಎಲ್ಲ ಈಗ ತೋರಿಸಿದಂಥ ಎಲ್ಲ ಯೋಚನೆಗಳು ಕಾರ್ಯರೂಪಕ್ಕೆ ಬಂದರೆ, ಅಥವಾ ಈ ಕಂಪೆನಿ ಇದೆ ಅಲ್ಲ ನಮಗೆ ಒಂದು ಹೇಳ್ಬೋದು, ಎಂಕಲನೇ ಒಂದು ಕಂಪೆನಿ ಉಂಡತ್ತ, ನಮಗೆ ಧೈರ್ಯ ಅದು. ಏನಾದರೂ ನಾಳೆ ಧಾರಣೆ ಕಡಿಮೆ ಆದರೂ ಕೂಡ ನಮ್ಮ ಕಂಪೆನಿಗೆ ಬಂದು ತೆಂಗಿನಕಾಯಿಯನ್ನು ಮಾರಾಟ ಮಾಡ್ಬೋದು. ನಮಗೆ ಪ್ರಥಮ ತೆಂಗಿನಕಾಯಿ ನಮ್ಮ ಮನೆಯಿಂದ ತಂದು ಈ ಕಂಪೆನಿಗೆ ಮಾರಾಟ ಮಾಡಿದವ ನಾನು ಪ್ರಥಮ. ಇನ್ನು ಮುಂದಕ್ಕೆ ಕೂಡ ನಾವು ಈ ಕಂಪೆನಿ ಬೆಳೀತಾ ಈ ತೆಂಗನ್ನು ಈ ಕಂಪೆನಿ ಮೂಲಕವೇ ಮಾರಾಟ ಮಾಡಿ, ಈಗ ಕ್ಯಾಂಪ್ಕೋಕ್ಕೆ ಎಲ್ಲರೂ ಅಡಿಕೆ ಹಾಕೋದಿಲ್ಲ, ಒಂದು 10% ಕ್ಯಾಂಪ್ಕೋಕ್ಕೆ ಅಡಿಕೆ ಬರ್ಬೋದು. ಅದೇ ರೀತಿ ಒಂದು 10% ಆದರೂ ನಮ್ಮ ತೆಂಗು ಉತ್ಪಾದಕರು ಈ ಕಂಪೆನಿಗೆ ಮಾರಾಟ ಮಾಡಿ ಕಂಪೆನಿಯನ್ನು ಬೆಳೆಸುವಂಥ ಕೆಲಸವನ್ನು ನಾವು ಮಾಡೋಣ ಅಂತ ಯಾಚಿಸ್ತಾ, ನಾವೆಲ್ಲರೂ ಇದರ ಬಗ್ಗೆ ವಿಶ್ವಾಸ ಇಡೋಣ. ಮತ್ತು ವ್ಯವಹಾರ ಧರ್ಮ ಅಂತ ಹೇಳಿ ಉಂಟು. ಇದು ನಮ್ಮ ವ್ಯಾಪಾರ ಅಲ್ಲ ಇದು. ವ್ಯಾಪಾರಿಗಳು ನಮ್ಮಲ್ಲಿ ಬಂದು ತೆಂಗಿನಕಾಯಿ ಅಡಿಕೆ ಎಲ್ಲ ಕೊಂಡೋಗ್ತಾರೆ, ಅದು ವ್ಯಾಪಾರ ಧರ್ಮ ಅವ್ರದ್ದು. ವ್ಯಾಪಾರ ಧರ್ಮದಲ್ಲಿ ಕೂಡ ಉಂಟು. ಅವರ ಒಂದು ಮಲಯಾಳದಲ್ಲಿ ಉಂಟು, ಲಾಭ ಹಾಕೋಣ ತೋಪಿ ಚೀಟಿ ತಿಂದಂಡ ಅಂತೇಳಿ ಒಂದು ಹೇಳ್ತಾರೆ ಅವರು ಕೂಡ. ನೋಡಿ, ಒಂದು ಒಳ್ಳೆಯ ಶಬ್ದ ಅದು. ವ್ಯವಹಾರದಲ್ಲಿ ಲಾಭ ಮಾಡಬೇಕು, ವ್ಯಾಪಾರದಲ್ಲಿಯೂ ಲಾಭ ಮಾಡಬೇಕು, ಕಂಪೆನಿ ಕೂಡ ಲಾಭ ಮಾಡಬೇಕು. ಆದರೆ ನಮ್ಮನ್ನು ಸೋಲಿಸಿ ಯಾವ ಕಂಪೆನಿ ಮಾಡ್ಬೋದು ಎಂಬ ಶಬ್ದ ಅದರಲ್ಲಿ ಮಲಯಾಳ ಶಬ್ದದಲ್ಲಿ ಬರ್ತದೆ. ಅದೇ ರೀತಿ ಕಂಪೆನಿ ಖಂಡಿತವಾಗಿ ಮುಂದಕ್ಕೆ ಬೆಳೀತದೆ ಎಂಬ ಆಶಾ ಮನೋಭಾವನೆಯನ್ನು ನಾವು ಇಟ್ಟುಕೊಂಡು ರೈತರ ಕಂಪೆನಿ, ರೈತ ಉತ್ಪಾದಕರ ಅಂದರೆ ತೆಂಗು, ಈಗ ಬೇರೆ ಬೇರೆ ಕಂಪೆನಿಗಳುಂಟು. ಈಗ ಉದಾಹರಣೆಗೆ ಹಲವಾರು ವಿಷಯಗಳೇ ಕಂಪೆನಿ ಪ್ರಾರಂಭ ಆಗಿದೆ. ಮತ್ಸ್ಯ ಮೀನು ಉತ್ಪಾದಕರ ಒಂದು ಸಹಕಾರ ಕಂಪೆನಿ ಉಂಟು. ಅದು ಕೂಡ ಸರಿಯಾಗಿ ನಡೆದರೆ ನಿಜವಾಗಿ ಮೀನು ನಮ್ಮ ಊರಿನಲ್ಲಿ ಉತ್ಪಾದನೆ ಮಾಡಿ ಮೀನಿಗೆ ಒಳ್ಳೆ ಧಾರಣೆ ಸಿಗುವ ಹಾಗೆ ಮಾಡ್ಬೋದು. ಆದರೆ ಕೆಲವು ಕಂಪೆನಿಗಳು ಏನಾಗ್ತವೆ ಅಂದರೆ ಪ್ರಾರಂಭ ಆಗೋದು ಮಾತ್ರ, ಅದು ಪ್ರಾರಂಭದ ಸ್ಥಿತಿಯಲ್ಲಿ ಇರ್ತದೆ. ಆದರೆ ನಮ್ಮ ತೆಂಗು ಉತ್ಪಾದಕರ ಕಂಪೆನಿ ಪ್ರಾರಂಭ ಆಗಿ ಈಗ 3 ವರ್ಷ ಆಯಿತು.
ಮಗು ಅಂಬೆಕಾಳನ್ನು ಇಡ್ತಾ ನಡೀತಾ ಉಂಟು. ಇದು ಇನ್ನು ಮುಂದೆ ಯೌವನಾವಸ್ಥೆಗೆ ಬಂದು ಒಂದು ಸದೃಢವಾದಂಥ ಕಂಪೆನಿ ಮೂಡಿ ಬರಲಿ ಅಂತೇಳಿ ನಾನು ಒಂದು ಹಿರಿಯನ ನೆಲೆಯಲ್ಲಿ ಆಶಿಸ್ತಾ, ಕುಸುಮಾಧರರು ಅವೆಲ್ಲ ಹೇಳೋದು ಕುಸುಮವನ್ನು ಧರಿಸಿದವರು ಅಂತೇಳಿ. ಅಂದರೆ ಹೂವಿನ ಹಾಸಿಗೆ ಅಲ್ಲ ಇದು ಮುಳ್ಳಿನ ಹಾಸಿಗೆ ಅಂತೇಳಿ ಕೂಡ ನಾವು ತಿಳ್ಕೊಳ್ಬೋದು. ಆ ಕೆಲಸವನ್ನು ಅವರು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಮಗೆಲ್ಲ ಈಗ ಅರ್ಥ ಆಯಿತು, ಇಲ್ಲಿ ಬಂದವರಿಗೆಲ್ಲ ಅರ್ಥ ಆಯಿತು. ಹೊರಗಿದ್ದವರಿಗೆ ನಾವು ಸ್ವಲ್ಪ ಅದನ್ನು ವಿವರವನ್ನು ಹೇಳಿ, ಈ ಕಂಪನಿ ಜೀವಂತವಾಗಿ ಉಂಟು, ಇವಾಗ ಮಹಾಸಭೆ ಮಾಡುವುದು ಯಾಕೆ, ಇದು ಜೀವಂತವಾಗಿ ಉಂಟು ಅಂತ ಹೇಳೋನು ಮಹಾಸಭೆ ಮಾಡಬೇಕು ಅಂತ ಕಾನೂನಲ್ಲಿ ಕೂಡ ಉಂಟು. ವಾರ್ಷಿಕ ಒಂದು ಮಹಾಸಭೆ ಮಾಡಬೇಕು. ಒಂದು ಜಿಜ್ಞಾಸೆ ನಮ್ಮಲ್ಲಿ ಇರ್ತದೆ. ಈಗ ಕೋಆಪರೇಟಿವ್ ಆ್ಯಕ್ಟ್ ಪ್ರಕಾರ ಮಹಾಸಭೆ ಆಮಂತ್ರಣವನ್ನು ನಾವು ಅಂಚೆ ಮೂಲಕ ಅದಕ್ಕೊಂದು ರಿಜಿಸ್ಟರ್ಡ್ ಮೂಲಕ ಕಳಿಸಿಬಿಡ್ಬೇಕು, ಅಥವಾ ಒಂದು ಸ್ಟ್ಯಾಂಪ್ ಹಚ್ಚಲಿಕ್ಕೆ ಅದಕ್ಕೆ ಇದು ಅಂಚೆ ಇಲಾಖೆಯವರೊಂದು ಸ್ಟ್ಯಾಂಪ್ ಹೊಡಿತಾರೆ. ಆ ರೀತಿಯಾದರೂ ಕಳಿಸಬೇಕು ಅಂತ ಉಂಟು. ಆದರೆ ಈಗ ಅಂಚೆ ಮೂಲಕ ಕಳಿಸೋದು ಏನಾಗ್ತದೆ, ಎಷ್ಟು ಹಣ ಹೋಗ್ಬೋದು, 4,000 ರೂಪಾಯಿ ಒಂದು ಸ್ಟ್ಯಾಂಪಿಗೆ ಆಗ್ತದೆ. 20,000 ಜನಕ್ಕೆ ಅಂಚೆ ಮೂಲಕ ಪತ್ರ ಬರೆದ್ರೆ ನಮ್ಮ ಕಂಪೆನಿ ಅದಕ್ಕೆ ಸರಿಯಾಗ್ಬೋದು. ಈಗ ಅಂಬೆಕಾಲನ್ನು ನೀಡುವ ಕಂಪೆನಿ, ಅದರಿಂದ ಅವರು ಪಾಪ ಸಾವಿರ ಜನರಿಗೆ ವಾಟ್ಸಪ್ ಮೂಲಕ ಫೋನ್ ಮಾಡಿ ಎಲ್ಲ ತಿಳಿಸಿದ್ದಾರೆ. ನಿಜವಾದ ಅದಕ್ಕೆ ನಾವೆಲ್ಲ ಸ್ಪಂದಿಸಿದ್ದೇವೆ. ಇಷ್ಟು ಜನ ಆದರೂ ಬರೋದು ಭಾರಿ ವಿಶೇಷ. ಈ ಸಂದರ್ಭದಲ್ಲಿ ರೈತರ ಕೆಲಸಕ್ಕೆ ಬರುವುದು ಕಡಿಮೆ, ಮದುವೆಗೆ ಡಿನ್ನರ್ಗೆ ಊಟಕ್ಕೆಲ್ಲ ಜನ ಸೇರ್ತಾರೆ. ಆದರೆ ಇಂಥ ಒಂದು ಒಳ್ಳೆ ಕೆಲಸಕ್ಕೆ ನಾವು ಇಷ್ಟು ಜನ ಸೇರಿದ್ದೇವಲ್ಲ, ಇದು ನಿಜವಾದ ಶ್ಲಾಘನೀಯ ಕಾರ್ಯ ಅಂತೇಳಿ ನಾನು ತಿಳ್ಕೊಂಡು ಎಲ್ಲರ ಪರವಾಗಿ 5 ನಿಮಿಷ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸಮಯ ಮುಗಿಯಿತು. ಇನ್ನು ಬರುವ ವರ್ಷ ಕೂಡ ನಾವು ಇದರಿಂದ ಹೆಚ್ಚು ಜನ ಸೇರಿಕೊಂಡು ಈ ಕಂಪೆನಿಗೆ ಒಂದು ಬಲವನ್ನು ಕೊಡುವ, ನಾವು ರೈತರು ಜಾಸ್ತಿ ಇದ್ದರೆ ಆ ಕಂಪೆನಿಗೆ ಬಲ ಬರ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡೋಣ. ಈ ಕಂಪನಿ ಉತ್ತರೋತ್ತರ ಅಭಿವೃದ್ಧಿಯನ್ನು ಹೊಂದಿ ರೈತರ ಒಂದು ಬೆನ್ನೆಲುಬಾಗಿ ಇದು ಈ ಕಂಪೆನಿ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕರ ಕಂಪೆನಿ ನಿಲ್ಲಲಿ. ನಮ್ಮೆಲ್ಲರ ಅಶ್ವತ್ತರಗಳಿಗೆ ಇದು ಉತ್ತರವಾಗಿ ಕೆಲಸ ಮಾಡಲಿ ಅಂತ ಆಶಿಸ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ಸರ್ವೇ ಜನ ಸುಖಿನೋ ಭವಂತು. ಇದೀಗ ಸಂಸ್ಥೆಯ ಸಲಹಾ ಸಮಿತಿಯ ಅಗ್ರಿಕಲ್ಚರ್ ಮೀಡಿಯಾ ಅಡ್ವೈಸರ್ ಆಗಿರುವಂತಹ ಬದನಾಜಿ ಶಂಕರ್ ಭಟ್ ಸರ್, ತಾವು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು. ಹಲೋ, ನಮೋ ನಮಃ. ತೆಂಗು ಜಿಲ್ಲಾ ಉತ್ಪಾದಕರ ಸಂಘದ ಅಧ್ಯಕ್ಷರೇ ಹಾಗೂ ಸಲಹಾ ಸಮಿತಿಯ ಗೌರವಾನ್ವಿತ ಸದಸ್ಯರೇ ಹಾಗೂ ನಮ್ಮ ಜಿಲ್ಲೆಯ ತೆಂಗು ಉತ್ಪಾದಕ ಬೆಳೆಗಾರರೇ, ಮುಖ್ಯವಾಗಿ ಟಂಗ್ ಒಂದು ಶಬ್ದ ಬೀಳುವಾಗ ಕಲ್ಲಿನ ಮೇಲೆ ಅಥವಾ ನೆಲದ ಮೇಲೆ ಬೀಳುವಾಗ, ಕೊಯ್ದು ಎತ್ತರದಿಂದ ಬೀಳುವಾಗ ಟಂಗ್ ಅಂತ ಹೇಳೋ ಒಂದು ಶಬ್ದ ಬರುತ್ತೆ. ಮಲೇಷ್ಯಾ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಲ್ಲಿ ಈ ಶಬ್ದವನ್ನೇ ತೆಂಗು ಅಂತೇಳಿ ನಮ್ಮಲ್ಲಿ ಬಂತದ್ದು. ನಾವು ತೆಂಗು ಅಂತ ಹೇಳೋದು ಈ ಶಬ್ದವನ್ನು ಇಮಿಟೇಟ್ ಮಾಡಿ ತೆಂಗು ಅಂತೇಳಿ ಹೆಸರು ಬಂದದ್ದೇ ಇದೇ ಕಾರಣದಿಂದ. ಮುಖ್ಯವಾಗಿ ನಮ್ಮಲ್ಲಿ ತೆಂಗು ಕರಾವಳಿಯಲ್ಲಿ ಬೆಳೀತಾ ಇದ್ದೇವೆ. ಇದು ಯಾವ ರೀತಿ ಬಂತು, ಸಮುದ್ರದ ಮೂಲಕವಾಗಿ ಬಂದದ್ದು ಇದೆ. ತೆರೆಗಳ ಅಲೆಗಳ ಮೇಲೆ ಸಿಲೋನ್ ಮೂಲಕವಾಗಿ ಮಲೇಷ್ಯಾ, ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸಿನಲ್ಲಿ ಬೆಳೆದ ತೆಂಗು ನಮ್ಮಲ್ಲಿ ಕೂಡ ಬಂದಿದೆ. ಈಗ ಕೇರಳದಲ್ಲಿ ಮೊದಲು ಅದರ ಬೆಳೆ ಆಗಿ ನಾಳಿಕೇರ ಅಂತೇಳಿ ಕೇರಳ ಬಂದದ್ದೇ ಹೆಸರು ಬಂದದ್ದೇ ತೆಂಗಿನಿಂದಾಗಿ. ಮುಖ್ಯ ಬೆಳೆ ತೆಂಗು, ಅದು ದಕ್ಷಿಣ ಕನ್ನಡ ಕರಾವಳಿಗಳಲ್ಲಿ ಹೆಚ್ಚು ಬೆಳೆಯಿತು. ಮುಖ್ಯವಾಗಿ ತೆಂಗು ಸಮುದ್ರ ಕರಾವಳಿಯಲ್ಲಿ ಹೆಚ್ಚು ಬೆಳೀತಾ ಬಂತು. ಮತ್ತು ಇಂಟೀರಿಯರ್ ಒಳ ಪ್ರದೇಶಗಳಲ್ಲಿ ರೈತರು ತೆಂಗನ್ನು ಬೆಳೆಸಲಿಕ್ಕೆ ಪ್ರಾರಂಭ ಮಾಡಿದರು. ಮುಖ್ಯವಾಗಿ ತೆಂಗು ನಾಳಿಕೇರ ಅಂತೇಳಿ ನಾವು ಹೇಳ್ತೇವೆ. ನಾಳಿಕೇರ ಸಂಸ್ಕೃತದಲ್ಲಿ ನಾಳಿಕೇರ, ನಾಳ್ಯಾಂ ಉದಕಂ ವಿರಚಿತಿ ನಾಳಿಕೇರ. ನಾವು ಬಾಟ್ಲಿಂದ ಕೋಲಾ ಬಾಟ್ಲಿಂದ ಸ್ಟ್ರಾದಲ್ಲಿ ಹೇಗೆ ನೀರನ್ನು ಇಡ್ತೇವೋ ಅದೇ ರೀತಿಯಾಗಿ ತೆಂಗಿನ ಬೇರುಗಳು ನೀರನ್ನು ಮೇಲಕ್ಕೆ ಕಳಿಸ್ತವೆ. ನಿಮಗೂ ಆಶ್ಚರ್ಯ ಆಗಬಹುದು, ಮೇಲೆ 200 ಲೀಟರ್ ನೀರು ಮೇಲೆ ಹೇಗೆ ಹೋಗುತ್ತೆ. ತೆಂಗಿನ ಮರದ ಸಿಯಾಳದಲ್ಲಿ ಇಷ್ಟು ಸ್ಟೋರ್ ಆಗಬೇಕು, 1/2 ಲೀಟರ್ 1 ಲೀಟರ್ ನೀರು ಬೇರೆ ಬೇರೆ ರುಚಿಯಲ್ಲಿ. ಇದಕ್ಕೆ ಯಾವ ಮೆಥಡಾಲಜಿ ಇದೆ ತೆಂಗಿನಲ್ಲಿ ಇದೆ ಅಂತ ಹೇಳೋದಂದರೆ, ನಾಳ್ಯಾಂ ಉದಕಂ ವಿರಚಿ, ತೆಂಗಿನ ನಾಳದ ಬೇರು ಮ್ಯಾಗ್ನೀಷಿಯಂ ಬೇಕು, ನೀರು ಸಂಚಾಲನೆಗೆ ಮ್ಯಾಗ್ನೀಷಿಯಂ ಬೇಕು. ಹಾಗೆ ಬೇರೆ ಕೆಮಿಕಲ್ಸ್ ಅಂತೇಳಿ ನಾವು ಯಾವುದು ಹೇಳ್ತೇವೋ ಇದೆಲ್ಲ ಸತ್ವಗಳು ಬೇಕು. ಇದು ನೀರನ್ನು ಮೇಲಕ್ಕೆ ಕಳಿಸಿಬಿಡ್ತವೆ, ಎಳ್ಕೊಳ್ತವೆ. ಈ ನೀರು ಮೇಲೆ ಹೋಗಿ ಸಿಯಾಳದಲ್ಲಿ ಹಿಂಗಾರ, ಈಗ ಕಲ್ಪರಸ ಎಲ್ಲ ತೆಗಿತೇವೆ, ಇದೆಲ್ಲ ನೀರು
ತೆಂಗಿನ ಸತ್ವ, ಅದು ತೆಂಗಿನ ಸಿಯಾಳದಲ್ಲಿ ಸೇರಿಕೊಂಡು 100-200 ಸಿಯಾಳ ಇರ್ಬೋದು. ಹೈ ಈಲ್ಡಿಂಗ್ ವೆರೈಟಿಯಲ್ಲಿ ಮತ್ತೂ ಜಾಸ್ತಿ ಇರ್ಬೋದು. ಇದು 80 ಅಡಿ 70 ಅಡಿವರೆಗೆ ಈ ನೀರು ಮೇಲೆ ಹೇಗೆ ಹೋಗುತ್ತೆ ಅಂದರೆ ಅದಕ್ಕೆ ಉಪ್ಪು, ಸಾಲ್ಟ್ ಅಗತ್ಯ ಇದೆ. ನಾವು ತೆಂಗಿನ ಮರಕ್ಕೆ ಮಾತ್ರ ಉಪ್ಪು ಹಾಕ್ತೇವೆ. ಯಾಕೆ? ತೆಂಗಿನ ಮರಕ್ಕೆ ಉಪ್ಪು ಅಗತ್ಯ. ಸಮುದ್ರ ಕರಾವಳಿಯಲ್ಲಿ ಉಪ್ಪಿನ ಹವಾಮಾನ ಇರುವಲ್ಲಿ ತೆಂಗು ಚೆನ್ನಾಗಿ ಬೆಳೆಯುತ್ತೆ. ಹಾಗೆ ಈ ಉಪ್ಪು ನೀರನ್ನು, ಉಪ್ಪು ತಿಂದವ ನೀರು ಕುಡಿದಾನು ಅಂತೇಳಿ ಒಂದು ಗಾದೆ ಇದೆ. ಹಾಗೆ ಈ ಉಪ್ಪು ನೀರನ್ನು ಮೇಲಕ್ಕೆ ಒಯ್ತದೆ. ಮ್ಯಾಗ್ನೀಷಿಯಮ್ ಕ್ಯಾರಿಯರ್ ಹಾಗೂ ಪೊಟ್ಯಾಷ್ ಲವಣ ಎರಡು ಅತಿ ಅಗತ್ಯ. ಈ ನೀರು ಮೇಲೆ ಹೋಗಿ ಸಿಯಾಳದಲ್ಲಿ ಸಂಗ್ರಹ ಆಗಿ ಅದರ ಕೆಲಸ ಮುಗಿದ ಮೇಲೆ ಈ ಉಪ್ಪು ಏನಾಗುತ್ತೆ, ಸಾಲ್ಟ್ ಲವಣಾಂಶ, ಅದನ್ನು ತೆಂಗಿನ ಮರದ ಬೇರೆ ಬೇರೆ ಗೆರಟೆ ಇರ್ಬೋದು, ಬಡಲಿರ್ಬೋದು, ಕೊತ್ತಲಿಕೆ ಇರ್ಬೋದು, ಇದರಲ್ಲೆಲ್ಲ ಕಳ್ಕೊಳ್ಳುತ್ತೆ. ಕೊತ್ತಲಿಕೆಯಲ್ಲಿ ಉಪ್ಪು ಜಾಸ್ತಿ ಇದೆ. ಹಲ್ಲು ಜಿಲಿಕೆ ನಮ್ಮಲ್ಲಿ ಹಳಬರು ಕೊತ್ತಲಿಕೆ ಬ್ರಷ್ ಮಾಡಿ ಉಪಯೋಗ ಮಾಡ್ತಾಯಿದ್ದರು. ಯಾಕಂದರೆ ಈ ಕೊತ್ತಲಿಕೆಯ ಉಪ್ಪು ಅದರಲ್ಲಿ ಕಳ್ಕೊಂಡದ್ದು. ನಮಗೆ ಕೂಡ 0.25 ಮಿಲಿಗ್ರಾಮ್ ಉಪ್ಪು ಬೇಕು. ಈ ಉಪ್ಪನ್ನು ನಾವು ಹೇಗೆ ಕಳ್ಕೊಳ್ತೇವೆ ಅಂದರೆ ಯೂರಿನ್, ಕಣ್ಣೀರು, ಹಾಗೆ ಬೆವರು, ಈ ರೀತಿಯಾಗಿ ನಾವು ಈ ಉಪ್ಪನ್ನು ಕಳ್ಕೊಳ್ತೇವೆ. ಅದು ಶಾಶ್ವತವಾಗಿ ನಮ್ಮಲ್ಲಿ ಉಳಿಯುವುದಿಲ್ಲ, ಅಗತ್ಯ ಇದ್ದಷ್ಟೇ ಉಳ್ಕೊಳ್ಳುವಂಥದ್ದು. ಅದೇ ರೀತಿ ತೆಂಗಿನ ಮರ ಕೂಡ ಈ ಉಪ್ಪು ಮೇಲೆ ನೀರು ಬಂದು ಸಿಯಾಳ ಸಂಗ್ರಹ ಆದಮೇಲೆ ಅದನ್ನು ಕಳ್ಕೊಳ್ಳೋದು ಅದರ ಕೊತ್ತಲಿಕೆಯಲ್ಲಿ ಜಾಸ್ತಿ ಕಳ್ಕೊಳ್ತೇವೆ. ನಾವು ಕೊತ್ತಲಿಕೆ ಅಂತೇಳಿ ಹೇಳ್ತೇವೆ. ಬಡಲು, ಹಾವಿನ ಹೆಡೆ ಆಕಾರದ್ದು ಸಾಮಾನ್ಯ 3 ವರ್ಷ ಬೇಕು. ಒಂದು ತಿರಿ ಕೊತ್ತಲಿಕೆಯಾಗಿ ಕೆಳಗೆ ಬೀಳಬೇಕಾದ್ರೆ 3 ವರ್ಷ ಬೇಕು. 36, 12, 36 ಕೊತ್ತಲಿಕೆಗಳು ನಮಗೆ 3 ವರ್ಷದಲ್ಲಿ ಸಿಗಬಹುದು. ಈ ಕೊತ್ತಲಿಕೆಯ ಉಪ್ಪನ್ನು ಇಂದಿನ ನಮ್ಮ ಆಯುರ್ವೇದದಲ್ಲಿ ಕೂಡ ಔಷಧವಾಗಿ ಉಪಯೋಗ ಮಾಡ್ತಾರೆ. ನಾವು ಅದನ್ನು ಫ್ಯೂಯಲ್, ಕಟ್ಟಿಗೆ ಅಥವಾ ಈ ರೀತಿಯಾಗಿ ಬೇರೆ ಬೇರೆ ಪರ್ಪಸ್ಗೆ ಉಪಯೋಗ ಮಾಡ್ತಾರೆ. ಆದರೆ ಈ ಉಪ್ಪು ಚರ್ಮ ರೋಗಗಳಿಗೆ ಎಲ್ಲ ಅತಿ ಅಗತ್ಯ. ಕೊತ್ತಲಿಗೆ ಉಪ್ಪನ್ನು ಸಂಗ್ರಹ ಮಾಡಿ, ನಾನೇ ಸಂಗ್ರಹ ಮಾಡಿದ್ದೇನೆ. ಈ ಉಪ್ಪನ್ನು ಬೇರೆ ಬೇರೆ ಔಷಧೀಯ ಇವುಗಳಿಗೆ ಉಪಯೋಗ ಮಾಡಬಹುದು. ಹಾಗೆ ತೆಂಗಿನ ಮರಕ್ಕೆ ಫೀಡಿಂಗ್ ಪುನಃ ಅದನ್ನು ಒದಗಿಸಬಹುದು. ಹಾಗೂ ಈ ಉಪ್ಪಿನ ಬಗ್ಗೆ ನಾನು ಕೆಲವು ವರ್ಷಗಳ ಮೊದಲು ವಿವೇಕಾನಂದ ಕಾಲೇಜಿನ ವಿದ್ಯಾರ್ಥಿನಿ ರಶ್ಮಿ ಪಾರ್ವತಿ ಅಂತ ಹೇಳುವವಳಿಗೆ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ದೆ. ಈ ಉಪ್ಪನ್ನು ಪ್ರಾಜೆಕ್ಟ್ ಮಾಡಿ ಅದು ಯಾವ್ಯಾವ ಮೆಡಿಸಿನಲ್ ಯೂಸಿಗೆ ಆಗುತ್ತೆ ಅಂತೇಳಿ, ತೆಂಗಿನ ಕೊತ್ತಲಿಗೆ ಉಪ್ಪು ಹೇಳಿದರೆ ಆಶ್ಚರ್ಯ ಆಗುತ್ತೆ. ವಿಜ್ಞಾನಿಗಳು ಕೂಡ ಉಪ್ಪು ಕಳ್ಕೊಳ್ಳುತ್ತೆ ಅಂತೇಳಿ CP ಶೇರವರಾಗಲಿ ಹೇಳ್ತಾರೆ. ಬೇರೆ ಬೇರೆ ಅವಯವಗಳಲ್ಲಿ ಉಪ್ಪು ಸ್ವಲ್ಪ ಮಟ್ಟಿಗೆ ಹೋಗುತ್ತೆ ಅಂತೆ. ಆದರೆ ಹೈಯೆಸ್ಟ್ ಕೊತ್ತಲಿಗೆ ಉಪ್ಪಿಗಿಂತ 10 ಪಟ್ಟು ಉಪ್ಪು ಜಾಸ್ತಿ ಇದೆ. ಇದು ಮೆಡಿಸಿನಲ್ ವ್ಯಾಲ್ಯೂ ತುಂಬ ಇದೆ. ಚರ್ಮ ರೋಗಗಳಿಗೆ, ಅನೇಕ ರೋಗಗಳಿಗೆ ಇದು ಅತಿ ಅಗತ್ಯವಾದ ಒಂದು ಔಷಧ ಆಗಿದೆ. ಇದಕ್ಕೆ ಅವಳು ಅದನ್ನು ಪ್ರೆಸೆಂಟ್ ಮಾಡಿ ಭಾರತದಲ್ಲಿ ನ್ಯೂ ಡೆಲ್ಲಿ ಎಕ್ಸಿಬಿಷನಲ್ಲಿ ಬಹುಮಾನ, ಮತ್ತು ಅಮೇರಿಕದ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿ ವಿಜ್ಞಾನ ಮೇಳದಲ್ಲಿ ಮಾಡಿ ಅವಳಿಗೆ ಅಂತಾರಾಷ್ಟ್ರೀಯ ಬಹುಮಾನ ಬಂತು. ಅಲ್ಲಿ ಜಡ್ಜಸ್ಸೇ ಕೇಳಿದರಂತೆ, ಈ ಕೊತ್ತಲಿಕೆಯಲ್ಲಿ ಉಪ್ಪಿದೆ ನಮಗೆ ಗೊತ್ತೇ ಇರಲಿಲ್ಲ ಅಂತ ವಿಜ್ಞಾನಿಗಳು. ಅಂದರೆ ಈ ಹಲ್ಲಿನ ಆರೋಗ್ಯ ಕೂಡ ಇದು ಒಳ್ಳೆಯದೇ. ಟೂತ್ಪೇಸ್ಟ್ಗಳಲ್ಲಿ ಹಾಕ್ಬೋದು. ಅದೇ ರೀತಿಯಾಗಿ ಬೇರೆ ಬೇರೆ ಮೆಡಿಸಿನ್ಗಳಲ್ಲಿ ನಾವು ಉಪಯೋಗ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಉಪ್ಪು ಅದರಲ್ಲಿ ಒಂದು ಔಷಧ. ಹಾಗೆ ತೆಂಗಿನಕಾಯಿಯಲ್ಲಿ ಆಯುರ್ವೇದದಲ್ಲಿ ಇಲ್ಲಿ ಕೆಲವು ತಯಾರಿಕೆಗಳನ್ನು ಆಲ್ರೆಡಿ ಮಾಡಿದ್ದಾರೆ. ಅನೇಕ ತಯಾರಿಕೆಗಳನ್ನು ಮಾಡಬಹುದು. ಮುಖ್ಯವಾಗಿ ಗೆರಟೆಯಿಂದ ಎಣ್ಣೆ ತೆಗೆದಾಗ ಗ್ಯಾಂಗ್ರೀನ್, ನಮ್ಮ ಪುತ್ತೂರಿನ ರವೀಂದ್ರನಾಥ ಐತಾಳರು ಗ್ಯಾಂಗ್ರೀನ್ಗೆ ಉಪಯೋಗ ಮಾಡ್ತಾರೆ. ಈ ಗೆರಟೆಯ ಎಣ್ಣೆ ತೆಗೀಲಿಕ್ಕೆ ಸ್ವಲ್ಪ ಕಷ್ಟ ಇದೆ, ಆದರೆ ಅದು ಇವಾಪರೇಟ್ ಆಗಿ ಆವಿಯಾಗಿ ಹೋಗುತ್ತೆ. ಈ ಎಣ್ಣೆ ಅತ್ಯಂತ ಉತ್ಕೃಷ್ಟವಾದ ಔಷಧ ಗೆರಟೆಯಲ್ಲಿ ನಾವು ಕಾಫಿ, ಟೀ ಕುಡಿದ್ರೆ ಅದು ಆರೋಗ್ಯಕ್ಕೆ ಉತ್ತಮ. ಗೆರಟೆಯ ಪಾನೀಯ ಕಪ್ಪನ್ನು ಮಾಡಿ ಕುಡಿಲಿಕ್ಕೆ ಅದಕ್ಕೆ ಹಿಡಿಬೇಕು. ಕಪ್ಪು ಮಾಡಿದರೆ ನಮ್ಮ ಟೀ ಕಪ್ಪುಗಳಿಂದ ಯಾವುದಕ್ಕಿಂತ ಉತ್ಕೃಷ್ಟವಾದ ಒಂದು ಕಪ್ಪು. ಇಲ್ಲಿ ಕೂಡ ಕಪ್ಪುಗಳು ಮಾರಾಟ ಕೂಡ ಇರಬೇಕು.
ಆದ್ದರಿಂದ ಇದನ್ನೆಲ್ಲ ನಾವು ಯಾಕೆ ಉಪಯೋಗ ಮಾಡ್ತಾ ಇದ್ದೇವೆ ಅಂದರೆ ಅದರ ಮೆಡಿಸಿನಲ್ ವ್ಯಾಲ್ಯೂ, ಔಷಧಿ ಕೂಡ ನಮ್ಮ ಶರೀರಕ್ಕೆ ಅತಿ ಅಗತ್ಯವಾಗಿ ಬೇಕಾಗುವಂಥದ್ದು. ಹಾಗೆ ಎಳೆನೀರು, ಗೆಂದಾಳಿ ಬೊಂಡ ಅಂತ ಹೇಳ್ತೇವೆ, ಮಕ್ಕಳಿಗೆ, ಗರ್ಭಿಣಿಯರಿಗೆ ಅಥವಾ ಡೆಲಿವರಿ ಆದಮೇಲೆ ಎಲ್ಲ ಕೊಡುವಂಥದ್ದು. ಗೆಂದಾಳಿ ಬೊಂಡವನ್ನು ಬೆಂಕಿಯಲ್ಲಿ ಸುಟ್ಟು ಅದರ ನೀರನ್ನು ಕುಡಿಸ್ತಾರೆ. ಅಂದರೆ ಈ ತೆಂಗಿನ ನೀರಿನಲ್ಲಿ ಕೂಡ ಅನೇಕ ಶಕ್ತಿಗಳಿವೆ. ಕಾಯಿ ನೀರು ಅಂತೇಳಿ ಹೇಳ್ತೇವೆ. ಹಾಗೆ ತೆಂಗಿನಕಾಯಿಯ ಸಿಪ್ಪೆ ಅನೇಕ ಉತ್ಪನ್ನಗಳಿಗೆ, ಕೈಗಾರಿಕೆಗಳಿಗೆ ಉಪಯೋಗ ಆಗ್ತಾ ಇದೆ. ಈ ರೀತಿಯಾಗಿ ಬಹುಶಃ 10-12 ಔಷಧಗಳಿಗೆ ಇದು ಅತ್ಯಂತ ಉತ್ಕೃಷ್ಟವಾದ್ದು. ನಾಳಿಕೇರ ಅಂದರೆ ತೆಂಗನ್ನು ನಾವು ದಕ್ಷಿಣೆ ಕೊಡುವಾಗ ಅಥವಾ ಪೂಜೆ ಪುರಸ್ಕಾರಗಳಲ್ಲಿ ತೆಂಗನ್ನು ಉಪಯೋಗ ಮಾಡ್ತಾ ಇದ್ದೇವೆ. ಆದ್ದರಿಂದ ಇದು ಧಾರ್ಮಿಕ ಮಹತ್ವ ಕೂಡ ಇದರಲ್ಲಿದೆ. ಇಂತಹ ಒಂದು ಕಲ್ಪವೃಕ್ಷ ಅಂತ ತೆಂಗಿಗೆ ಮಾತ್ರ ಹೇಳ್ತಾರೆ, ಕಡಿಬಾರದು. ನಾವು ನೆಡಬಹುದು. ಒಂದು ಮರ ನಾವು ಅನಿವಾರ್ಯವಾಗಿ ಕಟ್ಟೋಳ ಮಾಡುವಾಗ ಎಲ್ಲ ತೆಗೆದರೆ 7 ಮರಗಳನ್ನು ಸಲಹಬೇಕಂತೆ. ಅಂದರೆ ಅದು ಅತಿ ಅವಶ್ಯವಾದ್ದು. ಕಲ್ಪರಸ ಆಗಲಿ, ಕಲ್ಪವೃಕ್ಷ, ಹಾಗೆ ಅಡಿಕೆ ಬ್ರಹ್ಮವೃಕ್ಷ ಸೃಷ್ಟಿ ಕಾರ್ಯದಲ್ಲಿ ಉಪಯೋಗ ಮಾಡುವಂಥದ್ದು. ಹಾಗೆ ಅಶ್ವತ್ಥ ಬೋಧಿ ವೃಕ್ಷ, ಹಾಗೆ ಪಲಾಶ ಜ್ಞಾನ ವೃಕ್ಷ. ಪಲಾಶ ಉಪನಯನ ಕಾಲದಲ್ಲಿ ಎಲ್ಲ ಉಪಯೋಗ ಮಾಡ್ತಾರೆ. ಆದ್ದರಿಂದ ಎಲ್ಲದಕ್ಕಿಂತಲೂ ಶ್ರೇಷ್ಠವಾದ್ದು ಕಲ್ಪವೃಕ್ಷ ತೆಂಗು. ಅಂತಹ ಈ ತೆಂಗನ್ನು ನಾವು ಬೆಳೆಸುವ ಭಾಗ್ಯಶಾಲಿಗಳು. ಇದನ್ನು ಉಳಿಸಬೇಕು, ಅಳಿಸಬಾರದು. ಅಂದರೆ ಅಡಿಕೆಗೆ ಕ್ರಯ ಇರ್ಬೋದು ಅಥವಾ ಬೇರೆ ಅನೇಕ ಫಲವಸ್ತುಗಳನ್ನು ಬೆಳೆಸ್ತೇವೆ. ಆದರೆ ತೆಂಗನ್ನು ಶಾಶ್ವತವಾಗಿ ನಾವು ಉಳಿಸಿ ಬೆಳೆಸಬೇಕು ಅಂತ ಹೇಳುವ ದೃಷ್ಟಿಯಿಂದ ಹಿರಿಯರದನ್ನು ಕಲ್ಪವೃಕ್ಷ ಅಂತ ಹೇಳಿದ್ದಾರೆ. ಆದ್ದರಿಂದ ಎಲ್ಲರೂ ಕೂಡ ಇದರಲ್ಲಿ ಆಸಕ್ತಿ ವಹಿಸಿ ತೆಂಗಿನ ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕು. ಇದಕ್ಕೆ ಯಾವ ಕಾಲದಲ್ಲಿಯೂ ಕೊರತೆ ಬರಲಿಕ್ಕಿಲ್ಲ. ಮಾರ್ಕೆಟ್ ಕೂಡ ಬರ್ಬೋದು. ಈ ಜೀವನದ ಅತ್ಯಂತ ಸಮೃದ್ಧ ಔಷಧ. ನಾವು ನಮ್ಮ ಅಡಿಗೆಯಲ್ಲಿ ಉಪಯೋಗ ಮಾಡೋದೇ ತೆಂಗು. ಆದ್ದರಿಂದ ತೆಂಗಿನಕಾಯಿ, ಕಾಯಿ ಸುಳಿ ಅಂತೇಳಿ ಹೇಳ್ತೇವೆ, ಇದೆಲ್ಲ ಉಪಯೋಗ ಮಾಡೋದು. ಆದ್ದರಿಂದ ಇಂತಹ ಉತ್ಪನ್ನಗಳನ್ನು ನಾವು ಹೆಚ್ಚೆಚ್ಚು ಬಳಕೆ ಮಾಡಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಈ ತೆಂಗಿನ ಕಾರ್ಯ, ಉತ್ಪಾದಕರ ಸಂಘದ ಕಾರ್ಯ ಯಶಸ್ವಿಯಾಗಲಿ ಅಂತೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಈಗ ಭವಿಷ್ಯದ ಯೋಜನೆಗಳ ಕುರಿತು ಮಾಹಿತಿ ನೀಡಲಿದ್ದಾರೆ ಮುಖ್ಯ ಸಲಹೆಗಾರರಾದ ಯತಿಶಾ KS. ವೇದಿಕೆಯಲ್ಲಿ ಆಸೀನರಾಗಿರುವ ಗಣ್ಯರೇ ಹಾಗೂ ಎಲ್ಲ ಮೆಚ್ಚಿನ ಪ್ರೀತಿಯ ರೈತರ ಮಿತ್ರರೇ, ಈಗಾಗಲೇ ಒಂದಷ್ಟು ಉತ್ಪನ್ನಗಳ ಮತ್ತು ಏನೆಲ್ಲ ರಿಸರ್ಚ್ ಆಗಿದೆ ಅದರೆಲ್ಲ ಒಂದಷ್ಟು ಡೀಟೇಲ್ ವಿಡಿಯೋ ಮುಖಾಂತರ ಒಂದಷ್ಟು ವಿಷಯಗಳನ್ನು ತೋರಿಸಿದರು. ಸೊ ಹೇಗೆ ಈ ತೆಂಗಿನ ಮೌಲ್ಯವರ್ಧನೆ ಎಲ್ಲ ಮಾಡೋದು ಸರಿ ಅಥವಾ ಉತ್ಪನ್ನಗಳನ್ನು ಮಾಡೋದು ಸರಿ, ಎಲ್ಲರೂ ಮಾಡ್ತಾರೆ. ಹೇಗೆ ಮಾರುಕಟ್ಟೆ ಮಾಡುವಂಥದ್ದು, ಪ್ರತಿಯೊಂದು ವಿಷಯವೂ ಅದರಲ್ಲಿ ಉತ್ಪನ್ನ ಮಾಡೋದು ಎಷ್ಟು ಕಷ್ಟವೋ ಮಾರುಕಟ್ಟೆ ಮಾಡೋದು ಮತ್ತು ಅದನ್ನು ವಿಸ್ತರಿಸುವುದು ಕೂಡ ಅದು ಅಷ್ಟೇ ಕಷ್ಟ ಮತ್ತು ಅಷ್ಟೇ ಅಗತ್ಯ ಕೂಡ. ಸೊ ಈ ಸಂಸ್ಥೆಯ ಬೆಳವಣಿಗೆಗೆ ಅದು ತುಂಬ ಅನಿವಾರ್ಯ ಕೂಡ. ಸೊ ಈ ಜವಾಬ್ದಾರಿಯನ್ನು ನಾವು ತೆಗೆದುಕೊಂಡು ಹೇಗೆಲ್ಲ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಒಂದು ಸಂಕ್ಷಿಪ್ತವಾಗಿ ನಾನು ನಿಮಗೆ ವಿವರಿಸ್ತೇನೆ. ಸೊ ಫಸ್ಟಿಗೆ ಅದರಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಆಗಿರಲಿಕ್ಕೆ ನಾವು ಅಕೌಂಟ್ಸನ್ನು ತುಂಬ ಕ್ಲಿಯರ್ ಇಡಬೇಕು. ಇದರಲ್ಲಿ 10-11 ಫ್ರ್ಯಾಂಚೈಸಿಗಳಿದೆ. ಈ ಪ್ರತಿ ಫ್ರ್ಯಾಂಚೈಸಿಯ ಲೆಕ್ಕಾಚಾರಗಳಿರ್ಬೋದು ಅಥವಾ ಖರೀದಿ ಅಥವಾ ಸೇಲ್ಸ್ ಇರ್ಬೋದು, ಇದು ಪ್ರತಿಯೊಂದನ್ನು ಟ್ರಾನ್ಸ್ಪರೆಂಟ್ ಆಗಿಡಲಿಕ್ಕೆ ನಾವು ಝೋಹೋ ಬುಕ್ಸ್ ಅಂತ, ನೀವು ಯಾವುದೇ ಸಮಯದಲ್ಲಿ ಬಂದು ಯಾವುದೇ ಫ್ರ್ಯಾಂಚೈಸಿಯ ₹1 ಲೆಕ್ಕಾಚಾರಗಳು ಕೂಡ ಆ ಸಾಫ್ಟ್ವೇರ್ ಮುಖಾಂತರನೇ ಮಾಡ್ತಾ ಇದ್ದೇವೆ. ಈ ಸಾಫ್ಟ್ವೇರನ್ನು ಇಂಪ್ಲಿಮೆಂಟ್ ಮಾಡಿ ಈಗಾಗಲೇ 8 ರಿಂದ 9 ತಿಂಗಳು ಆಲ್ರೆಡಿ ಯಶಸ್ವಿಯಾಗಿ ವರ್ಕ್ ಆಗ್ತಾ ಉಂಟು. ಆ್ಯಂಡ್ ಇದನ್ನು ಪರ್ಮನೆಂಟಾಗಿ ಈ ಸಾಫ್ಟ್ವೇರನ್ನು ನಾವು ಕ್ಯಾರಿ ಮಾಡ್ತಾ ಇದ್ದೇವೆ. ಅದೇ ಥರ ಇವತ್ತು ಪ್ರಾಯೋಗಿಕವಾಗಿ ಲಾಂಚ್ ಮಾಡಿರುವಂಥ ಮೊಬೈಲ್ ಅಪ್ಲಿಕೇಶನ್,
ನೀವು ಎಲ್ಲೇ ಇದ್ದುಕೊಂಡು ನಿಮಗೆ ತೆಂಗು ರೈತ ಸಂಸ್ಥೆಯ ಉತ್ಪನ್ನಗಳು ಬೇಕು ಅಂತ ಹೇಳಿದರೆ ನೀವು ಮನೆಯಿಂದಲೇ ಕೂತ್ಕೊಂಡು ಆರ್ಡರ್ ಮಾಡುವಂಥ ವ್ಯವಸ್ಥೆಯನ್ನು ಈ ಮೊಬೈಲ್ ಅಪ್ಲಿಕೇಶನಲ್ಲಿ ಹಾಕಿದ್ದೇವೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಯಾರೆಲ್ಲ ಫ್ರ್ಯಾಂಚೈಸಿಯನ್ನು ತಗೊಳ್ತಾರೆ, ಈಗ ಒಂದಷ್ಟು ಡೆಮೋ ಫ್ರ್ಯಾಂಚೈಸಿಗಳು ಸಂಸ್ಥೆಯ ಸುಪರ್ದಿಗೆ ಒಳಪಟ್ಟಿವೆ. ಇನ್ನು ಫ್ರ್ಯಾಂಚೈಸಿಯನ್ನು ರೈತರಿಗೆ ಕೊಡುವಂಥ ಯೋಜನೆ ಇದೆ. ಈ ಯೋಜನೆಯಲ್ಲಿ ಆಯಾಯ ಭಾಗದ ರೈತರ ಫ್ರ್ಯಾಂಚೈಸಿಗಳಿಗೆ ನೇರವಾಗಿ ಆರ್ಡರ್ಗಳು ಬರುವ ಹಾಗೆ ಈ ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡಲಾಗಿದೆ. ಅದೇ ರೀತಿ ಕೊಯ್ಲುಗಾರರ ಸಮಸ್ಯೆಗೆ ಈ ಮೊಬೈಲ್ ಆ್ಯಪ್ ಮುಖಾಂತರ ಸೊಲ್ಯೂಷನ್ ಇದೆ. ಕೊಯ್ಲುಗಾರರು ತಮಗೆ ಸಿಗದಿದ್ದಲ್ಲಿ ಈಗ ಏನಾಗ್ತದೆ ಅಂತ ಹೇಳಿದರೆ, ದೊಡ್ಡ ಮಟ್ಟದ ಕೃಷಿಕರು ಮಾತ್ರ ಅಲ್ಲದೆ ತೆಂಗನ್ನು ಒಂದು 5 ಸೆಂಟ್ಸ್ ಜಾಗ ಇರುವವರು ಕೂಡ ಮಾಡ್ತಾರೆ. ಒಂದು 4 ತೆಂಗಿನ ಗಿಡ 2 ತೆಂಗಿನ ಗಿಡ ಎಲ್ಲ ಇರ್ತದೆ. ಸೊ ಇಂಥವರಿಗೆ ದೊಡ್ಡ ಕೃಷಿಕರ ಹತ್ರ ಕೊಯ್ಲುಗಾರರು ಇರ್ತಾರೆ. ಕೆಲವೊಂದು ಕಡೆ ಸಮಸ್ಯೆ ಇರ್ಬೋದು, ಅಥವಾ ಕೆಲವು ಸಿಟಿಗಳಲ್ಲಿ ಪ್ರಾಬ್ಲಮ್ ಇರ್ತದೆ. ಸೊ ಇಂಥ ಸಂದರ್ಭದಲ್ಲಿ ನೇರವಾಗಿ ಟೋಲ್ ಫ್ರೀ ಸಂಖ್ಯೆ ಅಥವಾ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಹತ್ತಿರದ ಕೊಯ್ಲುಗಾರರನ್ನು ನೀವು ನೇರವಾಗಿ ಸಂಪರ್ಕಿಸುವ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದೆ. ಅದೇ ರೀತಿ ತುಂಬ ಕ್ವಶನ್ಗಳಿದ್ದದ್ದು, ಸತ್ತ ತೆಂಗಿನ ಮರ ಅದು ತೆಗಿಲಿಕ್ಕೂ ಆಗುವುದಿಲ್ಲ, ಅದನ್ನು ಹಾಗೆ ಬಿಡಲಿಕ್ಕೂ ಆಗುವುದಿಲ್ಲ. ಸೊ ಈ ಸಮಸ್ಯೆಯನ್ನು ಮನಗೊಂಡು ನಾವು ಪ್ರಸಿದ್ಧ ಚನ್ನಪಟ್ಟಣ ಗೊಂಬೆ, ಪ್ರತಿಯೊಬ್ಬರು ಕೇಳಿರ್ತೀರಿ, ಚನ್ನಪಟ್ಟಣ ಗೊಂಬೆ ತಯಾರಿಸುವವರ ಬಳಿ ಹೋಗಿ ನಮ್ಮ ಇಲ್ಲಿನ ತೆಂಗಿನ ಮರವನ್ನು ಟ್ರೀಟ್ಮೆಂಟ್ ಮಾಡಿ ಅದನ್ನು ಅವರಿಗೆ ಕಳಿಸಿ, ಅಲ್ಲಿಂದ ಬೇರೆ ಬೇರೆ ರೀತಿಯಾದಂಥ, ಖಾಲಿ ಗೊಂಬೆ ಮಾತ್ರ ಅಲ್ಲ, ಇಲ್ಲಿ ಕೊಡೋ ಮೊಮೆಂಟೋಸ್ ಇರ್ಬೋದು ಅಥವಾ ಫ್ರೇಮ್ಸ್ ಇರ್ಬೋದು, ಮೌಲ್ಯಯುತವಾದ ವಸ್ತುಗಳನ್ನಾಗಿ ಪರಿವರ್ತಿಸುವ ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಒಂದಷ್ಟು ಜನ ರೈತರು ಇದರ ಉಪಯೋಗ ಪ್ರಾಯೋಗಿಕ ನೆಲೆಯಲ್ಲಿ ನಾವೊಂದು 3,000-4,000 ಮರಗಳನ್ನು ಆಲ್ರೆಡಿ ಖರೀದಿಸಿದ್ದೇವೆ ಕೂಡ. ಸೊ ಈ ಮರಗಳನ್ನು ಖರೀದಿಸಿ ಅಲ್ಲಿಗೆ ಕಳಿಸಿ ಅದರಲ್ಲಿ ಮೌಲ್ಯಯುತವಾದ, ಇವನ್ ಲಾಸ್ಟ್ ಟೈಮ್ CPCRI ಇದ್ದು ಆ್ಯನ್ಯುವಲ್ ಮೀಟಿಂಗ್ ಇರ್ಬೋದು, ಅದರಲ್ಲಿ ಕೊಟ್ಟಂಥ 300 ಫ್ರೇಮ್ಗಳು ನಮ್ಮ ಸಂಸ್ಥೆಯಿಂದ ತಯಾರಾದ ಫ್ರೇಮ್ಗಳೇ ಆಗಿದ್ದವು. ಅದೇ ರೀತಿ ಕಲ್ಪರಸ. ಸೊ ಈ ಕಲ್ಪರಸ ಇದುವರೆಗೆ ಅದನ್ನು ಸ್ಟೋರೇಜ್ ಮಾಡಲಿಕ್ಕೆ ತುಂಬ ದೊಡ್ಡ ಚಾಲೆಂಜ್ ಇತ್ತು. ಕಲ್ಪರಸವನ್ನು ನಮ್ಮ ಸ್ಟಾಲಲ್ಲಿ ಈಗಾಗಲೇ ಇದೆ. ಸೊ ತುಂಬ ಚಂದದ ಚಿಕ್ಕ ಬಾಟಲ್, 1 ಬಾಟಲ್ ಕಲ್ಪರಸ ಕುಡಿಯುವುದು ಮತ್ತು 6 ಎಳನೀರು ಕುಡಿಯುವಂಥದ್ದು, ಮೇ ಬಿ 200 ml ಇದ್ದು ಕಲ್ಪರಸದ್ದು ಬಾಟ್ಲ್ ಇರುವಂಥದ್ದು, 6 ಎಳನೀರಿಗೆ ಸಮವಾದ ಅದರಲ್ಲಿ ನಿಮಗೆ ಪ್ರೋಟೀನ್ ಅಥವಾ ಅದಕ್ಕೆ ಬೇಕಾಗಂಥ ಎಳ್ನೀರಲ್ಲಿರುವಂಥ ಎಲ್ಲ ಅಂಶಗಳು ಅದರಲ್ಲಿ ಉಂಟು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ತೆಂಗಿನ ಹಾಲಿನಿಂದ ತಯಾರಿಸಿದಂಥ ಐಸ್ ಕ್ರೀಮ್. ಸೊ ಈಗಾಗಲೇ ನಾವು CPCRI ಮತ್ತು ನಾವು ಜೊತೆಗೂಡಿ ಒಂದಷ್ಟು ಪ್ರಾಯೋಗಿಕ ನಾವೊಂದು 20 ಸ್ಯಾಂಪಲ್, ಬೇರೆ ಬೇರೆ ರೀತಿಯ ಸ್ಯಾಂಪಲ್ಗಳನ್ನು ಮಾಡಿ ಈಗ CPCRI ಅವರ ಕಡೆಯಿಂದ ಪೇಟೆಂಟೆಡ್ ಟೆಕ್ನಾಲಜಿ ತಗೊಂಡಿದ್ದೇವೆ, ತೆಂಗಿನ ಹಾಲಿನ ಐಸ್ ಕ್ರೀಮ್. ಈ ತೆಂಗಿನ ಹಾಲಿನ ಐಸ್ ಕ್ರೀಮ್ ಭಾರತದಲ್ಲಿ ಮೇ ಬಿ ಕೇವಲ ಬೆರಳೆಣಿಕೆಯಷ್ಟು ಜನ ಮಾತ್ರ, 1-2 ಜನ ಮಾತ್ರ ಮಾಡ್ತಾ ಇರುವಂಥದ್ದು. ತೆಂಗಿನ ಹಾಲಿನ ಐಸ್ ಕ್ರೀಮ್ಗೆ ತುಂಬ ಉತ್ತಮವಾದ ರೆಸ್ಪಾನ್ಸ್ ಬಂದಿದೆ. ಆ್ಯಂಡ್ ಈ ತೆಂಗಿನ ಹಾಲಿನ ಐಸ್ ಕ್ರೀಮ್ ಜೊತೆಗೆ ತೆಂಗಿನ ಹಾಲಿನ ಮಿಲ್ಕ್ ಶೇಕ್ ಇವೆರಡನ್ನು ದೊಡ್ಡ ಪ್ರಮಾಣದಲ್ಲಿ ದಾವಣಗೆರೆಯಲ್ಲಿ ಒಂದು ಫ್ಯಾಕ್ಟ್ರಿ ಮಾಡ್ತಾ ಇದ್ದೇವೆ. ದಿನಕ್ಕೆ 10,000 ತೆಂಗಿನ ಹಾಲಿನ ಐಸ್ ಕ್ರೀಮ್ ಹಾಗೂ 15,000 ತನಕ ತೆಂಗಿನ ಹಾಲಿನ ಮಿಲ್ಕ್ ಶೇಕ್ ತಯಾರಿಸುವ ಘಟಕ ಸದ್ಯದಲ್ಲೇ ಬರಲಿಕ್ಕಿದೆ. ಅದರ ನಕ್ಷೆ ಮತ್ತು ಅಗ್ರಿಮೆಂಟ್ ಆಗಿದೆ. ಅದು ಅಲ್ಲೂ ಒಂದು ರೈತ ಉತ್ಪಾದಕರ ಸಂಸ್ಥೆ ಇದೆ. ಆ ಸಂಸ್ಥೆಯ ಜೊತೆಗೆ ಒಡಂಬಡಿಕೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಅದೇ ರೀತಿ ಶೆಲ್ಲಾರ್ಟಿದ್ದು ಒಂದಷ್ಟು ಪೋಸ್ಟರ್ಗಳನ್ನು ನೀವು ನೋಡಿರ್ತೀರಿ. ಸೊ ಇದರಲ್ಲಿ ಪ್ರಮೀಳಾ ರಾಜೇಶ್ ಅವರು ಅಥವಾ ಚಿಂತನ ಇರ್ಬೋದು ಅಥವಾ ಇಂಥ ತುಂಬ ಜನ ಮಹಿಳೆಯರು ಇದರ ತುಂಬ ಬೆನಿಫಿಟನ್ನು ಪಡ್ಕೊಂಡಿದ್ದಾರೆ. ಇದರ ಮಾರುಕಟ್ಟೆಯನ್ನು ಡಿಜಿಟಲೈಸೇಷನ್ ಮಾಡಿ ಕೇವಲ ನಮ್ಮ ಭಾಗದಲ್ಲಿ ಅಥವಾ ನಮ್ಮ ಕೌಂಟರಲ್ಲಿ ಮಾತ್ರ ಅಲ್ಲದೆ ನಮ್ಮ ದೇಶದಾದ್ಯಂತ ಅದನ್ನು ಸೇಲ್ ಮಾಡುವಂಥ ಕಾರ್ಯವನ್ನು ಈಗಾಗಲೇ ಕೈಗೆತ್ತಿಕೊಂಡಿದ್ದೇವೆ. ಇದನ್ನು ಕೂಡ ಇಮಿಡಿಯೇಟ್ ಸ್ಟಾರ್ಟ್ ಆಗ್ತಾ ಇದೆ. ಅದೇ ರೀತಿ ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ ಕೂಡ ಮತ್ತು ತುಂಬ ಖುಷಿ ಪಡುವಂಥ ವಿಷಯ ಕೂಡ, ಲಾಸ್ಟ್ ಟೈಮ್ ನ್ಯಾಚುರಲ್ ಐಸ್ ಕ್ರೀಮ್ ಅವರು ನಮಗೆ ಅವ್ರ ಹತ್ರ ಇರುವಂಥ ಕಪ್ ಪೇಪರ್ ಕಪ್ ಇದೆ, ಅವರಿಗೆ ಒಂದು 7 ರೂಪಾಯಿ 8 ರೂಪಾಯಿ ಕಾಸ್ಟ್ ಬೀಳ್ತಾ ಉಂಟು ಒಂದು ಪೇಪರ್ ಕಪ್ಪಿಗೆ. ಸೊ ಈ ಪೇಪರ್ ಕಪ್ಪಿನ ಬದಲು ನಿಮ್ಮ ತೆಂಗಿನಕಾಯಿಂದ ಏನಾದರೂ ಅವ್ರದ್ದು ತೆಂಗಿನ ಐಸ್ ಕ್ರೀಮ್ ಇರೋದ್ರಿಂದ ತೆಂಗಿನ ಶೆಲ್ಲಿಂದ ಏನಾದರೂ ಮಾಡ್ಬೋದಾ, ಆ ಪ್ರೈಸನ್ನು ನಾವು ನಿಮಗೆ ಕೊಡ್ತೇವೆ ಹೀಗೆ ಹೇಳಿದಾಗ ನಾವು ಅದರ ಮೇಲೆ ರಿಸರ್ಚ್ ಮಾಡಿ ತೆಂಗಿನ
ಗೆರಟೆಯಿಂದ, ಅಂದರೆ ಏನು ತಿಪ್ಪಿ ಅಂತ ನಾವು ಕರಿತೇವೆ, ಈ ತೆಂಗಿನ ಗೆರಟೆಯು ಫುಡ್ಡನ್ನು ಸಪ್ಲೈ ಮಾಡಲಿಕ್ಕೆ ಅತಿ ಉತ್ತಮವಾದ ಒಂದು ಕಂಟೈನರ್ ಅಂತ ಕರಿಬೋದು. ಸೊ ಇದು ಅತಿ ಉತ್ತಮವಾಗಿದೆ ಅಂತ ಹೇಳೋದನ್ನು CPCRI ಅವರು ರಿಸರ್ಚ್ ಮಾಡಿ ನಮಗೆ ಅಂತಲೇ ಅದರ ಡಾಕ್ಯುಮೆಂಟ್ ಮಾಡಿ ಸಬ್ಮಿಟ್ ಮಾಡಿದ್ದಾರೆ. ಈ ಶೆಲ್ಲನ್ನು ವಾಪಸ್ ಅಮೆರಿಕಕ್ಕೆ ನಮ್ಮ ನ್ಯಾಚುರಲ್ ಐಸ್ ಕ್ರೀಮ್ ಅವರು ಕಳಿಸಿಕೊಟ್ಟಿದ್ದಾರೆ. ಸೊ ಇದು ಸದ್ಯದಲ್ಲೇ ಅಪ್ರೂವ್ ಆದರೆ ಅಗೈನ್ ಏನು 70 ರೂಪಾಯಿ ಉಂಟು, ಅದು ಇನ್ನೂ ಒಂದು 15-20 ರೂಪಾಯಿ ನಿಮ್ಮ ತೆಂಗಿನ ಶೆಲ್ಲಿನಿಂದಾಗಿ ಜಾಸ್ತಿ ಆಗುವ ಸಾಧ್ಯತೆಗಳಿವೆ. ಅದೇ ರೀತಿ ತುಂಬ ರೈತರು ಮಾಡುವಂಥ ದೊಡ್ಡ ತಪ್ಪು, ಇದು ನಾನು ಇವತ್ತು ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಏನಂತ ಹೇಳಿದರೆ, ತೆಂಗಿನ ಮೊಳಕೆ ಒಂಚೂರು ಬಂದರೆ ಅದನ್ನು ನಾವು ಕಟ್ ಮಾಡಿ ಅಲ್ಲಿಗೆ ಮಣ್ಣಿಗೆ ಉಜ್ಜಿ ನಾವು ಮಾರ್ಕೆಟ್ಗೆ ತಗೊಂಡು ಬಂದು ಕೊಡ್ತೇವೆ. ಸೊ ಇಂಥ ಮಿಸ್ಟೇಕನ್ನು ಮಾಡಬೇಡಿ. ಲಾಸ್ಟ್ ಇಯರ್ ನಾವು ಈ ಸಮಸ್ಯೆಯನ್ನು ಮನಗೊಂಡು ತೆಂಗಿನ ಮೊಳಕೆಯನ್ನು ಸ್ಪಾರ್, ನೀವು ಕೇಳಿರ್ಬೋದು ಮಂಗಳೂರಲ್ಲಿ ಅಥವಾ ದೊಡ್ಡ ದೊಡ್ಡ ಮಾಲ್ಸ್ಗಳಲ್ಲಿ ಮೋರ್ ಅಥವಾ ಸ್ಪಾರ್ ಇಂಥ ಸಂಸ್ಥೆಗಳಿದ್ದಾವೆ. ಸೊ ಆ ಸಂಸ್ಥೆಗಳಿಗೆ ನಮ್ಮ ಈ ತೆಂಗಿನ ಮೊಳಕೆಯನ್ನೇ ಕಟ್ ಮಾಡಿ ಡೈರೆಕ್ಟಾಗಿ ಯಾವುದೇ ಪ್ರಿಸರ್ವೇಟಿವ್ಸ್ ಏನೂ ಹಾಕದೆ ಡೈರೆಕ್ಟಾಗಿ ಅವರಿಗೆ ಕೊಟ್ಟು ಅವ್ರ ಹತ್ರ ಸೇಲ್ ಮಾಡಲಿಕ್ಕೆ ಕೊಟ್ಟಾಗ ಪ್ರಾಯೋಗಿಕವಾಗಿ ನಾವೊಂದು 10 to 15 lakhs rupees ಇದ್ದು ರೆವೆನ್ಯೂ ಜನರೇಟ್ ಮಾಡಿದೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಮೊಳಕೆ 40-50 ರೂಪಾಯಿಗೆ ಸೇಲ್ ಆಗ್ತಾ ಇತ್ತು ಸ್ಪಾರಲ್ಲಿ. ಮಿಡ್ಲಲ್ಲಿ ವಿಡಿಯೋದಲ್ಲಿ ತೋರಿಸಿದ್ರು. ಸೊ ಯಾವುದೇ ರೈತರು ಇನ್ನು ಮೊಳಕೆ ಬಂತು ಅದನ್ನು ಕಟ್ ಮಾಡಿ ಮಣ್ಣಿಗೆ ಉಜ್ಜುವ ಪ್ರಯತ್ನವನ್ನು ಮಾಡಬೇಡಿ. ಅದಕ್ಕೊಂದು ಪ್ರೊಸೆಸ್ ಇದೆ, ಅದನ್ನು ಶಾರ್ಟ್ಲಿ ನಾವು ಹೇಳ್ತೇವೆ ಹೇಗೆ ಅದನ್ನು ಬೆಳಿಬೇಕು ಅಂತ ಹೇಳುವಂಥದ್ದು ಮೊಳಕೆ ಬಂದರೆ. ಸೊ ಇದಷ್ಟೇ ಅಲ್ಲದೆ ನಮ್ಮ ರೈತರ ಸಂಸ್ಥೆಯ ಉತ್ಪನ್ನಗಳನ್ನು ಸದ್ಯದಲ್ಲಿ ರಾಜ್ಯಾದ್ಯಂತ ಮಟ್ಟಿಗೆ ಆಲ್ರೆಡಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ವಿಸ್ತರಿಸಿದ್ದೇವೆ. 100% ಅಂತಲ್ಲ, ಬಟ್ ಅಂಬೆ ಕಾಲಲ್ಲಿ ಇಟ್ಕೊಂಡು ವಿಸ್ತರಿಸ್ತೇವೆ. ಇದೇ ರೀತಿ ಇದನ್ನು ಯಶಸ್ವಿಯಾಗಿ ರಾಜ್ಯ ಮಟ್ಟದಲ್ಲೂ ವಿಸ್ತರಿಸುವ ಯೋಜನೆಯನ್ನು ಹೊಂದಿದ್ದು ತಮ್ಮೆಲ್ಲರ ಸಹಕಾರವನ್ನು ನಿರೀಕ್ಷಿಸುತ್ತಿದ್ದೇವೆ. ಧನ್ಯವಾದ. ಧನ್ಯವಾದಗಳು ಸರ್. ನಂಬಿಕೆ ಮತ್ತು ಸಹಕಾರದ ಮೂಲಕ ಸದಾ ಬೆಂಬಲ ನೀಡಿದವರು ಅವರೇ ನಮ್ಮ ಅತಿ ದೊಡ್ಡ ಪಾಲುದಾರಕರು. ಅವರ ನಂಬಿಕೆ ನಮ್ಮ ಸಂಸ್ಥೆಗೆ ದಿಕ್ಕು ತೋರಿಸಿದೆ. ಅವರ ಬೆಂಬಲ ನಮ್ಮ ಗುರಿಗಳಿಗೆ ಹೆಜ್ಜೆ ಹಾಕಿಸಿದೆ. ಇದೀಗ ಅವರು ಮಾಡಿದ ಹೂಡಿಕೆ ಕೃತಜ್ಞತೆಗೆ ಚಿಹ್ನೆಯಾಗಿ ಸ್ಮರಣಿಕೆ ನೀಡಿ ಗೌರವಿಸುತ್ತೇವೆ. ವಿಕ್ಟರ್ ಮ್ಯಾಕ್ಸಿಮ್ ಮೋರಸ್ ಹಾಗೂ ಅವ್ಲಿನ್ ಗೋಯಸ್ ಅವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷರು ಅವರಿಗೆ ಸ್ಮರಣಿಕೆ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಪಾದ ವಿಠಲ್ ಅವರು ನಮ್ಮೊಂದಿಗಿದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಬೇರೆ ಜಿಲ್ಲೆಯ ಫ್ರಾಂಚೈಸಿದಾರರು ಕೂಡ ನಮ್ಮಲ್ಲಿ ಹಾಜರಿದ್ದಾರೆ. ರೇಣು ಪ್ರಸಾದ್ KS ಹಾಸನ್ ಜಿಲ್ಲೆಯಿಂದ ಬಂದಿದ್ದಾರೆ. ಸರ್, ತಮ್ಮನ್ನು ಕೂಡ ಗುರುತಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬರಬೇಕು. ರೇಣು ಪ್ರಸಾದ್ KS. ಹಾಗೆ ಚೆನ್ನೈಯಿಂದ ಕಲ್ಯಾಣ್ ಕುಮಾರ್ ಅವರು ಕೂಡ ಬರಲಿಕ್ಕಿದ್ದಾರೆ. ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗಿರ್ತಾರೆ. ಬೇರೆ ಬೇರೆ ಜಿಲ್ಲೆಯ ಫ್ರಾಂಚೈಸಿದಾರರು ನಮ್ಮೊಂದಿಗಿದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಕಾಣಿಕೆಯನ್ನು ಸ್ವೀಕರಿಸಬೇಕು. ಧನ್ಯವಾದಗಳು ಸರ್. ಈಗಿನ ಘಟ್ಟ ಒಂದು ಸ್ಮರಣೀಯ ಕ್ಷಣ. ಅವರು ನಮ್ಮ ಸಂಸ್ಥೆಗೆ ನೀಡಿರುವ ಬೆಂಬಲಕ್ಕೆ, ನಂಬಿಕೆಗೆ ಮತ್ತು ತಾಳ್ಮೆಗೆ ನಮ್ಮ ಕೃತಜ್ಞತೆ ಚಿಹ್ನೆಯಾಗಿ ನಾವು ಸ್ಮರಣಿಕೆ ನೀಡಲಿದ್ದೇವೆ. ಸಂಸ್ಥೆಯ ಅಧ್ಯಕ್ಷರಾದ ಕುಸುಮಾಧರ್ ಅವರು ಗೌರವಿಸಬೇಕಾಗಿ ವಿನಂತಿ. ಎಲ್ಲ ರೈತಾಪಿ ವರ್ಗದವರಿಗೆ ಮುಂದಿನ ವರ್ಷಕ್ಕೆ ನಿಮ್ಮ ಬೆಂಬಲವನ್ನು ಇನ್ನಷ್ಟು ಯಾಚಿಸುತ್ತಾ ಮಧ್ಯಾಹ್ನದ ಭೋಜನವನ್ನು ಕೂಡ ಮುಂದಿನ ವರ್ಷಕ್ಕೆ ಏರ್ಪಡುವಂತಾಗಲಿ ಅಂತ ನಿಮ್ಮ ಹತ್ರ ಕೇಳಿಕೊಳ್ತಾ ಇದ್ದೇನೆ. ಈ ವರ್ಷಕ್ಕೆ ನಾವು ಆದಷ್ಟು ಬೇಗ ಮುಗಿಸ್ತಾ ಇದ್ದೇವೆ. ಮುಂದಿನ ವರ್ಷದಲ್ಲಿ ಇನ್ನಷ್ಟು ನಿಮ್ಮ ಬೆಳವಣಿಗೆ, ನಿಮ್ಮ ಸಪೋರ್ಟನ್ನು ನಾನು ಯಾಚಿಸ್ತಾ ಇದ್ದೇನೆ.
ಧನ್ಯವಾದಗಳು ಸರ್. ಇಂದಿನ ಈ ಸಂದರ್ಭವನ್ನು ಸ್ಮರಣೀಯವಾಗಿಸಿ ನಮ್ಮ ಪಾಲಿಗೆ ಪ್ರೇರಣೆಯಾಗಿ ಆಗಮಿಸಿದ ಪ್ರತಿಯೊಬ್ಬ ಅತಿಥಿಗೆ, ನಮ್ಮ ಸದಸ್ಯರಿಗೆ, ಸಂಯೋಜಕರಿಗೆ ಮತ್ತು ಮುಕ್ತ ಮನದಿಂದ ಭಾಗವಹಿಸಿದ ಪ್ರೇಕ್ಷಕರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಧನ್ಯವಾದ ಸಮರ್ಪಣೆ ತಿಮ್ಮಪ್ಪ ವಿ. ಆತ್ಮೀಯರೇ, ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿ ಇದರ ವಾರ್ಷಿಕ ಮಹಾಸಭೆಯ ಕೊನೆಯ ಘಟ್ಟದಲ್ಲಿ ನಾವೆಲ್ಲರೂ ಇದ್ದೇವೆ. ಇಂದಿನ ಈ ಕಾರ್ಯಕ್ರಮವನ್ನು ಚಂದಗಾಣಿಸಿರುವಂಥ ಎಲ್ಲ ರೈತಾಪಿ ವರ್ಗದವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ನಮ್ಮ ಈ ದಕ್ಷಿಣ ಕನ್ನಡ ತೆಂಗು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರು ಆಗಿರುವಂಥ ಕುಸುಮಾಧರ್ KS ಅವರಿಗೂ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಗಿರಿಧರ್ ಸರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಈ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಸಂಸ್ಥೆಯ ನಿರ್ದೇಶಕರಾದ ಲತಾ ಪಿ ಮೇಡಮ್ ಅವರಿದ್ದಾರೆ, ವರ್ಧಮಾನ್ ಶೆಟ್ಟಿ ಅವರಿದ್ದಾರೆ, ಹರಿಪ್ರಸಾದ್ ಬಿ ಅವರಿದ್ದಾರೆ, ಹಾಗೆ ವಸಂತ ಕೆ ಅವರಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಪ್ರಮುಖ ಸಲಹಾ ಸಮಿತಿಯಲ್ಲಿರುವವರು ಹಿರಿಯರಾಗಿರುವಂತಹ ಬದನಾಜೆ ಶಂಕರ್ ಭಟ್ ಅವರಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಕಡುಮಜಲು ಶುಭಾಶ್ರಯ ಅವರಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಚಿದಾನಂದ ಬೈಲಾಡಿ ಅವರಿದ್ದರು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಕುಮಾರ್ ಪೆರ್ನಾಜಿ ಅವರಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಗಣಪಯ್ಯ ಭಟ್ ಅವರಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಡೇವಿಡ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಪೂವಪ್ಪ ಗೌಡ ಐತೂರು ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಲೆಕ್ಕ ಪರಿಶೋಧಕ ವಿಭಾಗದ ಹೇಮಂತ್ ಅಸೋಸಿಯೇಷನ್ನ ಕಿರಣ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮೊಂದಿಗೆ ಮುಖ್ಯ ಸಲಹೆಗಾರಾಗಿರುವಂಥ ಯತೀಶ್ ಅವರು ನಮ್ಮೊಂದಿಗಿದ್ದಾರೆ, ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪ್ರಚಾರವನ್ನು ನೀಡಿರುವಂಥ ನಮ್ಮ ಮಾಧ್ಯಮ ಮಿತ್ರರು, ವಿಶೇಷವಾಗಿ ವಿಡಿಯೋ ಚಿತ್ರೀಕರಣ ಮಾಡ್ತಿರುವಂಥ ಸುದ್ದಿ ಬಿಡುಗಡೆ ಬಳಗಕ್ಕೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಈ ಕಾರ್ಯಕ್ರಮವನ್ನು ಬಹಳ ಚಂದಗಾಣಿಸಿರುವಂಥ ಎಲ್ಲ ನಮ್ಮ ಸಿಬ್ಬಂದಿ ವರ್ಗಕ್ಕೆ, ಜೊತೆಗೆ ತಾಂತ್ರಿಕವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರತ್ಯಕ್ಷ ಪರೋಕ್ಷವಾಗಿ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವಂದನೆಗಳು. ಧನ್ಯವಾದಗಳು ಸರ್. ಅಧ್ಯಕ್ಷರ ಅನುಮತಿ ಮೇರೆಗೆ ಸದಸ್ಯರ ಸಲಹೆ ಸೂಚನೆಗಳಿಗೆ ವೇದಿಕೆ ಮುಕ್ತ ಅವಕಾಶ ಮಾಡಿಕೊಡಲಾಗುತ್ತಿದೆ. ಯಾರಾದರೂ ಮುಂದಿನ ಹಂತಕ್ಕೆ ಸಲಹೆ ಸೂಚನೆಗಳು ಯಾರು ನೀಡದಿದ್ದರೆ ನಮಗೆ ನೀಡ್ಬೋದು, ಪತ್ರ ಮುಖೇನ ನೀಡ್ಬೋದು, ಅಥವಾ ನಮ್ಮದೇ ಟೋಲ್ ಫ್ರೀ ನಂಬರ್ ಇದೆ 180020300129. ಇದಕ್ಕೆ ಸೋಮವಾರದಿಂದ ಶುಕ್ರವಾರ ಸಾಯಂಕಾಲ ಗಂಟ ನಿಮಗೆ ಓಪನ್ ಆಗಿರ್ತದೆ. ಯಾವಾಗ ಬೇಕಾದ್ರೆ ನೀವು ಫೋನ್ ಮಾಡಿ ಕ್ವರೀಸನ್ನು ಕೇಳ್ತಾ ಇರ್ಬೋದು. ನಿಮಗೆ ಯಾವುದೇ ಇದನ್ನು ಸಲಹೆ ಸೂಚನೆಗಳು ನೀಡ್ತಾ ಇರ್ಬೋದು. ಯಾವುದೇ ನಿಮ್ಮ ಜಿಜ್ಞಾಸೆಗಳಿದ್ದರೆ ಅಥವಾ ನಮ್ಮ ಸಂಸ್ಥೆಗಳಿಗೆ ಮುಖತಃ ಭೇಟಿ ನೀಡಿ ಮಾತಾಡ್ಬೋದು. ಅದೇ ರೀತಿ ದೂರದಿಂದ ಬಂದಿರುವಂಥ ಬೆಳ್ತಂಗಡಿಯಿಂದ ಬಂದಿರುವಂಥ ಪುರಂದರದಾಸ್ ಇದ್ದವರೆ, ನಿಮಗೆ ಕೂಡ ತುಂಬ ಧನ್ಯವಾದಗಳು ಸರ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.